ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಸಮಯ ಏನಿದೆ, ಇದು ಕಾರ್ಯಕ್ರಮ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಂದು ಮುಗ್ಧ ಪ್ರಾಣಿ, ಒಂದು ಮೂಕ ಪ್ರಾಣಿ, ನಮ್ಮ ರೀತಿಯಾಗಿ ಮನುಷ್ಯನ ರೀತಿಯಾಗಿಯೂ ಕೂಡ ಮೂಕ ಪ್ರಾಣಿಗೂ ಕೂಡ ಬದುಕುವಂತಹ ಹಕ್ಕಿದೆ ಈ ಸಮಾಜದಲ್ಲಿ, ಈ ಭೂಮಿ ಮೇಲೆ. ಹಾಗಾಗಿ ಇವತ್ತಿನ ಪ್ರೈಮ್ ಟೈಮ್ನ ಈ ಸಮಯ, ಯಾಕೆಂದರೆ ಬಹಳಷ್ಟು ಬೇಸರದಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಿದ್ದೀನಿ. ಜೊತೆಗೆ ಜನತೆಗೆ ಅತಿ ಉಪಯುಕ್ತವಾಗಿರುವಂತಹ ಮುಖ್ಯವಾಗಿರುವಂತಹ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮ ಕಳೆದ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲೇ ಬಂದಿದ್ದಂತಹ ಒಂದು ಮಾಹಿತಿ, ಜೊತೆಗೆ ಆ ಮಾಹಿತಿಯನ್ನು ಕಂಡು ಅದೆಷ್ಟು ಪ್ರಾಣಿ ಪ್ರಿಯರು, ಶ್ವಾನ ಪ್ರೇಮಿಗಳು ಒಂದು ಕ್ಷಣಕ್ಕೆ ಖುಷಿ ಪಟ್ಟಿದ್ರು, ಸಂತಸ ಪಟ್ಟಿದ್ರು, ನಿಟ್ಟುಸಿರು ಬಿಟ್ಟಿದ್ರು. ಯಾಕಂತ ಬಂದಾಗ ಮಾನವೀಯತೆ ಇಲ್ಲದಂತಹ, ಮನುಷ್ಯತ್ವ ಇಲ್ಲದಂತಹ ರಕ್ಕಸ ಪ್ರವೃತ್ತಿಯ, ರಾಕ್ಷಸ ಮನಸ್ಥಿತಿಯ ಮಾಲೀಕರು ಮಾಡಿದಂತಹ ಕೆಲಸ ಡೊಂಗರಕೇರಿಯಲ್ಲಿ ನಡೆದಿತ್ತು. ಮುಗ್ಧ ಪ್ರಾಣಿ ಸಾಕಿದಂತಹ ಶ್ವಾನ, ಜೀವಂತ ಶ್ವಾನವನ್ನೇ ಕೊಂಡೋಗಿ ನೇರವಾಗಿ ತ್ಯಾಜ್ಯವನ್ನ ವಿಲೇವಾರಿ ಮಾಡುವಂತಹ ವಾಹನಕ್ಕೆ ಕಟ್ಟಿ ಬಿಸಾಡಿದಂತಹ ಒಂದು ದುರ್ಘಟನೆ, ಅಮಾನವೀಯವಾಗಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿತ್ತು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಮಂಗಳೂರಿನಲ್ಲಿ ಬುದ್ಧಿವಂತರ ನಗರ, ವಿದ್ಯಾವಂತರ ಜಿಲ್ಲೆ ಅಂತ ಬಂದಾಗ ಈ ಭಾಗದ ಜನರಿಗೆ ಮಾನವೀಯತೆ ವಿಚಾರದಲ್ಲೂ ಕೂಡ ಮಂಗಳೂರಿನ ಜನರು ಬಹಳಷ್ಟು ಮುಂಚೆ ಇದ್ದಾರೆ, ಮುಂದಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಡೊಂಗರಕೇರಿಯಲ್ಲಿ ನಡೆದಿರುವಂತಹ ಘಟನೆ ಏನಿತ್ತು ನೋಡಿ, ಅವನು ಸಾಕಿ ಸಲಹಿದಂತಹ ನಾಯಿಯನ್ನ ಎಳೆದಾಡಿಕೊಂಡು ಹೋಗಿ ಬರಲು ಮನಸ್ಸಿಲ್ಲದೆಯೂ ಕೂಡ ಕೊನೆಯ ತನಕವೂ ಕೂಡ ತನ್ನ ಯಜಮಾನನನ್ನ ಬಿಟ್ಟು ಹೋಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೊನೆಯ ತನಕವೂ ಕೂಡ ತನ್ನ ಹೋರಾಟ ಮಾಡಿದಂತಹ ಬ್ರೌನಿ ಹೆಸರಿನ ನಾಯಿ, ಆ ನಾಯಿಯನ್ನ ಕಟ್ಟಿ ಹಾಕಿ, ಬಾಯನ್ನ ಕಟ್ಟಿ ಹಾಕಿ, ಕೈಕಾಲನ್ನ ಕಟ್ಟಿ ಹಾಕಿ, ಬ್ಯಾಟನ್ನ ಹಿಡಿದುಕೊಂಡು ಬಲವಂತವಾಗಿ ಕಟ್ಟಿ ಹಾಕಿ ತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಹಾಕಿದಂತಹ ದುರ್ಘಟನೆ, ಜೊತೆಗೆ ಅಮಾನವೀಯವಾಗಿರುವಂತಹ ಘಟನೆ ಮಂಗಳೂರು ನಗರದ ಡೊಂಗರಕೇರಿಯಲ್ಲಿ ನಡೆದಿತ್ತು. ಇದಕ್ಕೆ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರಾಣಿ ಪ್ರಿಯರು, ಶ್ವಾನ ಪ್ರಿಯರು, ಜೊತೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತದನಂತರ ನಾವು ಆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾಕಂತ ಬಂದಾಗ ಕೇವಲ ಒಂದೇ ಒಂದು ಉದ್ದೇಶ. ಬಹಳಷ್ಟು ಜನರು ಕೇಳಬಹುದು, ಒಂದು ನಾಯಿ ಅಲ್ವಾ, ಸಾಕು ಪ್ರಾಣಿ ಅಲ್ವಾ, ಯಾತಕ್ಕೋಸ್ಕರ ಇಷ್ಟು ಕೈಕಾಲು ಹೊಡಿತಾ ಇದ್ದೀರಾ, ಯಾತಕ್ಕೋಸ್ಕರ ಇಷ್ಟು ದೊಡ್ಡ ವಿಷಯ ಮಾಡ್ತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ಕೇಳಿದ್ರು ಅದೆಷ್ಟು ಜನರು ನನ್ನ ಬಳಿ ಇದ್ದಾರೆ. ಆದರೆ ಒಂದು ಮಾತು ಹೇಳ್ತೀನಿ, ನಾವೀಗ ಮನುಷ್ಯರಾಗಿದ್ದೀವಿ, ಗೊತ್ತಿಲ್ಲ ಮುಂದೆ ಏನಾಗ್ತೀವಿ ಅನ್ನುವಂಥದ್ದು, ಅಥವಾ ಇನ್ನೊಂದು ಜನ್ಮ ಇರುತ್ತೆ, ಇದೆಲ್ಲವೂ ಕೂಡ ಪೊಳ್ಳು ಕತೆ, ಟೊಳ್ಳು ಕತೆ, ಇದೇನೇ ಇರಲಿ, ಆದರೆ ನಮಗೆ ಜೀವ ಇದೆ ಅಂತ ಬಂದಾಗ ಆ ನಾಯಿಗೂ ಕೂಡ ಜೀವ ಇದೆ, ಆ ಶ್ವಾನಕ್ಕೂ ಕೂಡ ಜೀವ ಇದೆ. ಭೂಮಿ ಮೇಲೆ ಮನುಷ್ಯನಾಗಿ ನಮ್ಗಳಿಗೆ ಮಾತ್ರ ಬದುಕಲಿಕ್ಕೆ ಯೋಗ್ಯತೆ ಇರುವಂಥದ್ದಲ್ಲ, ಪ್ರತಿಯೊಂದು ಮೂಕ ಜೀವಿಗೂ ಕೂಡ ಭೂಮಿ ಮೇಲೆ ಬದುಕುವ ಹಕ್ಕಿದೆ. ಹಾಗಾಗಿ ಆ ಮೂಕ ಪ್ರಾಣಿಗೆ ಬದುಕಲಿಕ್ಕೆ ಬಿಡಬೇಕು. ಜೊತೆಗೆ ಅದೆಲ್ಲಿದೆ ಅನ್ನುವಂಥದ್ದು ನಾವು ನೋಡಬೇಕಾಗುತ್ತೆ. ಜೊತೆಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳಿದ್ದಾವೆ. ಯಾಕಂತ ಬಂದಾಗ ಆ ನಾಯಿ ಈಗ ಕಾಣೆಯಾಗಿದೆ ಅನ್ನುವಂತಹ ವಿಚಾರ. ಯಾಕಂದ್ರೆ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲೇ ನಾಗೇಶ್ ಮಳಲೆ ಅನ್ನುವಂತಹ ವ್ಯಕ್ತಿ ಕರೆ ಮಾಡಿ ಹೇಳಿದ್ರು, ಪಚ್ಚನಾಡಿಯಲ್ಲಿ ಆ ನಾಯಿ ಸಿಕ್ಕಿದೆ, ಆ ನಾಯಿಯನ್ನು ನಾವು ಕಟ್ಟಿ ಹಾಕಿದ್ದೀವಿ, ಆ ನಾಯಿಯನ್ನು ನಾವು ನೋಡ್ಕೊಳ್ತೀವಿ ಅನ್ನುವಂಥದ್ದು. ಆದರೆ ಅವರ ಬೇಜವಾಬ್ದಾರಿಯಿಂದ ಆ ನಾಯಿ ಮಿಸ್ ಆಗಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಸ್ಟಿಲ್ ಈ ಶ್ವಾನ ಮಿಸ್ ಆಗಿದೆ, ಬ್ರೌನಿ ಹೆಸರಿನ ನಾಯಿ ಮಿಸ್ಸಿಂಗ್ ಆಗಿದೆ. ಸೊ ಹಾಗಿದ್ದಾಗ ಅದನ್ನು ಹುಡುಕಿ ಕೊಡಿ, ಜೊತೆಗೆ ಅದನ್ನು ಬದುಕಲಿಕ್ಕೆ ಬಿಡಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಮಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮ ಬ್ರೌನಿ ಸ್ಟಿಲ್ ಮಿಸ್ಸಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ.
ಆ ಒಂದು ಘಟನೆ ನಿಜವಾಗ್ಲೂ ಕೂಡ ಆ ನಾಯಿಯನ್ನು ಎಳೆದಾಡಿಕೊಂಡು ಹೋಗಿದಂತಹ ಆ ಒಂದು ಮಹಿಳೆ ಮನೆಯ ಮಾಲೀಕರು. ಸೊ ಹಾಗಿದ್ದಾಗ ಆ ಒಂದು ಘಟನೆಗೆ ಬಹಳಷ್ಟು ಜನರ ಧಿಕ್ಕಾರ ಇದೆ. ಎಲ್ಲರೂ ಕೂಡ ಧಿಕ್ಕಾರವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವೆಲ್ಲದರ ಜೊತೆಗೆ ನಾವು ಮಾಡಿದಂತಹ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮ, ಅಲ್ಲಿ ಶ್ವಾನ ಪ್ರೇಮಿ ರಜನಿ ಅವರು ಕೂಡ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ರು. ಆ ಸಂದರ್ಭ ಒಬ್ಬ ವ್ಯಕ್ತಿ ಕರೆ ಮಾಡಿ ಹೇಳ್ತಾರೆ, ನಾಗೇಶ್ ಮಳಲಿ ಅವರು, ಆ ನಾಯಿ ನಮ್ಗಳಿಗೆ ಸಿಕ್ಕಿದೆ, ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಬಳಿ ನಾನು ಆ ನಾಯಿಯನ್ನು ನೋಡಿದ್ದೇನೆ. ನಾಯಿಯ ಕುತ್ತಿಗೆಯಲ್ಲಿ ಒಂದು ಚೈನ್ ಇತ್ತು, ಆ ಚೈನನ್ನು ನಾನು ಕಟ್ಟಿ ಹಾಕಿದ್ದೇನೆ. ಜೊತೆಗೆ ಅಲ್ಲೊಂದು ಗ್ಯಾರೇಜ್ ಇದೆ, ಗ್ಯಾರೇಜ್ನ ಹುಡುಗರು ಅದಕ್ಕೆ ಊಟವನ್ನ ಹಾಕ್ತಾರೆ, ಜೊತೆಗೆ ನಾವುಗಳು ಅದನ್ನು ಸಾಕ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಅಟ್ ದ ಸೇಮ್ ಟೈಮ್ ನಾನು ಕೂಡ ಕೇಳಿದ್ದೆ, ಆ ನಾಯಿಯನ್ನು ಸಾಕ್ಲಿಕ್ಕೆ ಆಗ್ತದೆ ತಮ್ಗಳಿಗೆ? ಶ್ವಾನಪ್ರೇಮಿ ರಜನಿ ಶೆಟ್ಟಿ ಅವರು ಕೂಡ ಕೇಳಿದ್ರು, ಆ ನಾಯಿಯನ್ನು ಸಾಕ್ಲಿಕ್ಕೆ ಆಗ್ತದ? ಆಗಿಲ್ಲ ಅಂತ ಹೇಳಿದ್ರೆ ನಾವುಗಳು ಸಾಕ್ತೀವಿ ಅನ್ನೋದನ್ನ ನಮ್ಗಳಿಗೆ ಕೊಡಿ ಅನ್ನುವಂಥ ಮಾತನ್ನ ಕೇಳಿದ್ರು. ಆದರೆ ಆ ನಾಗೇಶ್ ಮಳಲಿ ಅನ್ನುವಂತಹ ವ್ಯಕ್ತಿ ಹೇಳಿದ್ರು, ಇಲ್ಲ ನಾವು ಆ ನಾಯಿಯನ್ನು ಸಾಕ್ತೀವಿ ಅನ್ನುವಂಥದ್ದು. ಆದರೆ ಈಗ ಅವರ ಬಳಿ ಕೇಳಿದಾಗ, ಅಂದ್ರೆ ನಮ್ಮ ಕಾರ್ಯಕ್ರಮ ನಡೆದ ನಂತರ ತದನಂತರ ಅದೆಷ್ಟು ಮಾಧ್ಯಮಗಳು ಅವರನ್ನ ಸಂಪರ್ಕ ಮಾಡಿದಾಗ, ಈಗ ಆ ವ್ಯಕ್ತಿಯ ಬಳಿ ಕೇಳಿದಾಗ ಆ ವ್ಯಕ್ತಿ ಹೇಳುವಂಥದ್ದು ಆ ನಾಯಿ ಮಿಸ್ ಆಗಿದೆ ಅನ್ನುವಂಥದ್ದು. ಅಂದ್ರೆ ಅದನ್ನ ಚೈನ್ ಹಾಕಿ ಕಟ್ಟಿ ಹಾಕಿದ್ರಂತೆ. ತದನಂತರ 8 ಗಂಟೆ ತನಕ ಗ್ಯಾರೇಜ್ನ ಮಾಲೀಕರು ಇಡ್ತಾರಂತೆ. ತದನಂತರ ಅವರು ಹೋಗ್ತಾರಂತೆ. ರಾತ್ರಿಯಿಂದ ಬೆಳಿಗ್ಗೆ ತನಕ ಹಾಗಾದ್ರೆ ಆ ಶ್ವಾನ ಅಲ್ಲೇ ಇತ್ತ ಅನ್ನುವಂತಹ ಪ್ರಶ್ನೆ, ಅಲ್ಲೇ ಇದ್ದಿದ್ರೆ ಈಗ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಆ ಶ್ವಾನದ ಅರ್ಧ ಚೈನ್ ಇನ್ನೂ ಅಲ್ಲೇ ಇದೆ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ. ಹಾಗಿದ್ದಾಗ ಆ ಶ್ವಾನ ಎಲ್ಲಿಗೆ ಹೋಯಿತು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪ್ರತಿಯೊಂದು ಶ್ವಾನ ಕೂಡ ಬದುಕುವಂತಹ ಹಕ್ಕಿದೆ, ಪ್ರತಿಯೊಂದು ಜೀವಿ ಕೂಡ ಬದುಕುವಂತಹ ಹಕ್ಕಿದೆ. ಜೊತೆಗೆ ಅದು ಹೊಸದಾಗಿರುವಂತಹ ಏರಿಯಾ. ಹಾಗಿದ್ದಾಗ ಇನ್ನಿತರ ಶ್ವಾನಗಳು ಬಂದು ಕೂಡ ಅಟ್ಯಾಕ್ ಮಾಡಬಹುದು ಅನ್ನೋದು ಪ್ರಾಣಿ ಪ್ರಿಯರು ಹೇಳುವಂಥದ್ದು. ಇವೆಲ್ಲ ಜೊತೆಗೆ ಆ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಸುತ್ತಮುತ್ತ ಬ್ರೌನಿ ಹೆಸರಿನ ಈ ನಾಯಿ ಸಿಕ್ಕಿದ್ರೆ ದಯಮಾಡಿ ತಿಳಿಸಿ ಅನ್ನುವಂಥದ್ದು ಪ್ರಾಣಿ ಪ್ರಿಯರು ಬಹಳಷ್ಟು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಜೊತೆಗೆ ಆ ಒಂದು ಘಟನೆಯನ್ನ ಸ್ವಲ್ಪ ನಿಮ್ಮ ಮುಂದೆ ಇಡಬೇಕು. ಏನಾಗಿತ್ತು ಡೊಂಗರಕೆರೆಯಲ್ಲಿ ಆ ದೃಶ್ಯಾವಳಿ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ.
ನಡೆದಿರುವಂತಹ ಘಟನೆ ತಮಗೆಲ್ಲರೂ ಕೂಡ ಈ ಬಗ್ಗೆ ಗೊತ್ತೇ ಇದೆ. ಜೊತೆಗೆ ನಾವು ಕೂಡ ಈ ಬಗ್ಗೆ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಆ ಸಂದರ್ಭ ಪ್ರಾಣಿ ಪ್ರೇಮಿ ರಜನೀಶ್ ಶೆಟ್ಟಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಜೊತೆಗೆ ಇದು ಡೊಂಗರಕೆರೆಯಲ್ಲಿ ನಡೆದಿರುವಂತಹ ಘಟನೆ, ಒಂದು ಅಮಾನುಷವಾಗಿರುವಂತಹ ಕೃತ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗಿತ್ತು. ಜೊತೆಗೆ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ತದನಂತರ ಆ ಬ್ರೌನಿ ಹೆಸರಿನ ನಾಯಿ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಗಿರೀಶ್ ಮಳಲಿ ಅನ್ನುವಂತಹ ವ್ಯಕ್ತಿ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಇದ್ದಾಗ ಇದೆಲ್ಲವೂ ಕೂಡ ನಾಗೇಶ್ ಮಳಲಿ ಅನ್ನುವಂತಹ ವ್ಯಕ್ತಿ ಕರೆ ಮಾಡಿ ನಮ್ಮ ಈ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಹೇಳ್ತಾರೆ, ಆ ಬ್ರೌನಿ ಹೆಸರಿನ ನಾಯಿ ಜೊತೆಗೆ ಆ ನಾಯಿ ನಮ್ಗಳಿಗೆ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ನಮಗೂ ಕೂಡ ಒಂದ್ಸಲ ಖುಷಿ ಆಯಿತು, ಬಹಳಷ್ಟು ಜನರಿಗೆ ಖುಷಿ ಆಯಿತು. ಯಾಕಂದರೆ ಆ ಒಂದು ನಾಯಿ ಎಷ್ಟು ಮುಗ್ಧವಾಗಿತ್ತು, ತನ್ನ ಮಾಲೀಕನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಕೊನೆ ತನಕ ಕೂಡ ತನ್ನ ಹೋರಾಟವನ್ನು ಮಾಡಿತು ಮಾಲೀಕನ ಜೊತೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಸ್ಟಿಲ್ ಮಾಲೀಕನಿಗೆ ಮನಸ್ಸಿರಲಿಲ್ಲ, ಆತನಿಗೆ ಮನುಷ್ಯತ್ವ ಇರಲಿಲ್ಲ. ಆ ನಾಯಿಯನ್ನು ಒಂದು ರಕ್ಕಸ ರೀತಿಯಲ್ಲಿ ವಿಲೇವಾರಿ ಮಾಡಿದಂತಹ ತ್ಯಾಜ್ಯ ವಿಲೇವಾರಿ ಮಾಡುವಂತಹ ವಾಹನದಲ್ಲಿ ಹಾಕಿದಂಥ ಘಟನೆ ತಮಗೆಲ್ಲರೂ ಕೂಡ ಗೊತ್ತಿದ್ದು. ಜೊತೆಗೆ ಇದು ಎಮೋಷನಲಿ ಒಂದ್ ಕಡೆ ಆದ್ರೆ ವಿಚಾರ, ಈ ಮಂಗಳೂರು ಮಹಾನಗರ ಪಾಲಿಕೆಯು ಕೂಡ ತ್ಯಾಜ್ಯ ವಿಲೇವಾರಿ ಮಾಡುವಂತಹ ವಾಹನವನ್ನು ಬಳಸಿಕೊಂಡಿದ್ದು ಕೂಡ ಬಹಳಷ್ಟು ತಪ್ಪಾಗಿತ್ತು. ಯಾಕಂದ್ರೆ ಜೀವಂತವಾಗಿರುವಂತಹ ನಾಯಿಯನ್ನ, ಪ್ರಾಣಿಯನ್ನ ಆ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯರು ಕೊಂಡೋಗ್ತಾರೆ, ಆ ಗಾಡಿಯಲ್ಲಿ ಕೊಂಡೋಗ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಇದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡುವಂತಹ ವಿಚಾರ. ಯಾಕಂದ್ರೆ ನಮ್ಗಳ ಟ್ಯಾಕ್ಸ್ ಹಣ ಅದು ಮಂಗಳೂರು ಮಹಾನಗರ ಪಾಲಿಕೆಯ ತ್ಯಾಜ್ಯ ವಿಲೇವಾರಿ ವಾಹನ. ಆ ಡ್ರೈವರ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ಯಾವ ಆಧಾರದ ಮೇಲೆ ಕೊಂಡೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಕರೆ ಮಾಡಿದ್ವಿ. ಅವರಿಗೆ ಈ ಬಗ್ಗೆ ಕೇಳಬೇಕು, ಅವರ ಗಮನಕ್ಕೆ ತರಬೇಕು ಅನ್ನುವಂಥದ್ದು. ಕರೆಯನ್ನ ಪಿಕ್ ಮಾಡಿಲ್ಲ. ಜೊತೆಗೆ ಆ ಭಾಗದ ಕಾರ್ಪೊರೇಟರ್ ಜಯಶ್ರೀ ಕುಡುವ ಅವರಿಗೆ ಕೂಡ ಕರೆಯನ್ನ ಮಾಡಿದ್ವಿ. ಅವರು ಕರೆ ಬ್ಯುಸಿ ಆಗ್ತಾ ಇತ್ತು. ಜೊತೆಗೆ ಅವರ ಕರೆಯನ್ನ ಯಾರ ಜೊತೆ ಮಾತಾಡ್ತಿದ್ರು ಆದರೆ ನಮ್ಮ ಕುಡ್ಲ ವಾಹಿನಿಯ ಕರೆಯನ್ನ ತೆಗಿಲಿಲ್ಲ ಆ ಮಹಿಳೆ. ಜೊತೆಗೆ ಆ ಮಹಿಳೆ ಇನ್ನಿತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಪ್ರಕಾರ ಆ ನಾಯಿ ಇತರರಿಗೆ ಕಿರಿಕಿರಿಯನ್ನ ಉಂಟು ಮಾಡಿತ್ತು ಅನ್ನುವಂಥ ವಿಚಾರವನ್ನ ಆ ಮಹಿಳೆ ಅಂದ್ರೆ ಕಾರ್ಪೊರೇಟರ್ ಹೇಳಿದ್ರು. ಯಾವ ರೀತಿ ಕಿರಿಕಿರಿ ಅನ್ನುವಂಥದ್ದು ಗೊತ್ತಿಲ್ಲ. ಅವರಿಗೆ ನಾನು ಈಗ ಕೇಳಲೇಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತೆ ಅವರಿಗೆ ನಾವು ಫೋನನ್ನು ಮಾಡ್ತೀವಿ, ಕರೆಯನ್ನ ಮಾಡ್ತೀವಿ. ನಾಯಿ ಇನ್ನೂ ಕೂಡ ಸಿಗಲಿಲ್ಲ, ಮಿಸ್ ಆಗಿದೆ. ಹಾಗಿದ್ದಾಗ ಏನ್ ಕತೆ? ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಅವರು ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಆ ವಾಹನ ಚಾಲಕರಿಗೆ, ತ್ಯಾಜ್ಯ ವಿಲೇವಾರಿ ವಾಹನ ಚಾಲಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅಂದ್ರೆ ಈ ರೀತಿ ವಾಹನಗಳನ್ನ ಬಳಕೆ ಮಾಡಲಿಕ್ಕಿಲ್ಲ, ಇದು ತಪ್ಪು, ಇದು ಕಾನೂನು ಬಾಹಿರ ಅನ್ನುವಂತಹ ಎಚ್ಚರಿಕೆಯನ್ನ ಮಂಗಳೂರು ಮಹಾನಗರ ಪಾಲಿಕೆಯ ತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಆ ಚಾಲಕರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು. ಆ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಅಷ್ಟು ಕೂಡ ಈ ನಾಗೇಶ್ ಮಳಲಿ ಅವರು ಕರೆ ಮಾಡಿ ಹೇಳಿದ್ರು ಆ ನಾಯಿಯನ್ನ ನಾವು ನೋಡಿದ್ದೀವಿ ಅನ್ನುವಂಥದ್ದು. ಸೊ ಹಾಗಿದ್ದಾಗ ನಾಗೇಶ್ ಮಳಲಿ ಅವರು ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಸರ್. ಅದು ನಾಯಿ ಸಿಕ್ಕಿದೆ ಬರುವಾಗ ನಾವು ಪಚ್ಚನಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿದೆ. ಅದು ಈ ನಾಯಿ ಸಿಕ್ಕಿತಾ? ಸಿಕ್ಕಿದೆ. ಅದು ರೈಲ್ವೆ ಡಿಪ್ ಉಂಟಲ್ಲ ಕ್ರಿಶ್ಚನ್ದು, ಅಲ್ಲಿ ಕಟ್ಟಿ ಆಗಿದೆ. ನಾವು ಹೆಣ್ಣು ನಾಯಿ ಅಲ್ಲ. ಓ ಹೌದಾ, ಹೆಣ್ಣು ನಾಯಿ? ಹೌದು ಸರ್, ಹೆಣ್ಣು ನಾಯಿ ಸಿಕ್ಕಿದೆ. ಸಿಕ್ಕಿದೆ. ನಾವು ಅಲ್ಲಿ ಕಟ್ಟಿ ಹಾಕಿದೆ. ಓಕೆ ಸರ್. ಸರ್ ತಮ್ಮ ಹೆಸರು? ನಾಗೇಶ್ ಮಳಲಿ. ನಾಗೇಶ್ ಮಳಲಿ ಅವರು ಎಲ್ಲಿ ಕಟ್ಟಿ ಹಾಕಿದ್ರೆ ಸರ್? ನಾಗೇಶ್ ಮಳಲಿ ಅಂತ, ಅದು ಪಚ್ಚನಾಡಿ ಆಡೋದು ನಮ್ಮೊಂದು ಫ್ರೆಂಡ್ ಮನೆ ಉಂಟು, ಅಲ್ಲಿ ಕಟ್ಟಿ ಹಾಕಿದೆ. ಕಟ್ಟಿ ಹಾಕಿದೆ ಅಂದ್ರೆ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಇದೆಯಾ ನಾಯಿ? ಉಂಟು. ಓಕೆ ಸರ್, ಓಕೆ, ಬ್ಯೂಟಿಫುಲ್ ಸರ್. ನೀವು ದೇವ್ರ ತರ ಬಂದ್ರಿ. ನಾವು ಬರುವಾಗ ಚೈನ್ ಇತ್ತು, ಮತ್ತೆ ನಾವು ಅಲ್ಲಿ ಟಿಂಬರ್ ಡಿಪ್ ಉಂಟು. ಹೇಗಿತ್ತು ಸರ್ ಆ ನಾಯಿ? ಹೇಗಿತ್ತು ತಮ್ಗೆ? ಯಾವಾಗ ಕಾಣಿಸಿತು? ಹೇಗೆ ಸಿಕ್ಕಿತ್ತು ತಮ್ಗೆ? ಏನ್ ಸರ್ ಅದು ನಾಯಿ ತಮ್ಗೆ ಯಾವಾಗ ಸಿಕ್ಕಿತ್ತು ಸರ್? ಹೇಗಿತ್ತು ಆ ನಾಯಿ? ಒಳ್ಳೆ ಇತ್ತು. ಯಾರ್ದು ಮನೆಯದು ಬಂದಂತ ನಾವು ಕಟ್ಟಿದ್ದು. ಅದು ಚೈನ್ ಇತ್ತು, ಮತ್ತೆ ರೋಡ್ ಕ್ರಾಸ್ ಆಗಿ ಹಿಡಿದದ್ದು ನಾವು. ಓ, ಚೈನ್ ಕೂಡ ಇತ್ತು ಅದರಲ್ಲೇ? ಹೌದು, ಚೈನ್ ಇತ್ತು. ಯಾವಾಗ ಸಿಕ್ಕಿತ್ತು ತಮ್ಗೆ? ಸಂಜೆ 4:04 ಬರುವಾಗ ಆ ಕಡೆ. ಯಾವಾಗ? ಇವತ್ತಾ? ಇವತ್ತೇ. ಓ, ಇವತ್ತೇ ಸಿಕ್ಕಿರುವಂತದ್ದು ಹಾಗಾದ್ರೆ. ಓಕೆ, ಇದು ಘಟನೆ ಶನಿವಾರ. ಓಕೆ. ಅಂದ್ರೆ ತಮ್ಗೆ ಗೊತ್ತಿತ್ತ ಈ ರೀತಿ ನಾಯಿಯನ್ನು ಹುಡುಕ್ತಾ ಇದ್ದಾರೆ? ಯಾರ್ದಂತ ಗೊತ್ತಿಲ್ಲ. ನಾವು ಅದು ನಾಯಿ ಒಳ್ಳೇದಿತ್ತು, ಅದೇ ಕಟ್ಟಿ ಆಗಿದೆ ಅಲ್ಲಿ. ಓಕೆ, ಡಿಪ್ ಉಂಟಲ್ಲ ಅಲ್ಲೇ ಉಂಟು. ಓಕೆ. ಈಗ ಸರ್ ಅದು ನಾಯಿಯನ್ನ ತಾವುಗಳು ಸಾಕ್ತೀರಾ ಅಥವಾ ಸಾಕ್ಲಿಕ್ಕೆ ಕೊಡ್ತೀರಾ ಅನ್ನೋ ಪ್ರಶ್ನೆ? ಅಲ್ಲಿ ಯಾರು ಇಲ್ಲಲ್ಲ, ನಾಯಿ ಬೇರೆ 2 ಉಂಟು, ಮತ್ತೆ ಅನ್ನ ಎಲ್ಲ ಹಾಕ್ತಾರೆ ಅವರು, ತೊಂದ್ರೆ ಇಲ್ಲ. ಸಾಕ್ತಾರ? ಅವ್ರು ಸಾಕ್ತಾರಾ? ಸಾಕ್ತಾರೆ. ಅದು ಗ್ಯಾರೇಜ್ ಎಲ್ಲ ಉಂಟು ಅಲ್ಲೇ, ಅವ್ರು ಸಾಕ್ತಾರಂತೆ. ಓಕೆ, ಓಕೆ, ನಿಮ್ಮ ನಂಬರ್ ನನಗೆ ಬೇಕು ಸರ್. ಯಾಕಂದ್ರೆ ಅವರಿಗೂ ನಿಮ್ಗೂ ಇದೇ ನಂಬರ್ ಅಲ್ಲ. ನೀವು ಸ್ವಲ್ಪ ನಿಲ್ಲಿ, ನೀವು ಕಾಲ್ ಇಡಬೇಡಿ ಸರ್. ಯಾಕಂದ್ರೆ ನಿಮ್ ಬಹಳಷ್ಟು ಖುಷಿ ಆಯ್ತು, ಒಳ್ಳೆಯ ಸುದ್ದಿ ಕೇಳಿದ್ರಿ. ಬಹಳಷ್ಟು ಒಳ್ಳೆಯ ಸುದ್ದಿ ಹೇಳಿದ್ರಿ, ಬಹಳಷ್ಟು ಖುಷಿ ಆಯ್ತು. ಇದೇ ಪ್ರಶ್ನೆ ನಾನು ಕೇಳ್ಬೇಕು, ಮೇಯರ್ ಅವ್ರ ಜೊತೆ ಕೇಳಬೇಕಿತ್ತು ಪಾಲಿಕೆಯ ವಿಚಾರವಾಗಿ. ಯಾಕಂದ್ರೆ ನಾಯಿಯನ್ನ ಎಲ್ಲಿ ಬಿಟ್ಟಿದ್ರಿ, ನಮ್ಗೆ ಆ ನಾಯಿ ಬೇಕು ಅನ್ನೋದು ನಾವು ಪ್ರೆಷರ್ ಹಾಕಲೇಬೇಕು. ನನ್ನ ಪರಿಸ್ಥಿತಿ ಇದ್ದದ್ದು ಅದೇ.
ನನ್ನ ರೈಲ್ವೆ ಟ್ರ್ಯಾಕ್ ಇಂದ ಕಟ್ಟಿಗೆ ಡಿಪ್ ಉಂಟು, ಅಲ್ಲಿ ಗ್ಯಾರೇಜ್ ಉಂಟು, ಅಲ್ಲೇ ಉಂಟು ನಾಯಿ. ಅಲ್ಲಿ ಅನ್ನ ಎಲ್ಲ ತಿಂಡಿ ಎಲ್ಲ ಹಾಕಿದೆ ನಾವು ಅಲ್ವಾ. ಪರವಾಗಿಲ್ಲ. ಹೇಗಿತ್ತು ಫಸ್ಟ್ ಸಿಕ್ಕಿದಾಗ, ಹೇಗಿತ್ತು ಅದ್ರ ಪರಿಸ್ಥಿತಿ ಯಾವ ರೀತಿ ಇತ್ತು? ಸರಿ ಇತ್ತಾ? ಪಾಪ ತುಂಬಾ ಕೂಗಿತ್ತು ಸರ್, ರೋಡ್ ಸೈಡ್ ಇತ್ತು, ಕ್ರಾಸಿಂಗ್ ಮಾಡಿ ಮತ್ತೆ ನಾವು ಒಳಕೊಂಡು ಹೋಗೋದು. ಅಂದ್ರೆ ರೋಡ್ ಸೈಡ್ ಅಲ್ಲಿ ನಮ್ದು ಅನಿಲ್ ಮ್ಯಾನೇಜರ್ಸ್ ಅಂತ ಅವ್ರ ಪಚ್ಚನಾಡಿ ಕಾರ್ಪೊರೇಟರ್ ಅಷ್ಟಿಗೆ ಎಲ್ಲ ಅವರೆಲ್ಲ ಬಂದೆಲ್ಲ ಜೀಪಲ್ಲಿ ಈ ಕಡೆ ಮಾಡಿ ನಾವು ಮತ್ತೆ ಕಟ್ಟಿಗೆ ಅವ್ರದ್ದು ರಿಲೇಷನ್ ಅದು ಡಿಪ್ ಓಕೆ ಕಟ್ಟಾಗಿದ್ದೇವೆ. ಓಕೆ, ರೋಡ್ ಸೈಡ್ ಅಲ್ಲಿ ಇತ್ತು ಹಾಗಾದ್ರೆ. ರೋಡ್ ಸೈಡ್ ಅಲ್ಲಿ ಇತ್ತು, ರೋಡ್ ಸೈಡ್ ಅಲ್ಲಿ. ಓಕೆ, ಅಂದ್ರೆ ಬಹಳಷ್ಟು ಡಲ್ ಆಗಿತ್ತು ಅಂತ ಹೇಳ್ತೀರಿ? ಹೌದು, ಕುಗ್ತಾ ಇತ್ತು. ಓಕೆ 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 3 ದಿವಸ ಊಟ ಇಲ್ಲ. ಓಕೆ, 3 ಎಲ್ಲ ದಿವಸ ನೀರು ಅನ್ನ ಎಲ್ಲ ಹಾಕಿ ನಾವೆಲ್ಲ ಬಂದದ್ದು. ಅಲ್ಲಿ ಒಂದು 3-4 ಸಣ್ಣ ಮರಿ ಉಂಟು, ಮತ್ತೆ ಅದ್ರ ಒಳಗೆ ಅವ್ರ ಡಿಪ್ಪು ಎಲ್ಲ ಒದ್ದೆಲ್ಲ ಆಗುದಿಲ್ಲ, ಕ್ಲೀನ್ ಉಂಟು. ಓಕೆ ಓಕೆ. ಹಾಗಾದ್ರೆ ಊಟ ಹಾಕಿದ್ ತಿಂತಾ? ತಿಂತು ಎಲ್ಲ ತಿಂತು. ಅವರ ಕ್ರಿಶ್ಚಿಯನ್ ಭಾಷೆಯಲ್ಲೆಲ್ಲ ಅವ್ರು ಮಾತಾಡಿದ್ರು, ಮತ್ತೆ ನಾವೆಲ್ಲ ಸುಳ್ಳು ಮಾತಾಡುವ ಗೊತ್ತಾಯ್ತದೆ. ಓಕೆ ಸರ್, ಏನ್ ಗೊತ್ತಾ, ನೀವೀಗ ನನ್ನ ಹತ್ರ ಮಾತಾಡ್ತಿದ್ದೀರಲ್ವಾ, ಇಲ್ಲಿ ರಜನಿ ಮೇಡಮ್ ಅವರಿಗೆ ಬಹಳಷ್ಟು ಖುಷಿ ಆಯ್ತು. ದೇವರಿದ್ದಾರೆ ಈಗ ನೋಡಿ ನಾನು ಅದೇ ಯಾರ್ದಪ್ಪ ಇದು ನಾಯಿ ಕ್ರಾಸಿಂಗ್, ಒಳ್ಳೆ ನಾಯಿ ಮಾತ್ರ ಅಲ್ವಾ. ಜೊತೆಗೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ ಸರ್, ಥ್ಯಾಂಕ್ ಗಾಡ್ ಅಂತೇಳಿ. ತಮ್ಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಸರ್. ನೀವು ನಿಜವಾಗ್ಲೂ ಕೂಡ ಒಂದ್ ದೇವರ ರೂಪದಲ್ಲಿ ಫೋನ್ ಮಾಡಿದ್ರಿ, ಥ್ಯಾಂಕ್ ಯು ಸರ್. ಕ್ರಾಸಿಂಗ್ ಇತ್ತು, ಮತ್ತೆ ನಾನು ಅನಿಲ್ ಮ್ಯಾನೇಜರ್ಸ್ ಅವ್ರು ಫೋನ್ ಮಾಡಿ ಮತ್ತೆ ಅವ್ರು ಬಂದ್ರು, ಮತ್ತೆ ಹಿಡಿದು ಡಿಪ್ಪದವರೆಲ್ಲ ಕ್ರಿಶ್ಚಿಯನ್ ಅಲ್ಲಿ 3-4 ಮನೆ, ಮತ್ತೆ ಗ್ಯಾರೇಜ್, ದೊಡ್ಡ ಗ್ಯಾರೇಜ್ ಅದು, ಕಟ್ಟಿಗೆ ಎಲ್ಲ ಉಂಟಲ್ಲ, ಗೇಟ್ ಎಲ್ಲ ತಿಂಡಿ ಒಟ್ಟು ಉಂಟು ಅಲ್ಲಿ, ಅದು ತಿಂಡಿ ಎಲ್ಲ ಕೊಡ್ತಾರೆ ಅಲ್ವಾ. ಓಕೆ, ತಮ್ಮ ಹೆಸರು ಅಂತ ಹೇಳಿದ್ ಸರ್? ನಮ್ದು ಮಲಲಿ ಅಲ್ಲ, ಹೆಸರು ತಮ್ಮ ಹೆಸರು? ನಾಗೇಶ್ ಅವರು. ನಾಗೇಶ್ ಸರ್, ಈಗ ನೀವು ಕಾಲ್ ಇಟ್ಬೇಡಿ ಸರ್, ದಯಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ತಮ್ಮ ನಂಬರ್ ಅನ್ನು ತೆಗೆದುಕೊಳ್ಳುತ್ತೆ. ನಾವುಗಳು ನಿಮ್ಗೆ ಮತ್ತೆ ರೀಚ್ ಔಟ್ ಆಗ್ತೀವಿ ಸರ್. ಅಂಡ್ ಥ್ಯಾಂಕ್ ಯು, ಅಂಡ್ ತಮಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ದಟ್ಸ್ ವೈ. ಓಕೆ ಓಕೆ, ಧನ್ಯವಾದಗಳು ಸರ್. ಒಂದ್ಸರಿ 2 ಕೈಗಳನ್ನು ಜೋಡಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ನಮ್ಮ ಕಾರ್ಯಕ್ರಮದಲ್ಲಿ ನಾಗೇಶ್ ಮಳಲೆ ಅನ್ನುವಂತಹ ವ್ಯಕ್ತಿ ಕರೆ ಮಾಡಿ ಪಚ್ಚನಾಡಿಯಲ್ಲಿ, ಅಂದರೆ ಕಾರ್ಯಕ್ರಮವನ್ನು ನೋಡಿ ಅವರು ಕರೆ ಮಾಡಿದ್ರು, ಪಚ್ಚನಾಡಿಯಲ್ಲಿ ಈ ನಾಯಿ ಸಿಕ್ಕಿದೆ ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಅದರಲ್ಲಿ ಚೈನ್ ಕೂಡ ಇತ್ತು ಕುತ್ತಿಗೆಯಲ್ಲಿ, ಅದನ್ನು ನಾನು ಕಟ್ಟಿ ಹಾಕಿದ್ದೇನೆ ಅನ್ನೋ ವಿಚಾರವನ್ನು ಅವರು ಹೇಳಿದರು. ಏನು ಹೇಳಿದ್ರು ಅದನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ನಾವು ಪ್ಲೇ ಮಾಡಿದ್ವಿ. ಯಾಕಂದರೆ ನಮ್ಮ ಕುಡ್ಲ ವಾಹಿನಿಯಲ್ಲಿ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ರೀತಿ ಒಬ್ಬ ವ್ಯಕ್ತಿ ಕರೆ ಮಾಡಿ ಹೇಳಿದರು ಅದು ಸಿಕ್ಕಿದೆ ಅನ್ನುವಂಥದ್ದು. ತದನಂತರ ನಾವುಗಳು ರೆಸ್ಕ್ಯೂ ಮಾಡೋದನ್ನು, ಹುಡುಕುವುದನ್ನು ಬಿಟ್ಬಿಟ್ವಿ ಅನ್ನೋಂಥದ್ದೆಷ್ಟು ಜನರು ಪ್ರಾಣಿಪ್ರಿಯರು ಹೇಳ್ತಾ ಇದ್ರು. ಆದರೆ ನಮ್ಗಳಿಗೆ ಆ ವ್ಯಕ್ತಿ ಕೊಟ್ಟಿರುವಂಥ ಮಾಹಿತಿ ಅದು. ಸೊ ಹಾಗಿದ್ದಾಗ ನಾವು ಸತ್ಯ ಏನಿದೆ ಅದನ್ನು ನಿಮ್ಮ ಮುಂದೆ ಇಡಲೇಬೇಕಾಗುತ್ತೆ. ಜೊತೆಗೆ ಈ ರೀತಿ ತಪ್ಪಾಗಿದೆ, ಮಿಸ್ಗೈಡ್ ಆಗಿದೆ, ಅಥವಾ ಮಿಸ್ಯೂಸ್ ಆಗಿದೆ, ಅಥವಾ ಏನಾದರೂ ಒಂದು ತಪ್ಪಾಗಿದೆ ಅಂತ ಬಂದಾಗ ನಾವು ಅದನ್ನು ನಿಮ್ಮ ಮುಂದೆ ಹೇಳಲೇಬೇಕಾಗುತ್ತೆ. ಜೊತೆಗೆ ಈಗ ನಾಯಿ ಅದು ಮಿಸ್ಸಿಂಗ್ ಆಗಿದೆ ಅಂತ ಬಂದಾಗ ಅದನ್ನು ನಿಮ್ಮ ಮುಂದೆ ಇಡುವಂಥದ್ದು, ಹೇಳುವಂಥದ್ದು, ಸತ್ಯ ತಿಳಿಸುವಂಥದ್ದು ನಮ್ಗಳ ಕರ್ತವ್ಯ, ನಮ್ಗಳ ಜವಾಬ್ದಾರಿ. ಸೊ ಹಾಗಿದ್ದಾಗ ಅದನ್ನು ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ವಿ. ಆ ವ್ಯಕ್ತಿ ಮಾತಾಡಿದನ್ನು ತಾವು ಕಂಪ್ಲೀಟಾಗಿ ಕೇಳಿದ್ರಿ. ಆ ವ್ಯಕ್ತಿಯು ಕೂಡ ಹೇಳಿದರು ನೇರವಾಗಿ, ನಾವುಗಳದನ್ನು ಸಾಕ್ತೀವಿ, ಏನು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ ಅನ್ನೋಂಥದ್ದು. ಅಂದರೆ ಆ ವ್ಯಕ್ತಿ ಬಳಿ ನಾನು ಕೇಳಿದಾಗ ಆ ವ್ಯಕ್ತಿ ಹೇಳಿರುವಂಥದ್ದು, ಎಸ್, ಆ ನಾಯಿ ಇಲ್ಲ, ತಪ್ಪಿಸಿಕೊಂಡು ಹೋಗಿದೆ, ಅರ್ಧ ಚೈನ್ ಇದೆ, ಅರ್ಧ ಚೈನ್ ಕಳಚಿಕೊಂಡು ಆ ನಾಯಿ ಹೋಗಿದೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಅವರುಗಳು. ಭಾಳಷ್ಟು ಬೇಸರ ಆಗುತ್ತೆ, ಯಾಕಂದರೆ ನಾವುಗಳು ಪದೇ ಕೇಳಿದ್ವಿ. ಆ ಮೇಡಮ್ ಅವರು ಕೂಡ ಕೇಳಿದರು, ರಜನಿ ಶೆಟ್ಟಿ ಅವರು, ನಾವು ಆ ನಾಯಿಯನ್ನು ಸಾಕ್ತೀವಿ ಅನ್ನುವಂಥದ್ದು. ಜೊತೆಗೆ ಮೇಡಮ್ ಅವರು ನೇರವಾಗಿ ಅವ್ರು ಮತ್ತೆ ಕೇಳಿದರು, ನಾವು ಬರಬೇಕಾ, ನೋಡಬೇಕಾ ನಾಯಿಯನ್ನು ಅನ್ನುವಂಥದ್ದು. ಆದರೆ ಇಲ್ಲ, ನಾವುಗಳು ನೋಡ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿದರು. ನಾನು ಕೇಳಿದಾಗ ಅವರು ಹೇಳುವಂಥ ವಿಚಾರ ಅಂತ ಬಂದಾಗ, ರಾತ್ರಿ 8 ಗಂಟೆ ತನಕ ಊಟ ಹಾಕಿದ್ರಂತೆ ಗ್ಯಾರೇಜ್ ಅವರು. ನಮ್ಮ ಕಾರ್ಯಕ್ರಮ ಆದದ್ದೇ 8 ಸಂದರ್ಭಗಳಲ್ಲಿ, ಗಂಟೆಗಳ ಸಂದರ್ಭಗಳಲ್ಲಿ. ತದನಂತರ ರಾತ್ರಿಯಿಂದ ಬೆಳಗ್ಗೆ ತನಕ ಯಾರೂ ಇರಲ್ಲಂತೆ. ಹೊಸ ಏರಿಯಾದಲ್ಲಿ ಆ ನಾಯಿಯನ್ನು ಕಟ್ಟಿ ಹಾಕಿದಾಗ ಆ ನಾಯಿಗೆ ಎಷ್ಟು ಭಯ ಆಗಿರಬೇಡ, ಅಥವಾ ಇನ್ನಿತರ ನಾಯಿಗಳು ಬಂದು ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ, ಅಥವಾ ಇತರ ಪ್ರಾಣಿಗಳು ಕೂಡ ಬರುವಂಥ ಪರಿಸ್ಥಿತಿಗಳಿರುತ್ತೆ. ಸೊ ಹಾಗಿದ್ದಾಗ ಆ ಒಂದು ಮೂಕ ಪ್ರಾಣಿಯ ವಿಚಾರವಾಗಿ ನಾಗೇಶ್ ಮಳಲಿ ಒಳ್ಳೆ ಮನಸ್ಸಿಂದ ಕರೆ ಮಾಡಿದರು, ನೋಡೋಟ ಒಂದು ವಿಚಾರಗಳಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಜವಾಬ್ದಾರಿ ಅನ್ನುವಂಥದ್ದು ಇರಬೇಕಾಗಿತ್ತು ಅನ್ನುವಂಥದ್ದು ಬಹುಶಃ. ಇಲ್ಲದಿದ್ದರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕಂದರೆ ಒಂದು ಜೀವ, ಅದು ಕೂಡ ಹೊಸದಾಗಿರುವಂಥ ಒಂದು ಲೊಕೇಶನ್ಗೆ ಹೋದಾಗ ಅಲ್ಲಿಯ ಒಂದು ಪರಿಸರ, ಜೊತೆಗೆ ಅಲ್ಲಿ ಇತರ ಪ್ರಾಣಿಗಳು ಬರ್ತಾ ಇದ್ದರೆ, ಯಾಕಂದರೆ ಇದು ಸಾಕಿದ ನಾಯಿಗೆ ಈ ರೀತಿ ಬದುಕಲಿಕ್ಕೆ ಗೊತ್ತಿಲ್ಲ. ಬೀದಿ ನಾಯಿಗಳ ರೀತಿಯಲ್ಲಿ ಅದು ಆಹಾರವನ್ನು ಹುಡುಕುತ್ತಾ ಹಂಟ್ ಮಾಡಿಕೊಂಡು ಬದುಕಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಅದಕ್ಕೆ. ಸೊ ಹಾಗಿದ್ದಾಗ ಅದರ ಕಥೆ ಏನು ಅನ್ನುವಂಥ ಪ್ರಶ್ನೆ. ಮಾನವೀಯತೆ ಇಲ್ಲದಂತಹ ಮಾಲೀಕರು ಒಂದು ಕಡೆಯಾದರೆ, ಆ ಒಂದು ಮನುಷ್ಯರನ್ನು ನಂಬಿದಂತಹ ಒಂದು ನಾಯಿ, ಆ ನಾಯಿಯ ಕಥೆ ಏನು ಅನ್ನುವಂಥ ಪ್ರಶ್ನೆ. ಸೊ ಹಾಗಿದ್ದಾಗ ಎಸ್, ಮಾತಾಡಬೇಕು. ತಾವುಗಳು ಯಾರಾದರೂ ಆ ನಾಯಿಯನ್ನು ಕಂಡಿದ್ರೆ, ನೋಡಿದರೆ ದಯಮಾಡಿ ಕರೆ ಮಾಡಿ ತಿಳಿಸಿ. ಪಚ್ಚನಾಡಿಯಲ್ಲಿ ಆ ನಾಯಿ ಇದೆ ಅನ್ನುವಂಥ ಮಾಹಿತಿ. ಸೊ ಹಾಗಿದ್ದಾಗ ಆ ಭಾಗದ ಜನರಾದರೂ ದಯಮಾಡಿ ಒಂದು ಒಳ್ಳೆಯ ಮನಸ್ಸು ಮಾಡಿಕೊಂಡು ಆ ನಾಯಿಯನ್ನು ಸ್ವಲ್ಪ ಹುಡುಕಾಡಿ ತಮ್ಮ ಭಾಗದಲ್ಲಿ ಸಿಗಬಹುದು. ಆ ನಾಯಿಯನ್ನು ಸಿಕ್ಕರೆ ದಯಮಾಡಿ ನಮಗೆ ತಿಳಿಸಿರುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಕೂಡ ತಮ್ಮಗಳ ಅಭಿಪ್ರಾಯ ಏನು, ಎಲ್ಲದೂ ಕೂಡ ಮುಕ್ತವಾಗುವಂಥ ಅವಕಾಶ ಇದೆ, ಕರೆ ಮಾಡ್ಬೋದು.
ಜೊತೆಗೆ ಆ ಒಂದು ನಾಯಿಯನ್ನು ಯಾರಾದರೂ ನೋಡಿದರೆ ದಯಮಾಡಿ ತಿಳಿಸಿರುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮ ಜೊತೆ ರಜನಿ ಶೆಟ್ಟಿ ಅವರಿದ್ದಾರೆ, ಶ್ವಾನ ಪ್ರೇಮಿ. ಕಳೆದ ಬಾರಿ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರು. ಸೊ ಹಾಗಿದ್ದಾಗ ರಜನಿ ಮೇಡಮ್ ಅವರು ನಮಸ್ತೆ ಮೇಡಮ್. ನಮಸ್ತೆ ಪಲ್ಲೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ನಾಯಿ ಇಲ್ಲ, ಕಾಣೆಯಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಂದರೆ ನಾಗೇಶ್ ಮಳಲು ಹೇಳ್ತಾ ಇದ್ದಾರೆ ಕಟ್ಟಿ ಹಾಕಿದಂಥ ನಾಯಿ ಇಲ್ಲ. ತಮಗೂ ಕೂಡ ಗೊತ್ತಿದೆ ಮೇಡಮ್, ಯಾಕಂದರೆ ತಾವು ಕೂಡ ನಮ್ಮ ಪ್ರೈಮ್ ಟೈಮಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಆ ವ್ಯಕ್ತಿ ಹೇಳಿರುವಂಥದ್ದು ನಾಯಿ ಸೇಫ್ ಆಗಿದೆ, ನಮ್ಮ ಜೊತೆ ನಾವು ನೋಡ್ಕೊಳ್ತೀವಿ ಅನ್ನೋದು. ಲೈವ್ ಅಲ್ಲಿ ಹೇಳಿದ್ರು ಅವರು, ಎಲ್ಲವರು ಸಾಕ್ಷಿ ಇದ್ದಾರೆ. ನಮ್ಗೆ ನಾಯಿ ಸಿಕ್ಕಿದ್ದೆ, ನಾನು ಕಟ್ಟ ಹಾಕಿದ್ದೇನೆ, ಊಟ ಹಾಕಿದ್ದೇನೆ ಅಂತ. ನಾನು 9 ಗಂಟೆಗೆ ಕಾಲ್ ಮಾಡಿದ್ದೇನೆ, 8:45ಗೆ ಕಾಲ್ ಮಾಡಿದ್ದೇನೆ. ನಾನು ಈಗ ಬರ್ತೇನೆ ನಾಯಿ ನೋಡ್ಲಿಕ್ಕೆ, ಅದು ಹೌದಾ ಅಲ್ಲ ಅಂತ. ಅದಕ್ಕೆ ಅವರು ನನ್ಗೆ ಹೇಳಿದ್ದು ನಾಳೆ ಬೆಳಿಗ್ಗೆ 10 ಗಂಟೆಗೆ ಬನ್ನಿ, ನಾನು ಈಗ ಮನೆಗೆ ಬಂದಿದ್ದೇನೆ, ನಾಯಿ ಗ್ಯಾರೇಜ್ ಹತ್ರ ಉಂಟು, ನನ್ನ ಕಟ್ಟ ಹಾಕಿದ್ದೇನೆ ಹೇಳಿದ್ದು. ಬೆಳಿಗ್ಗೆ ಫೋನ್ ಮಾಡುವಾಗ 12 ಗಂಟೆಗೆ ಫೋನ್ ಮಾಡುವಾಗ 1 ಗಂಟೆಗೆ, 2 ಗಂಟೆಗೆ, 3 ಗಂಟೆಗೆ, 4 ಗಂಟೆಗೆ ಹಾಗೆ ಮಾಡಿ 4:30 ತನಕ ನನ್ನ ಕಾಲ್ ರಿಸೀವೇ ಮಾಡಿಲ್ಲ ಅವರು. ಮತ್ತೆ ನನ್ಗೆ ಎಲ್ಲಲ್ಲಿ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಮತ್ತೆ ನಾನು ನಿನ್ನೆ ಸಂಜೆ ನಮ್ಮ ಗಂಡ ಜೊತೆಗೆ ಹೋಗಿ ಎಲ್ಲ ನಾನು ಹುಡುಕಿದ್ದೇನೆ, ಅಟ್ಲೀಸ್ಟ್ ನನ್ಗೆ ಸಿಗ್ತದ ಅಂತ ನೋಡ್ಲಿಕ್ಕೆ. ಇವತ್ತು ಸಹ ನಾನು ಮಧ್ಯಾಹ್ನ 2:30ಗೆ ನಾನು ಹೋಗಿದ್ದೇನೆ ನೋಡ್ಲಿಕ್ಕೆ, ಅಲ್ಲಿ ಆ ಏರಿಯಾದಲ್ಲಿ ಮೇ ಬಿ ನನ್ಗೆ ಸಿಗ್ತದ ಅಂತ, ಸಿಕ್ಕಿಲ್ಲ. ಸೊ ಅವರ ಜವಾಬ್ದಾರಿ ಅವರದ್ದು ಇತ್ತು. ಮೇ ಬಿ ಸಿಕ್ಕಿದೆ ಅಂತ ಗೊತ್ತುಂಟು ನಿಮ್ಗೆ, ನೀವು ನಮ್ಗೆ ಕರೆ ಮಾಡಿದ್ರಿ, ಅಷ್ಟೇ ಜಾಗ್ರತೆಯಲ್ಲಿ ನೀವು ನೋಡ್ಬೇಕಿತ್ತು. ಈಗ ನೋಡಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್ ಮೇಡಮ್, ಕರೆಕ್ಟ್. ಅದೇ ಹೇಳ್ತಾ ಇರುವಂಥದ್ದು. ಅಂದ್ರೆ ಈಗ ಆ ನಾಯಿ ಮಿಸ್ ಆಗಿದೆ ಅನ್ನೋದಕ್ಕೆ ನಾವು ಒಂದ್ಸಲ ಖುಷಿ ಪಟ್ವಿ. ತುಂಬಾ ಖುಷಿ ಆಯ್ತು ಸರ್. ಎಂತ ಗೊತ್ತುಂಟಾ, ಎಲ್ಲವರಿಗೂ ಖುಷಿ ಆಯ್ತು. ಅಟ್ಲೀಸ್ಟ್ ಅವ್ರು ಬೀದಿ ತಿರ್ಗಿ ಬದಲು ಯಾರಿಗಾದ್ರೂ ಸಿಕ್ಕಿದೆ, ಅವರು ಖುಷಿಯಿಂದ ಅಡಾಪ್ಟ್ ಮಾಡಿದ್ದಾರೆ. ಅವರು ಅಷ್ಟು ಚಂದ ಹೇಳಿದ್ರು ನಮ್ಮ ಹತ್ರ, ನಾನು ಅಡಾಪ್ಟ್ ಮಾಡ್ತೇನೆ. ಈಗ ಎಂತ ಪ್ರಯೋಜನ ಆಯ್ತು ನೋಡಿ. ಕರೆಕ್ಟ್. ನೀವು ವಾಪಸ್ ಅದೇ ಸಿಚುವೇಶನ್ ಅಲ್ಲಿ ಬಂದಿದೆ ಅದು ನಾಯಿ. ಕರೆಕ್ಟ್. ಅಂದ್ರೆ ನೀವು ನಿನ್ನೆ ರಾತ್ರಿಯೂ ಕೂಡ ಹೋಗಿ, ರಾತ್ರಿ ನಾನು ನನ್ನ ಗಂಡ ಜೊತೆ ಹೋಗಿದ್ದೇನೆ. ನೀವು ಅಲ್ಲಿ ಡಂಪ್ ಏರಿಯಲ್ಲಿ ವಾಚ್ಮ್ಯಾನ್ ಇದ್ದಾರೆ, ಅವರ ಹತ್ರ ನಾನು ಕೇಳಿದ್ದೇನೆ. ಅಲ್ಲಿ ಎಲ್ಲ ನಾಯಿಗೆ ಬಿಸ್ಕಿಟ್ ಹಾಕಿ ಬಂದಿದ್ದೇನೆ. ಇವತ್ತು ಸಹ ನಾನು ಮಧ್ಯಾಹ್ನ ಹೋಗಿದ್ದೇನೆ, ಅಲ್ಲಿ ಎಲ್ಲ ನಾಯಿಗೆ ಬಿಸ್ಕಿಟ್ಸ್ ಹಾಕಿ ಎಲ್ಲ ಹುಡುಕು ಬಂದಿದ್ದೇನೆ. ನೀವು ಡಂಪ್ ಏರಿಯಲ್ಲಿ ವಾಚ್ಮ್ಯಾನ್ ಹತ್ರ ಕೇಳ್ಬಹುದು, ಯಾರಾದ್ರೂ ಹೆಂಗಸರು ಮತ್ತೆ ಗಂಡ ಸ್ಕೂಟರ್ ಅಲ್ಲಿ ನಾಯಿ ಹುಡುಕದ್ ಬಂದಿದ್ದಾರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, 2 ದಿವಸದಿಂದ ಇಲ್ಲಿ ನಾಯಿ ಹುಡುಕ್ತಾ ಇದ್ದಾರೆ, ನಾವು ಇಬ್ರು ಸಹ ತುಂಬಾ ಹುಡುಕಿದ್ದೇವೆ. ಓಕೆ. ಅಂದ್ರೆ ಈಗ ಅಂದ್ರೆ ಆ ಪಚ್ಚನಾಡಿ ಏರಿಯಾದಲ್ಲಿ ಹುಡುಕಿದ್ರಿ, ಜೊತೆಗೆ ಅವರು ಹುಡುಕಿದ್ದೇನೆ ನಾನು. ಈಗ ಅವರು ಹೇಳ್ತಾರಲ್ವಾ, ಯಾರೋ ನಮ್ಮ ಇವರು ನಾಗೇಶ್ ಮಳಲಿ ಅವರು ಹೇಳ್ತಾರೆ, ಆ ನಾಯಿ ಇದ್ದ ಜಾಗ ನಾನು ತೋರಿಸ್ತೀನಿ. ತಮ್ಗೇನಾದ್ರು ತೋರಿಸಿದ್ರ? ತಮ್ಮೇನಾದ್ರು ಕಾಲ್ ತೆಗೆದುಕೊಂಡ್ರೆ? ತೋರಿಸ್ಲಿಕ್ಕೆ ನನ್ಗೆ ಅವರು ಮತ್ತೆ ಹೇಳಿ 4:15 ಗಂಟೆ ಟೈಮೇ ತೆಗ್ದಿದ್ದಾರೆ. ಮತ್ತೆ ನಾಯಿ ಮಿಸ್ಸಿಂಗ್ ಆಗಿದ್ರೆ ನನ್ನ ಹತ್ರ ಹೇಳಲೇ ಇಲ್ಲ, ಫೋನ್ ಮಾಡಿ ನನ್ಗೆ ಬ್ಲಾಕ್ ಮಾಡಿದ್ರಿ, ನೀವೇ ನನ್ಗೆ ಫೋನ್ ಮಾಡಿದ್ರಿ. ಮತ್ತೆ ನೀವೇ ನನ್ಗೆ ಸಂಜೆ ಫೋನ್ ಮಾಡಿದ್ದು, ಮೇಡಮ್ ಈಗ ನಾಯಿ ಪುನಃ ಮಿಸ್ಸಿಂಗ್ ಆಗಿದೆ. ಅದಕ್ಕೆ ನಾನು ಹೇಳಿದೆ, ನೋಡಿ ಇವ್ರು ನನ್ಗೆ ಬ್ಲಾಕ್ ಮಾಡಿದ್ದಾನೆ, ಎಲ್ಲಿ ಅಂತ ನನ್ಗೆ ವಿಷಯನೇ ಗೊತ್ತಿಲ್ಲ, ನಾನು ಹೇಳಿದ್ದೇನೆ. ಅವರದೇ ತಪ್ಪು. ಯಾಕಂದ್ರೆ ನಾನು 9 o'clockಗೆ ಬರ್ತೇನೆ ಹೇಳಿದೆ, ಅವರೇ ಬೇಡ ಹೇಳಿದ್ದು ನನ್ಗೆ. ನೀವು ಕೂಡ ಕೇಳಿದ್ರಿ ಆ ನಾಯಿಯನ್ನ ನಾನಾದ್ರೂ ಸಾಕ್ತೀನಿ ಅನ್ನೋ ವಿಚಾರ. ನಾನಾದ್ರೂ ಸಾಕ್ತದೆ, ಇಲ್ಲಾದ್ರೆ ನನ್ನ ಪರಿಚಯದವರಿಗೆ ಅಡಾಪ್ಷನ್ಗೆ ನಾನು ಕೊಡ್ತೇನೆ, ನಾನು ಅದು ಸಹ ಹೇಳಿದ್ದೇನೆ. ಇಲ್ಲಪ್ಪ ನಾನೇ ನೋಡ್ತೇನೆ, ನನ್ನ ಹತ್ರ 10 ನಾಯಿ ಉಂಟು, ಇದು ಒಂದು ಎಕ್ಸ್ಟ್ರಾ, ನಾವು 1,000 ದಿವಸಕ್ಕೆ ಖರ್ಚು ಮಾಡಿ ಊಟ ಹಾಕ್ತೇವೆ, ನನ್ನ ಹತ್ರ ಇಷ್ಟು ದನ ಉಂಟು, ಇಷ್ಟು ಅದು ಉಂಟು, ಕೋಳಿ ಉಂಟು, ನಾನು ಅನಿಮಲ್ ಲವರ್, ಅಷ್ಟು ಚಂದ ನನ್ನ ಹತ್ರ ಮಾತಾಡಿ ಬರುವ ದಿವಸ ನನ್ಗೆ 4:15 ಗಂಟೆ ನಂತರ ಬ್ಲಾಕ್ ಮಾಡಿದ್ದಾರೆ. ಅಂದ್ರೆ ರಾತ್ರಿ ಅದು ಕೂಡ ನಮ್ಮ ಹತ್ರ ಹೇಳಿದ್ರು, ಅಲ್ಲಿ ನಾವು ಊಟ ಹಾಕ್ತಿವಿ, ಏನ್ ಸಮಸ್ಯೆ ಇಲ್ಲ ಅನ್ನೋದು. ಅಂದ್ರೆ ಅದು 8:30 ತನಕ ಇದಾರಂತೆ ಗ್ಯಾರೇಜ್ ನಲ್ಲಿ, ಊಟ ಹಾಕಿದ್ರಂತೆ. ಮದನಂತರ ಎಲ್ಲರೂ ಕೂಡ ಹೋಗ್ತಾರಂತೆ. ಅಲ್ಲಿ ಕಟ್ಟಿ ಹಾಕಿ ಹೋದಾಗ ನಾಯಿಯನ್ನ ಒಂದು ಸ್ಥಳದಲ್ಲಿ, ನಿಜವಾಗ್ಲೂ ಅದು ಬಹಳಷ್ಟು ಬೇಸರ ತರುವಂತ ಸಂಗತಿ. ಈಗ ಶ್ವಾನಕ್ಕೋಸ್ಕರ ಅದೇ ನಾವು ಎಲ್ಲಿದೆ ಅನ್ನುವಂತ ನಿಟ್ಟಿನಲ್ಲಿ ಹುಡುಕ್ತಾ ಇದ್ದೀವಿ ಆ ಒಂದು ವಿಚಾರದಲ್ಲಿ. ಅಲ್ಲ ಸಿಗ್ತದೆ ಸರ್, ನೋಡಿ ಅವರು ಎಂತ ಗೊತ್ತುಂಟಾ, ಅದು ಸಿಗ್ತದೆ. ಯಾಕಂದ್ರೆ ಅದು ನೋಡ್ಲಿಕ್ಕೆ ತುಂಬಾ ಚಂದ ಉಂಟು, ಅಷ್ಟು ಅಟ್ರಾಕ್ಷನ್ ಉಂಟು, ಹಾಗೆ ಉಂಟಲ್ಲ. ಇವತ್ತಿಲ್ಲಾದ್ರೂ ನಾಳೆ ಅದು ಸಿಗ್ತದೆ. 100% ಚಾನ್ಸ್ ಎಂತ ಇರ್ತದೆ, ನಾಯಿಗಳೇ ಮನೆ ಹುಡ್ಕೊಂಡು ಬರ್ತಾರೆ. ಆ ರೀತಿ ಕೂಡ ಇರುತ್ತೆ ಅಂತ ಹೇಳ್ತೀವಿ. 100% ಇರ್ತದೆ. ಮತ್ತು ಅದು ಓಪನ್ ಇರುವುದು ನಾಯಿ, ಅದು ಕೇಜಲ್ಲಿ ಇದ್ದು ನಾಯಿ ಅಲ್ಲ, ಅದು ಓಪನ್ ಎಲ್ಲ ಹೊರಗೆ ರೋಡ್ಗೆ ಬರ್ತಾ ಹೋಗ್ತಾ ಹೋಗುದು ನಾಯಿ. ಸೊ ಅದು
ಮನೆಗೆ ವಾಪಸ್ ಬರುದು ಚಾನ್ಸಸ್ ಉಂಟು. ಬಟ್ ಅವರು ಹೇಳುವ ಪ್ರಕಾರ ಅಲ್ಲಿ ಅರ್ಧ ಚೈನ್ ಇದೆ, ಅರ್ಧ ಚೈನ್ ಹೋಗಿದೆ ಅಂತ ಹೇಳಿದಾಗ ಅಷ್ಟು ಫೋರ್ಸ್ ಆಗಿ ಆ ನಾಯಿ ಎಳೆದಾಡಿಕೊಂಡು ಚೈನನ್ನು ಎಳೆದಾಡಿಕೊಂಡು ಓಡಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಮೇಡಮ್. ಯಾಕಂದರೆ ಇಲ್ಲಿ ಬರುವಂಥ ಪ್ರಶ್ನೆ ಅಂದರೆ ಇತರ ನಾಯಿಗಳು ಅಂದರೆ ಹೊಸ ಏರಿಯಾ ಅಲ್ವಾ, ಲೊಕೇಶನ್ ಹೊಸತಾಗಿರುತ್ತೆ. ಸೊ ಆ ಸಂದರ್ಭ ನಾಯಿಗಳ ಒಂದು ಟೆರಿಟರಿ ಅಂತ ಇರುತ್ತೆ. ಸೊ ಆ ಟೆರಿಟರಿಯಲ್ಲಿ ಬೇರೆ ನಾಯಿಗಳು ಬರ್ತದೆ ಅಂತ ಬಂದಾಗ ಇತರ ಆ ಭಾಗದ ನಾಯಿಗಳು ಅದರ ಮೇಲೆ ದಾಳಿ ಮಾಡುವಂಥ ಪರಿಸ್ಥಿತಿಗಳು ಇರುತ್ತೆ ಅಥವಾ ತುಂಬಾ ಇರ್ತದೆ, ತುಂಬಾ 100% ಇರ್ತದೆ. ಮತ್ತೆ ಎಂತ ಹೇಳಲಿಕ್ಕೆ ಆಗ್ತದೆ, ಅದು ಅವರವರದು ಕರ್ಮ ಅಂತ ಹೇಳಿ ನಾವು ನಾಯಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೇ ಕಂಟಿನ್ಯೂ ಮಾಡ್ಬೇಕು. ಕರೆಕ್ಟ್. ಬಟ್ ಇಲ್ಲಿ ಇವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನಮ್ಮ ಮಳಲಿ ಅವರು. ಮಲಯಾಳಿ ಅವರೆಂತ ಗೊತ್ತುಂಟು ಅವರಿಗೆ ನನ್ಗೆ ಅದು ಜನನೇ ಒಂದು ಬೇರೆ ಟೈಪ್ ಕಾಣ್ತದೆ. ಎಂತ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವರಿಗೆ. ಕಾಲ್ ಮಾಡಿವಾಗ ನಾನು ಕೊರಳಿ ದೇವಸ್ಥಾನಲ್ಲಿ ಇದ್ದೇನೆ, ನಾನು ಪೂಜೆ ಮಾಡ್ತಾ ಇದ್ದೇನೆ, ಈಗ ನನಗೆ ಹಲ್ಲು ನೋವು, ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಾನು ಮತ್ತೆ ಕಾಲ್ ಮಾಡ್ತೇನೆ, ಎಂತ ಮಾತಾಡ್ತಾ ಇದ್ದೇನೆ ಆ ಜನಗೇನೆ ಗೊತ್ತಿಲ್ಲ. ಇಲ್ಲ ಅಲ್ಲೇ ಆ ಒಂದು ಈಗ ನಾಯಿಯ ಕತೆ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಜೊತೆಗೆ ಇಲ್ಲಿ ಪಾಲಿಕೆಯವರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು, ಮೇಯರ್ ಅವರು. ಏನ್ ಹೇಳ್ತೀರಿ ಮೇಡಮ್? ಹೌದು, ನಾನು ಕೇಳಿದ್ದೇನೆ ಅವತ್ತೇ ಆಕ್ಷನ್ ತಗೊಳ್ಳಿಕ್ಕೆ ಹೇಳಿದ್ದಾರೆ ಅಂತ. ಖುಷಿ ಆಯ್ತು ನನ್ಗೆ. ನಮ್ಮ ಸೈಡಿಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕಾರ್ಪೊರೇಷನ್ ಇಂದ. ಓಕೆ 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 ಎಸ್ ಎಸ್. ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್ ಕೊನೆಯದಾಗಿ ನಮ್ಮ ಜನರು ಕೂಡ ಕೊನೆಯದಾಗಿ ನಾನು ಎಲ್ಲ ಮನೆಯವರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಗೆ ನಾಯಿ ಸಾಕ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ತರಬೇಡ, ಬೇಡ ಆದ್ರೆ ಯಾರಿಗಾದ್ರೂ ಸಾಕುದವರಿಗೆ ಟ್ರೈ ಮಾಡಿ ಅಡಾಪ್ಷನ್ ಮಾಡಿ ಇಂತೆಲ್ಲ ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡ. ಯಾಕಂದ್ರೆ ಒಬ್ಬರ ತಪ್ಪಿಲ್ಲ, ಎಲ್ಲ ಸಮಾಜಕ್ಕೆ ಕಷ್ಟ ಆಗುವಾಗೆ ಆಯ್ತು, ಎಲ್ಲವರಿಗೆ ಬೇಸರ ಆಗುವ ವಿಷಯ ಇದು. ಒಂದು ಜನ ತಪ್ಪು ಮಾಡಿದ್ರಿ ಎಲ್ಲವರಿಗೆ ಬೇಸರ, ಯಾರಿಗೆ ಬೇಸರ ಮಾಡಬೇಡ. ಅದಕ್ಕೆ ನಿಮ್ಗೆ ಬೇಡ ಆದ್ರೆ ತರಬೇಡ, ಬೀಚ್ನಲ್ಲಿ ಸಾಯ್ಲಿ ಬೇಜಾರಿಲ್ಲ, ಮತ್ತೆ ಮನೆಗೆ ತಂದು ಇಂತ ಅನ್ಯಾಯ ಮಾಡಬೇಡ. ನಾನು ಅಷ್ಟೇ ಹೇಳುದೇ ಎಲ್ಲವರ ಹತ್ರ ಅಲ್ವಾ? ನಿಜ ನಿಜ. ಜೊತೆಗೆ ಈಗ ಒಂದು ವೇಳೆ ಈ ನಾಯಿ ಸಿಕ್ಕಿದ್ರು ಕೂಡ ಜಸ್ಟ್ ನಿಮ್ಗೊಂದು ಕಾಲ್ ಮಾಡಿದ್ರು ಕೂಡ ತಾವುಗಳು ನೋಡುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತೀರಿ ಮೇಡಮ್? ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ನಾನು 100% ನನ್ನ ಹಾಗೇನೆ ಮನೆದು ವ್ಯವಸ್ಥೆ ನಾನು ಮಾಡ್ತೇನೆ. ಓಕೆ ಓಕೆ ಎಸ್ 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 ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು ಧನ್ಯವಾದಗಳು. ಎಸ್ ಎಸ್ ಮೇಡಮ್, ಇದು ರಜನಿ ಶೆಟ್ಟಿ ಅವರು, ಶ್ವಾನ ಪ್ರೇಮಿ. ಕಳೆದ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಜೊತೆಗೆ ಅವರು ಇದ್ದಾಗಲೇ ನಮ್ಮ ಸ್ಟುಡಿಯೋದಲ್ಲಿ ನಾಗೇಶ್ ಮಳ್ಳಲಿ ಅವರು ಕರೆ ಮಾಡಿ ಹೇಳಿದರು, ಆ ನಾಯಿ ನಮ್ಗಳಿಗೆ ಸಿಕ್ಕಿದೆ, ನಾನು ಆ ನಾಯಿಯನ್ನು ನೋಡ್ಕೊಳ್ತೀನಿ, ಸಾಕ್ತೀನಿ ಅನ್ನೋಂಥ ವಿಚಾರವನ್ನು ಹೇಳಿದರು. ಅವ್ರು ಮತ್ತೆ ಪದೇ ಪದೇ ಕೇಳಿದರು, ನಾನು ಬರ್ತೀನಿ, ಆ ನಾಯಿಯನ್ನು ಸಾಕ್ತೀನಿ ಅನ್ನೋಂಥದ್ದು ರಜನಿ ಅವರು ಕೇಳಿದಾಗ ಇಲ್ಲ ನಾವು ಸಾಕ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿದರು. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶರತ್ ಅವರಿದ್ದಾರೆ. ಶರತ್ ಅವರು ನಮಸ್ತೆ. ಇವರು ಶ್ವಾನ ಪ್ರೇಮಿ ಶರತ್ ಅವರು ಭಾಳಷ್ಟು ನಾಯಿಗಳನ್ನು ಸಾಕಿದ್ದಾರೆ. ಜೊತೆಗೆ ಭಾಳಷ್ಟು ನಾಯಿಯ ವಿಚಾರವಾಗಿ ಇನ್ನಿತರರು ನಮ್ಮ ಸಮಾಜದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಹೋರಾಟ ಮಾಡಿದಂಥ ವ್ಯಕ್ತಿಯೂ ಕೂಡ ಹೌದು. ಶರತ್ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಶರತ್, ಸದ್ಯ ಈ ಒಂದು ಘಟನೆ ತಮ್ಮ ಗಮನಕ್ಕೆ ಬಂದಿರಬಹುದು. ನಮ್ಮ ಮಂಗಳೂರಿನಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ, ಒಂದು ಮೂಕ ಪ್ರಾಣಿಯ ಮೇಲೆ ತೋರಿಸಿದಂತಹ ದರ್ಪ. ತದನಂತರ ನಾವು ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ, ನಾಯಿ ಸಿಕ್ಕಿತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಒನ್ಸ್ ಅಗೇನ್ ಆ ಶ್ವಾನ ಮಿಸ್ ಆಗಿದೆ. ಏನ್ ಹೇಳ್ತೀರಾ ಶರತ್ ಅವರೇ ಒಟ್ಟು ಪ್ರಕರಣದ ಬಗ್ಗೆ? ಹೌದು, ನೋಡಿ ನಾನು ಹೇಳ್ತೇನೆ, ಈಗಿನ ಕಾಲದಲ್ಲಿ ಒಂದು ಮಗು ಮಾಡ್ಕೊಳ್ಬೇಕಂತ ಹೇಳಿದ್ರೆ 100 ಸಲ ಯೋಚನೆ ಮಾಡ್ತಾರೆ. ಈ ಒಂದು ನಾಯಿ ತಂದ ನಂತರ ಅದನ್ನ ಒಂದು ಪ್ರೀತಿಯಿಂದ ಸಾಕ್ತೇನೆ, ಅದಕ್ಕೆ ಟೈಮ್ ಕೊಡ್ತೇನೆ ಅಂತ ಹೇಳುದಿದ್ರೆ ಮಾತ್ರ ಆ ನಾಯಿನ ಸಾಕ್ಬೇಕು. ಕರೆಕ್ಟ್ ಕರೆಕ್ಟ್, ನಿಜ ನಿಜ. ಹೌದಲ್ಲ? ಈಗ ಸುಮ್ನೆ ನಮ್ಮಲ್ಲಿ ಹಣ ಉಂಟಂತ ಹೇಳಿದ ಮಟ್ಟಿಗೆ ನಾಯಿ ಸಾಕ್ಬಾರ್ದು. ನಿಜ. ಯಾಕಂತ ಹೇಳಿದ್ರೆ 4 ಜನರಿಗೆ ತೋರಿಸ್ಬೇಕಂತ ನಾಯಿ ಸಾಕ್ಬಾರ್ದು. ನಾಯಿ ಪ್ರೀತಿಯಿಂದ ಸಾಕಿ ಅದಕ್ಕೆ ನಾನೊಂದು ಟೈಮ್ ಕೊಡ್ತೇನೆ ಅಂತ ಹೇಳೋ ಉದ್ದೇಶ ಇದ್ರೆ ನಾಯಿ ಸಾಕ್ಲಿ. ಕರೆಕ್ಟ್. ಈಗ ನಾನು ಈ ವಿಷಯಕ್ಕೆ ಬರೋದಿದ್ರೆ ನೋಡಿ, ನಾಗೇಶ್ ಅವರು ಹೇಳಿದ್ರು ಮೊನ್ನೆ ಲೈವ್ ಅಲ್ಲಿ ನಾನು ನೋಡಿದ್ದೆ ನಿಮ್ಮದು, ನಾನು ಆಕ್ಚುಲಿ ಇರ್ಲಿಲ್ಲ. ನಾನು ನೋಡುವಾಗ ಅದು ಸಿಕ್ಕಿದೆ ಅಂತ ಹೇಳ್ತಾರೆ, ಸಿಕ್ಕಿದೆ, ಇಲ್ಲಿ ಸೇಫ್ ಇದೆ, ಸಿಕ್ಕಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಅವರ ನಂಬರ್ ತುಂಬಾ ಕನೆಕ್ಟ್ ಮಾಡ್ಲಿಕ್ಕೆ ನೋಡಿದ್ದೆ, ನನ್ಗೆ ಸಿಗ್ಲಿಲ್ಲ. ಒಂದು ಫೋಟೋ ಒಂದು ವಿಡಿಯೋ ಬೇಕಿತ್ತು ನನ್ಗೆ. ಕರೆಕ್ಟ್ ಕರೆಕ್ಟ್. ಸಿಕ್ಕಿದೆ ಅಂತ ಹೇಳುವಾಗ ಈಗ ಪ್ರೆಸೆಂಟ್ ಪ್ರಾಂಪ್ಟ್ ಆಗಿದ್ದ ವ್ಯಕ್ತಿ ಆದ್ರೆ ಒಂದು ಫೋಟೋ ತೆಗಿತಾರೆ, ಇಲ್ಲಿ ಸಿಕ್ಕಿದೆ, ನಾನು ಇಲ್ಲಿ ಬಂದಿದ್ದೇನೆ. ಈ ಅವರಲ್ಲಿ ಅವರಿಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ರಜನಿ ಮೇಡಮ್ ಹೇಳಿದಾಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಡಾಪ್ಷನ್ ಸೆಂಟರ್ ಇದೆ, ಕೊಡ್ಬಹುದು. ಇಲ್ಲ ನಮ್ಮಂತ ಸಾವಿರಾರು ಜನ ಇದ್ದಾರೆ ಮಂಗಳೂರಿನಲ್ಲಿ, ಯಾರಿಗಾದ್ರೂ ಒಬ್ಬರಿಗೆ ಹೇಳ್ಬೋದು, ಕನೆಕ್ಟ್ ಮಾಡ್ಬೋದು. ಸೊ ನನ್ನ ಪ್ರಕಾರ ನಾಗೇಶ್ ಅವರು ಇದರಲ್ಲಿ 0. ಬಟ್ ಅವರಿಗೆ ಅಂದ್ರೆ ಅವರ ಹೆಸರಿಗೋಸ್ಕರ ಅವರು ಅವತ್ತು ಕಾಲ್ ಮಾಡಿ ಒಂದು ಮಾತಾಡಿರಬಹುದು. ನಾನು ಕೇಳಿದವರಲ್ಲಿ ಡೈರೆಕ್ಟ್ ಆಗಿ ಆ ನಾಯಿ ಸಿಕ್ಕಿದ್ರೆ, ಸಪೋಸ್ ನಾನು ತುಂಬಾ ಹುಡುಕ್ತಾ ಇದ್ದೇವೆ, ನಾವು ಸಹ ಹೊರಗಡೆ ಹುಡುಕ್ತಾ ಇದ್ದೇನೆ, ನಾನು ಜನರಿಗೆ ಸಹ ಹೇಳಿದ್ದೇನೆ. ಸೊ ನಾನೇನ್ ಹೇಳ್ತಿದ್ದೇನೆ, ಇದರಲ್ಲಿ ಸಿಗದಿದ್ರೆ ಪಕ್ಷ ನಾಯಿಯ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಸಿಗ್ತದೆ. ಯಾಕಂತ ಹೇಳಿದ್ರೆ ನಾಯಿ ಇಲ್ಲೂ ಹೋಗುದಿಲ್ಲ. ಅಂದ್ರೆ ಅಂತ ನಾಯಿಗಳಿಗೆ ಆಕ್ಚುಲಿ ಮನೆಯಲ್ಲಿ ಸಾಕಿದ ನಾಯಿಗಳಿಗೆ ಹೊರಗಿನ ಪ್ರಪಂಚ ಏನಂತ ಹೇಳಿ ಗೊತ್ತಿರುವುದಿಲ್ಲ. ಅದೇ ಸಮಸ್ಯೆ ಅಲ್ವಾ? ಅದೇ ಇಲ್ಲಿ ಸಮಸ್ಯೆ ಆಗಿರುವಂತದ್ದು. ಈಗ ನೋಡಿ, ನೀವು ಹೇಳಿದ್ರಲ್ಲ ಸರ್, ಅದೇ ರೀತಿ ನಾನು ಕೂಡ ಕೇಳಿದ್ದೇನೆ ಆ ವ್ಯಕ್ತಿ ಜೊತೆ. ಅಂದ್ರೆ ಅದರ ಫೋಟೋ ಏನಾದ್ರು ಇದೆಯಾ, ಅದರ ಜೊತೆ ಏನಾದ್ರು
ಹತ್ರ ವಿಡಿಯೋ ಇದೆಯಾ ಆದರೆ ಅವರು ಹೇಳೋದು ಇಲ್ಲ, ಫೋಟೋ ಇಲ್ಲ ಸರ್, ವಿಡಿಯೋ ಇಲ್ಲ ಸರ್. ಅಂದರೆ ಆ ಸಂದರ್ಭ ಜೋರು ಮಳೆ ಬರ್ತಾ ಇತ್ತಂತೆ. ಸೊ ಹಾಗಾಗಿ ಅವರು ಫೋಟೋ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ ಅಂತ ಅವರು ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಒಂದು ನಾನು ಇದರಲ್ಲಿ ಕ್ವಶನ್ ಹಾಕ್ತೇನೆ ಅವರಿಗೆ, ಫೋಟೋ ಮಳೆ ಬರ್ತಾ ಇದೆ, ಫೋಟೋ ತೆಗಿಲಿಕ್ಕೆ ಆಗ್ಲಿಲ್ಲ, ವಿಡಿಯೋ ತೆಗಿಲಿಲ್ಲ, ಹೇಗೆ ನನ್ನದೊಂದು ಅವರಿಗೆ ಕ್ವಶನ್ ಹಾಕಿ, ನಿತಿನ್ ಅವರೇ ಅವರು ಫೋಟೋ ತೆಗಿಲ್ಲ, ಆಗ ನಿಮ್ಮ ಚಾನಲ್ಗೆ ಫೋನ್ ಮಾಡಿ ಮಾತಾಡುವಾಗ ಅವರಿಗೆ ಮಳೆ ಬರ್ಲಿಲ್ವಾ? ಇಲ್ಲ, ಅವರ ಆ ಸಂದರ್ಭ ಯಾಕೆಂತ ಹೇಳಿದ್ರೆ ಒಂದು ಪ್ರಾಂಪ್ಟ್ ನಾನು ಹೇಳುದು, ಯಾಕೆಂತ ಹೇಳಿದ್ರೆ ಸಿಕ್ಕಿದೆ ಅಂತ ಹೇಳುವಾಗ ಇದು 10 ಜನರಿಗೆ ಟಿವಿಯಲ್ಲಿ ಬರುವಂತದ್ದು, ಸಾವಿರಾರು ಜನ ನೋಡ್ತಾ ಇರ್ತಾರೆ ಈ ಲೈವ್ ಪ್ರೋಗ್ರಾಮ್ ಅನ್ನ, ಯಾರಿಗೆ ಖುಷಿ ಬರ್ತದೆ ಆಗ ಆ ಒಂದು ಫೋಟೋವನ್ನ ನಿಮ್ಮ ಚಾನಲ್ಗೆ ಶೇರ್ ಮಾಡಿದ್ರೆ ನಾವು ಅವರಿಗೆ ಒಂದು ಪ್ರಾಮಾಣಿಕ ಇದ ಕೊಡ್ತಾ ಇದ್ವಿ, ನಾವು ಸಲ್ಯೂಟ್ ಆಗ್ತಾ ಇದ್ದೆ ನಾನು. ಕರೆಕ್ಟ್ ನಿಜ, ನಾವು ಕೂಡ ಅದನ್ನೇ ಕೇಳಿದ್ವಿ, ಆ ಒಂದು ಫೋಟೋ ಸಿಗ್ಬೋದಾ. ಇವರು ರಜನಿ ಅವರು ಕೂಡ ಅದೇ ರೀತಿಯ ರಾತ್ರಿ ಕೂಡ ಕೇಳಿದ್ರು, ಅವರು ಕೂಡ ಒಂದು ಫೋಟೋ ಅಥವಾ ವಿಡಿಯೋ ಕಳಿಸ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಅವರು ಹೇಳಿದ್ರು ಏನಂತ ಹೇಳಿದ್ರೆ ಮಳೆ ಬರ್ತಾ ಇದೆ, ಸೊ ಹಾಗಾಗಿ ನಾನು ಬಂದೆ, ನನ್ನಲ್ಲಿ ಬೈಕಲ್ಲಿ ಇತ್ತು, ಬೈಕ್ ಮತ್ತು ನಾಯಿ ಜೊತೆ ಆಗಿದ್ದಾಗ ನನಗೆ ಬೇರೆ ಯಾರು ಇರಲಿಲ್ಲ, ಸೊ ಹಾಗೆ ನನಗೆ ಫೋಟೋ ತೆಗಿಲಿಕ್ಕೆ ಕಷ್ಟ ಆಯಿತು ಅನ್ನೋ ವಿಚಾರವನ್ನು ಅವರು ಹೇಳ್ತಾರೆ. ಇಲ್ಲ, ಇದು ನನ್ನ ಪ್ರಕಾರ ನಾಯಿ ಅವರ ಕೈಗೆ ಸಿಕ್ಕಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಒಂದು ನನ್ನ ಮನಸ್ಸಿನಲ್ಲಿ ಏನ್ ಅನಿಸಿಕೆ ಅಂತ ಹೇಳಿದ್ರೆ, ಈ ನಾಯಿ ಕಾರ್ಪೊರೇಷನ್ಗೆ ಯಾರು ಹಾಕಿದ್ದಾರೆ ಆ ವ್ಯಕ್ತಿಗೂ ಮತ್ತೆ ಈ ವ್ಯಕ್ತಿಗೂ ಲಿಂಕ್ ಇರ್ಬೇಕಷ್ಟೇ. ಯಾಕೆಂತ ಹೇಳಿದ್ರೆ ಅವರು ಇವರಲ್ಲಿ ಫೋನ್ ಮಾಡಿಸಿ ಹೀಗೆ ಆಗಿದೆ ಹೇಳಿ ಅಂತ ಏನಾದ್ರೂ ಅವರಲ್ಲಿ ಅವ್ರು ಟರ್ನ್ ಆಗಿರ್ಬೇಕು. ಯಾಕೆಂತ ಹೇಳಿದ್ರೆ ಪ್ರಾಂಪ್ಟ್ ಈಗ ನೋಡಿ, ನನ್ನ ಕೈಗೆ ನಾಯಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಸಾಕಿದ ನಾಯಿ ಒಬ್ಬರಿಗೆ ಕಚ್ಚುದಿಲ್ಲ. ಯಾಕೆಂತ ಹೇಳಿದ್ರೆ ನಾನು 1-2 ನಾಯಿ ಸಾಕಿದವನಲ್ಲ, ನೀವು ನೋಡಿದ್ದೀರಿ. ಬಟ್ ಆಕ್ಚುಲಿ ನಾನು ಅಷ್ಟೆಲ್ಲ ಇರುವಾಗ, ನಾನು ಇಷ್ಟೆಲ್ಲ ಸಾಮಾಜಿಕ ಹೋರಾಟ ಮಾಡುವಾಗ, ನಾನು ಇಷ್ಟೆಲ್ಲ ನನ್ನ ವೃತ್ತಿ ಬಿಟ್ಟು ಅದಕ್ಕೆ ಬಂದಾಗ ನಾನು ಇಷ್ಟೆಲ್ಲ ಮಾಡಿ ಒಂದು ನಾಯಿಯನ್ನು ನಾನು ಹೊರಗೆ ಬೀದಿಯಲ್ಲಿ ಬಿಡ್ಲಿಕ್ಕೆ ಬಿಡುವನಲ್ಲ. ಅದರಲ್ಲಿ ನಾವು ಬೀದಿಯಲ್ಲಿದ್ದ ನಾಯಿಗೆ ಬಿಸ್ಕೆಟ್ ಹಾಕುವಾಗ ಕಚ್ಚುದಿಲ್ಲ ಅಂತೆ, ಇನ್ನು ಸಾಕಿದ ನಾಯಿ ಕಚ್ಚದ ಯಾರಾದ್ರೂ ಒಂದು ಬಿಸ್ಕೆಟ್ ಹಾಕಿದ್ರೆ ಕಚ್ಚುದಿಲ್ಲ ಅಲ್ಲ. ಈಗ ನಾನು ಹೇಳುದ, ಈಗ ನೋಡಿ ಕಂಪ್ಲೇಂಟ್ ಮಾಡ್ಬೇಕು ನನಗೆ ಇದನ್ನ. ಆಕ್ಚುಲಿ ನಾನು ಇವತ್ತು ನಿಮ್ಮದೊಂದು ಕಾಲಿಗೆ ವೇಟ್ ಮಾಡ್ತಾ ಇದ್ದೆ, ಬಟ್ ಇದನ್ನ ನಾನು ಕಂಪ್ಲೇಂಟ್ ಇಶ್ಯೂ ಮಾಡ್ಬೇಕಂತ ಇದ್ದೆ. ಒಂದು ಮಹಾನಗರ ಪಾಲಿಕೆ ಮೇಲೆ, ಗಾಡಿಯ ಡ್ರೈವರ್ ಮೇಲೆ ಹಾಕ್ಬೇಕು, ಇನ್ನೊಂದು ಮನೆಯ ಓನರ್ ಮೇಲೆ, ಆ ನಾಯಿ ಸಾಕಿದೆ ಯಾರು, ಮತ್ತೆ ಈಗ ಯಾರು ನಾಗೇಶ್ ಅಂತ ಇದ್ದಾರೆ ಅವರ ಮೇಲೆ. ಈಗ 3 ಕಂಪ್ಲೇಂಟ್ ಅನ್ನ ನಾನು ಇಶ್ಯೂ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಯಾಕೆಂತ ಹೇಳಿದ್ರೆ ಒಂದು FIR ಆದ ಕೂಡಲೇ, ಯಾಕೆಂದ್ರೆ ಫಸ್ಟ್ ಪಾರ್ಟಿ ಅವನು ಯಾವ ಉದ್ದೇಶಕ್ಕೆ ನಾಯಿ ತಗೊಂಡ ಅಂತ ಹೇಳಿ ನನ್ಗೆ ಬೇಕು. ಹೌದು ನಿಜ. ಈಗ ಮಹಾನಗರ ಪಾಲಿಕೆ ಅವನು ಯಾವ ಉದ್ದೇಶದಲ್ಲಿ ನಾಯಿ ತಗೊಂಡೋದ್ರು ಅವನು ಡೈರೆಕ್ಟ್ ಆಗಿ ಅವನ ಹಾಕೊಂಡಿದ್ದು ತಪ್ಪಂತ ಹೇಳ್ತಿಲ್ಲ, ಹಾಕೊಂಡಿದ್ದು ನಂತರ ತಗೊಂಡೋಗಿ ಅವನ ಆಶ್ರಮಕ್ಕೆ ಬಿಡ್ಬೇಕಿತ್ತು, ಎನಿಮಲ್ ಕೇರಿಗೆ ಬಿಡ್ಬೇಕಿತ್ತು ಅದನ್ನ. ಅವನಿಗೆ ಒಂದು ಹತ್ತುವಾಗ ಇಳಿಯುವಾಗ ಒಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ಈಗ ಮನೆ ಓನರ್ ಆ ನಾಯಿಗೆ ಏನಾದ್ರು ಹುಚ್ಚಿಡ್ದಿದ್ಯಾ, ಆ ನಾಯಿಗೆ ಏನಾದ್ರು ಆಗಿದ್ಯಾ, ಅದನ್ನ ನಮ್ಗೆ ಕೊಡ್ಬೇಕು. ಈ ರೀತಿ ಸಮಸ್ಯೆ ಇದೆ, ಇಲ್ಲ ಇನ್ನೊಂದು ಕಡೆ ಸಾಕ್ಲಿಕ್ಕೆ ಕೊಟ್ಟಿದ್ದೇನೆ ಅಂತದ್ ಏನಾದ್ರು ನಮ್ಗೆ ಬೇಕು. ಈಗ 3rd ಪರ್ಸನ್ ಯಾರಿದ್ದಾರೆ, ನಾಗೇಶ್ ಅವರ ಮೇಲೆ ನಾವು ಆಕ್ಷನ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ನಾಯಿ ಸಿಕ್ಕಿದೆ ಅಂತ ಹೇಳಿದ ನಾಯಿ ಎಲ್ಲಿ ಹೋಗ್ತದೆ? ಅಕ್ಕಪಕ್ಕದಲ್ಲಿ ನಮ್ಗೆ ಬೇಕಲ್ವಾ. ಈಗ ನಾನು ಸಹ ಇದರಲ್ಲಿ ನಾವು ತುಂಬಾ ಹೋರಾಟ ಮಾಡಿದವರು, ಯಾಕಂದ್ರೆ ನಾನು ಇದನ್ನು ಸಹ ಬಿಡುದಿಲ್ಲ. ಯಾಕಂದ್ರೆ ನಾನೊಂದ್ ಸ್ವಲ್ಪ ಹೊರಗಡೆ ಬಿಸಿ ಇದ್ದೆ ಅಂತ ಹೇಳಿ ನಾನು ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ವಿಷಯ ಅಂತ ಹೇಳಿದ್ರೆ ಇಷ್ಟು ಕಾರಣಗಳು ನಾನು ಎಲ್ಲವನ್ನ ನೋಟ್ ಮಾಡಿ ಇಟ್ಟಿದ್ದೆ. ನಾನು ಸಹ ಎಲ್ಲ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಹತ್ರ ಸಹ ಮಾತಾಡ್ತಿದ್ದೇನೆ ನಾನು. ನಾನು ಸಹ ತುಂಬಾ ಹುಡುಕ್ಲಿಕ್ಕೆ. ಹೌದು, ಈಗ ನಾಯಿ ಕತೆ ಅಂದ್ರೆ ತಾವುಗಳು ಕೂಡ ಆಗಿದ್ರೆ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಅಲ್ಲಿ ಇದೆ ಅನ್ನುವಂತ ಅವರು ಹೇಳುವಂತ, ಪಚ್ಚನಾಡಿ ಏರಿಯಾ ಸುತ್ತಮುತ್ತ ಇರಬಹುದು ಅಂತ ಹೇಳುವಂತದ್ದು. ಆಗಿದ್ದಾಗ ನೋಡಿ ನಿತಿನ್, ನಾನು ಇವತ್ತು ಮಧ್ಯಾಹ್ನ 11 ಗಂಟೆಯಿಂದ ಸಾಧಾರಣ ಅರೌಂಡ್ ಹುಡುಕಿದ್ದೇನೆ 11 ಗಂಟೆಯಿಂದ. ಸೊ ನನ್ಗೆ ಯಾವುದೇ ರೀತಿಯ ನನ್ಗೆ ನಿಮ್ಮ ಫೋಟೋದಲ್ಲಿ ನೋಡುವ ಇದಕ್ಕೆ ನನ್ಗೆ ಅಷ್ಟು ಕಿಚ್ಚರ್ ಆಗಿ ಸಿಗ್ಲಿಲ್ಲ ನಂಗೆ ಕ್ಲಿಯರ್ ಆಗಿ. ಬಟ್ ಆ ರೀತಿಯ ನಾಯಿನ ನಾನು ನೋಡ್ಲಿಲ್ಲ, ತುಂಬಾ ಹುಡುಕಿದ್ದೇನೆ. ಹಾಗೆ ಬೇರೆ ನಾಯಿಗಳು ಸಿಕ್ಕಿದೆ, ಅದಕ್ಕೆ ನಾನು ನಮ್ಮ ಬಿಸ್ಕೆಟ್ ಅನ್ನ ಎಲ್ಲ ಹಾಕಿ ನಾನು ಬಂದಿದ್ದೇನೆ. ಆದ್ರೆ ವಿಷಯ ಏನಂತ ಹೇಳಿದ್ರೆ ನಮ್ಗೆ ಕಂಪ್ಲೀಟ್ ಟೈಮ್ ಕೊಡಕ್ಕೆ ಆಗದೆ ಇರುವ ಕಾರಣ ಈಗ ನಾನು ಇವತ್ತು ರಜೆ ಮಾಡಿ ಅಲ್ಲಿ ಹೋದಾಗ ನನ್ಗೆ ಸಹ ನನ್ನ ಕೆಲವೊಂದೊಂದು ನೋಡಿದೆ, ಅಂದ್ರೆ ಈ ರೀತಿ ನಾಯಿ ಉಂಟಾ, ಈ ರೀತಿ ಉಂಟಾ ಎಲ್ಲ ನಾನು 10 ಜನರ ಹತ್ರ ಕೇಳಿದ್ದೇನೆ, ಈ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ, ನೋಡಿದ್ದೀರಾ ಇಂಥ ನಾಯಿಗಳನ್ನ, ನೋಡಿದ್ರೆ ದಯವಿಟ್ಟು ನಂಗೆ ಕಾಲ್ ಮಾಡಿ, ನನ್ನ ಪರ್ಸನಲ್ ನಂಬರ್ ಕೊಟ್ಟು ಬಂದಿದ್ದೇನೆ. ಸೊ ವಿಷಯಗಳೇನಾಗ್ತದೆ ಅಂದ್ರೆ ನಾಯಿಗಳನ್ನ ಯಾರು ಹಾಗೆ ಬಿಡಬಾರ್ದು, ಸಾಕ್ಲಿಕ್ಕೆ ಆಗುದಿಲ್ಲ ಸಾಕ್ಲೇಬೇಡಿ, ಅವರಿಗೆ ತಗೊಂಡೋಗಿ ಅಂತ ಯಾರು ಹೇಳ್ತಾರೆ? ಕರೆಕ್ಟ್ ನಿಜ. ಸೊ ತಾವು ಕೂಡ ಹೇಳುವಂತ ಪ್ರಕಾರ ಎಲ್ಲೊಂದ್ ಕಡೆ ಆ ಒಂದು ವಾಹನದ ಚಾಲಕರೇನಿದ್ದಾರೆ, ಜೊತೆಗೆ ಈ ಒಂದು ಕರೆ ಮಾಡಿದಂತ ವ್ಯಕ್ತಿ ಏನಿದ್ದಾರೆ, ಸದ್ಯದ ಮಟ್ಟಿಗೆ ಈ ಒಂದು ಸಮಸ್ಯೆಯಿಂದ ಪಾರಾಗೋಣ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಹೇಳಿರಬಹುದು ಅಂತ ಹೇಳ್ತೀನಿ. ಇಂಪಾಸಿಬಲ್ ಸರ್, ನಾನು ಬಿಡುದಿಲ್ಲ ಇದನ್ನ, ನೀವು ನಿತಿನರಿ ನಾನು ಇದು ಬಿಡುದಿಲ್ಲ. ಯಾಕೆಂತ ಹೇಳಿದ್ರೆ ಇದು ವಿಷಯ ಒಂದು ಮಹಾನಗರ ಪಾಲಿಕೆ ಯಾರು ಡ್ರೈವರ್ ಮತ್ತೆ ಅದ್ರಲ್ಲಿ ಯಾರು ಕ್ಲೀನಿಂಗ್ ಇದ್ದಾನೆ ಅವನ 2 ಜನರ ಮೇಲೆ ನಾವು FIR ಮಾಡ್ಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಈಗ ಜನಗಳಿಗೆ ಏನಾಗಿದೆ, ನಾಯಿ ಒಂದು ಲೇಜಿ ಆಗಿ ಹೋಗಿದೆ, ಅಂದ್ರೆ ನಾಯಿ ಬೇಕಾ ಬಿಟ್ಟು ಯಾವ ಕರ್ಕೊಂಡು ಹೋಗುದು, ಇಲ್ಲ ಗಾಡಿಯಲ್ಲಿ ಹಾಕೊಂಡು ಎಳ್ಕೊಂಡು ಹೋಗುದು. ಈಗ ನಾಯಿಗಳ ಮೇಲೆ ಕಂಪ್ಲೇಂಟ್ ಆಗುದಿಲ್ಲ, FIR ಆಗುದಿಲ್ಲ ಅನ್ನೋದೇ ಜನಗಳಿಗೆ ಒಂದು ದೊಡ್ಡ ಒಂದು ಇದಾಗಿದೆ, ಇದು ನಂಬಿಕೆ ಇರುವುದು. ಇದು ನಾವು ಕಂಪ್ಲೇಂಟ್ ಮಾಡಿ ಅವರ ಫೋಟೋವನ್ನ ನಾವು ಇದಕ್ಕೆ ಹಾಕಿದ್ರೆ, ಪೇಪರ್ಗೆ ಮೀಡಿಯಾಕ್ಕೆ ಹಾಕಿದ್ರೆ ಇದು ಕರೆಕ್ಟ್ ಆಗ್ತದೆ ಅಲ್ವಾ? ನನ್ಗೆ ನಿಮ್ಮ ಚಾನಲ್ ಇಂದ ನಿಮ್ಗೆ ಸಾಧ್ಯ ಆದ್ರೆ ನನ್ಗೆ ಒಂದು ನಾಗೇಶ್ ಅವರದ್ದು ನಂಬರ್ ಒಂದು ನನ್ಗೆ ಕೊಡೋಣ ಸರ್, ಅದನ್ನು ಕೊಡ್ತೀನಿ. ನಿಮ್ಮ ಟೆಕ್ನಿಷಿಯನ್ ಇಂದ ನನ್ಗೆ ಆದ್ರೆ ನನ್ಗೆ ಇದರದ್ದು ಒಂದು ನಂಬರ್ ಒಂದು ತಲುಪಿಸಿ ಕೊಡಿ. ನಾನು ಯಾಕಂದ್ರೆ ಅವರ ಹತ್ರ ನಾನು ಡೈರೆಕ್ಟ್ ಆಗಿ ಮಾತಾಡ್ತೇನೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಹುಡುಕಿ ನಮ್ಗೆ ಸಿಗ್ಲಿಲ್ಲ ಅಂತ ಹೇಳುವಾಗ ನಾನು ಬಿಡಿ, ನಮ್ಮ ಶೆಡ್ಯೂಲ್ ಅಲ್ಲಿ ನಾವು ಬಿಸಿ ಇರ್ತೇವೆ, ಏನೋ ನಮ್ಮ ಅವರು ಏನಂತ ಡೈರೆಕ್ಟ್ ಲೊಕೇಶನ್ ಕೂಡ ಹೇಳ್ತಾರೆ, ಅಂದ್ರೆ ಈ ರೀತಿ ಇದೆ, ಇಲ್ಲಿ ಹುಡುಕಿ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ನಾನು ನಿಮ್ಗೆ ಪಕ್ಕ ನಿಮ್ಗೆ ನಂಬರ್ ಕೊಡ್ತೀನಿ ನಾನು ಅವರದ್ದು.
ಸೊ ನೀವು ನಾನು ಹೇಳ್ತೇನೆ, ನಾಗೇಶ್ ಅವರಿಗೆ ಒಂದು ಕೇಳುದು, ಡೈರೆಕ್ಟ್ ಲೊಕೇಶನ್ ಕೇಳೋದಿದ್ರೆ ಅವತ್ತು ಅವ್ರು ಇಷ್ಟೆಲ್ಲ ಮಾಡೋದಿದ್ರೆ ರಜನಿ ಮೇಡಮ್ಗೆ ಬಂದು ನೋಡ್ತೇನೆ ಅಂತ ಹೇಳುವಾಗ ಕೊಡ್ಬೋದಿತ್ತಲ್ಲ, ಇವರಿಗೇನ್ ಪ್ರಾಬ್ಲಮ್ ಇತ್ತು? ಅವಾಗ ಲೊಕೇಶನ್ ಹಾಕಿ ಹೋಗ್ಬೋದಿತ್ತಲ್ಲ ಅವರು ಗ್ಯಾರೇಜ್ ಅಂತ ಹೇಳುವಾಗ. ಕರೆಕ್ಟ್ ಕರೆಕ್ಟ್, ನಮ್ಮ ಹತ್ರ ಕೂಡ ಇವತ್ತು ಅದೇ ಟೈಮ್ ಅಲ್ಲಿ ಅವರೊಂದು ಗಾಡಿ ರಿಪೇರಿ ಬಂತು, ಎಮರ್ಜೆನ್ಸಿ ಬಂತು ಅಂತ ಹೇಳಿ ಅವ್ರು ಅಲ್ಲಿ ನಿಂತು ಮೊಬೈಲ್ ಟಾರ್ಚ್ ಹಾಕಿ ನೋಡುದಿಲ್ವಾ? ನೋಡ್ತಾರಲ್ವಾ ಪ್ರತಿಯೊಬ್ಬರು? ಅವರ ಲೈಫ್ ಲೀಡ್ ಮಾಡ್ಲಿಕ್ಕೆ ಅವರೊಂದು ಹೊಟ್ಟೆಪಾಟಿಗೆ ಅವ್ರು ನೋಡ್ತಾರೆ. ಹಾಗೆ ನಾವು ನಾಯಿಯನ್ನು ಹುಡುಕ್ಲಿಕ್ಕೋಸ್ಕರ ನಮ್ಗೆ ಇದರಲ್ಲಿ ಲಾಭ ಉಂಟಾ ನಿತಿನ್ ಅವರೇ? ನಮ್ಗೆ ಲಾಭ ಇಲ್ಲ. ನಾವು ಅದರ ಪ್ರೀತಿಗೆ ಅದರ ಒಂದು ನಮ್ಗೆ ನಮ್ಮ ಮನೆಯಲ್ಲಿ ಹೇಗೆ ಇದ್ದಾರೆ ಮಕ್ಕಳು ಹಾಗೆ ಅವುಗಳನ್ನು ನಾವು ಸಾಕಿರೋದು. ಹಾಗೆ ಮನಸ್ಥಿತಿ ಇದ್ದಾಗ ಮಾತ್ರ ಅದರ ನೋವು ಅರ್ಥ ಆಗುತ್ತೆ, ಇಲ್ಲದ್ರೆ ಅರ್ಥ ಆಗಲ್ಲ ಯಾರಿಗೂ ಕೂಡ. ನನ್ಗೆ ನಿಜವಾಗಿ ನಿಮ್ಮ ಇದು ನೋಡಿ ನನ್ಗೆ ನಾವು ಲಿಂಕ್ ಕಳಿಸ್ ನನ್ಗೆ ನೋಡಿ ನನ್ಗೆ ಬೇಸರ ಆಗಿದೆ. ನಾನು ಆಕ್ಚುಲಿ ಬ್ಯಾಂಗ್ಳೂರ್ ಇದ್ದೆ, ನನ್ಗೆ ತುಂಬಾ ಬೇಸರ ಆಯ್ತು ನನ್ಗೆ ಇದು ನೋಡಿ. ಈ ರೀತಿ ಎಲ್ಲ ಜನಗಳಿದ್ದಾರೆ ಅಂದ್ರೆ, ಯಾಕೆಂತ ಹೇಳಿದ್ರೆ ಲೈಫ್ ಅಲ್ಲಿ ಒಂದು ಮಗುವನ್ನು ಹೆತ್ತು ಸಾಕ್ಬೇಕಾದ್ರೆ 1000 ಆಲೋಚನೆ ಮಾಡ್ತಾರೆ. ಒಂದು ಮಗು ಆಗ್ಬೇಕಾದ್ರೆ ಮದ್ವೆ ಆಗಿದ ನಂತರ 2 ವರ್ಷ ಮಕ್ಕಳು ಬೇಡ ಅಂತ ಹೇಳುವ ಕಾಲ ಈಗ, ಸಾಲ ಉಂಟು. ಅದರ ನಡುವೆ ಇರೋ ನಾಯಿಯನ್ನ ಸಾಕ್ಬೇಕಾದ್ರೆ ತಗೊಂಡೋಗಿ ಮಧ್ಯದಲ್ಲಿ ಬಿಡುವಾಗ ಅದಕ್ಕೊಂದು ಅರ್ಥ ಇಲ್ವಾ ಜನಗಳಿಗೆ? ಕರೆಕ್ಟ್, ನಿಜ. ಎಸ್ ಸರ್, ಥ್ಯಾಂಕ್ ಯು ಶರತ್ ಅವರೇ. ಅವರ ನಂಬರ್ ನನಗೆ ಅವರ ನಂಬರ್ ಒಂದು ನನಗೆ ಒಂದು ಕೊಡೋಣ. ಅದೊಂದು ನಾಯಿ ಸಿಗ್ಬೇಕಪ್ಪ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಶರತ್ ಅವರ ಮಾತುಗಳು. ಇವರು ಕೂಡ ಒಂದು ನಾಯಿಯ ವಿಚಾರವಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದಂಥ ವ್ಯಕ್ತಿ. ಯಾಕಂದರೆ ಸಮಾಜದಲ್ಲಿ ಈಗ ನಾಯಿ ಸಾಕಬೇಕಂತ ಬಂದಾಗ ಭಾಳಷ್ಟು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿವೆ. ಕೆಲವು ನಾಯಿಗಳನ್ನೆಲ್ಲ ತಂದು ಬಿಡ್ತಾರೆ. ಸೊ ಆ ಸಂದರ್ಭ ಇವರು ಭಾಳಷ್ಟು ಹೋರಾಟವನ್ನು ಮಾಡಿದಂಥ ವ್ಯಕ್ತಿ ಶರತ್ ಅವರು. ಅವರ ಗಮನ ಕೂಡ ಬಂದಿದೆ. ಜೊತೆಗೆ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಜೆರಾಲ್ಡ್ ಅವರು ಸಾಮಾಜಿಕ ಹೋರಾಟಗಾರರು. ಅವರಿಗೂ ಕೂಡ ಈ ವಿಚಾರ ಗೊತ್ತಿದೆ. ಕಳೆದ ಬಾರಿ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಅವರು ಕೂಡ ಮಾತಾಡಿದರು ಒಂದು ವಿಚಾರದ ಬಗ್ಗೆ, ಮಹಾನಗರ ಪಾಲಿಕೆ ಅವ್ಯವಸ್ಥೆಯ ಬಗ್ಗೆ, ಆ ಪಾಲಿಕೆಯ ಡ್ರೈವರ್ನ ಒಂದು ಅವ್ಯವಸ್ಥೆಯ ಬಗ್ಗೆ, ಜೊತೆಗೆ ಆ ಶ್ವಾನದ ಒಂದು ವಿಚಾರವಾಗಿ ಕೂಡ. ಜೆರಾಲ್ಡ್ ಅವರು ನಮಸ್ತೆ ಸರ್. ನಿತಿನ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಚಟ್ಟವರ್ ಅವರೇ. ಸದ್ಯ ಇವಾಗ ಶರತ್ ಮಾತಾಡಿದ್ದು ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದರೆ ನಾನು ಸುಮಾರು 5 ನಿಮಿಷದಿಂದ ಫೋನ್ ಅನ್ನು ಟ್ರೈ ಮಾಡ್ತಾ ಇದ್ದೇನೆ, 7-8 ನಿಮಿಷದಿಂದ. ನನಗೆ ಇದೇ ವಿಚಾರ ಹೇಳಲಿಕ್ಕೆ ಬೇಕಿತ್ತು. ಈ ನಾಯಿ ಜೀವಂತ ಇಲ್ಲ, ಇದನ್ನು ಕೊಂದಿದ್ದಾರೆ ಅವರು. ಓಹೋ, ಆ ರೀತಿ ಹೇಳ್ತೀರಿ. ಮಳಲಿ ಅಂತೇಳಿ ಫೋನ್ ಮಾಡಿದವ, ಆ ನಾಯಿದು ನಾಯಿಯನ್ನು ಕೊಟ್ಟವರು ಇದ್ದಾರಲ್ಲ ಈ ಕಾರ್ಪೊರೇಷನ್ ಗಾಡಿಗೆ, ಅವರ ಮುಖಾಂತರ ಅವನು ಫೋನ್ ಮಾಡಿದ್ದಾನೆ ಮಂಗ ಮಾಡ್ಲಿಕ್ಕೆ ನಮ್ಗೆ. ಶರತ್ ಹೇಳುವ ಪ್ರಕಾರ 3 ಮಂದಿಯ ಮೇಲೆ FIR ಮಾಡಬೇಕು. ನಿತಿನ್, ನಾನು ಮಾಡುವುದರಲ್ಲಿದ್ದೆ. ನನಗೇನಾಗಿ ಹೇಳಿದರೆ, ನನಗೆ 68 ವಯಸ್ಸಾಯ್ತು, ಮತ್ತೆ ಇವಾಗಲೇ ನನಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ. ನಾನು ಅವತ್ತು ಕಾಡುಕೋಣ ಸತ್ತ ದಿವಸ ಬರ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿಸಿದವ ನಾನು, ಅರಣ್ಯ ಇಲಾಖೆಯ ಮೇಲೆ. ಅವತ್ತೊಂದು ಕಾಡುಕೋಣ ಸತ್ತದ್ದು ಅರಣ್ಯ ಇಲಾಖೆಯ ಮೇಲೆ ನಾನು FIR ಮಾಡಿದ್ದೇನೆ. ಗೊತ್ತುಂಟು. ಈಗ ಈ ನಾಯಿಯನ್ನು 100% ನಾನು ನಿಮ್ಗೆ ಪ್ರಮಾಣ ಮಾಡಿ ಹೇಳ್ತೇನೆ, ಈ ನಾಯಿ ಜೀವಂತ ಇಲ್ಲ. ಅಯ್ಯೋ, ಕಾರ್ಯಕ್ರಮದಲ್ಲಿ ಫೋನ್ ಮಾಡಿದ್ದು ಒಂದು ಇದು ಎಂದು ಮಂಗ ಮಾಡ್ಲಿಕ್ಕೆ ಅಂತ ಹೇಳ್ತಾರಲ್ಲ. ಇಲ್ಲ ಸರ್, ಆ ರೀತಿ ಆದ್ರೆ ಇವರು ಅನುಭವಿಸ್ತಾರೆ ಸರ್. ಇಲ್ಲ, ಅದು ನನ್ನ ಪ್ರಕಾರ ಡೌಟ್ ಅಂತ ಕಾಣ್ತದೆ. ಆ ರೀತಿ ಅನುಭವಿಸ್ತಾರೆ ಪ್ರತಿಯೊಬ್ರು ಕೂಡ. ನಾನು ಸತ್ಯ ಹೇಳ್ತೀನಿ. ನಿಮ್ಗೆ ಚಾನೆಲ್ ನಿಂದ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಿತಿನ್. 1 ನಿಮಿಷ. ಇಲ್ಲ ಸರ್, ನಾನು ಹೇಳ್ತೇನೆ. ಶರತ್ ಅವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಬಿಟ್ಟು ಜನ. ಯಾಕಂತ ಹೇಳಿದರೆ, ನಮ್ಮ ಮೇಡಮ್ ಇದು ಫೋನ್ ಅನ್ನು ಯಾಕೆ ಬ್ಲಾಕ್ ಮಾಡಿದವ? ಈಗ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ನನಗೆ ನಾಯಿ ಸಿಕ್ಕಿದೆ ಅಂತ ಹೇಳಿದವ, ಅವನು ಫೋನ್ ಅನ್ನು ಯಾಕೆ ಬ್ಲಾಕ್ ಮಾಡ್ತಾನೆ? 9 ರಿಂದ 4 ಗಂಟೆ ತನಕ. ಅದರ ನಂತರ ಇದು ಎಲ್ಲ ಈ ಮನೆಯವ್ರದೇ ಗೇಮ್. ಮತ್ತೆ ಇವರಿಗೆ ಬಾರಿ ಇನ್ಫ್ಲುಯೆನ್ಸ್ ಉಂಟು. ಈ ಮನೆಯವರಿಗೆ, ಈ ನಾಯಿಯನ್ನು ಕೊಟ್ಟಿದ್ದಾರಲ್ಲ, ಈ ಮನೆಯವರಿಗೆ ಇನ್ಫ್ಲುಯೆನ್ಸ್ ಉಂಟು. ಹ್ಯಾಂಡಿಂಗ್ ಗ್ಲೌಸ್. ಈಗ ಮೇಯರ್ ಅವರು ಹೇಳಿದ್ದು ನಾನು ನೇರವಾಗಿ ಹೇಳ್ತೇನೆ. ಮೇಯರ್ ಅವರು ಡ್ರೈವರಿಗೆ ನಾನು ವಾರ್ನಿಂಗ್ ಕೊಟ್ಟಿದ್ದೇನೆ ಅಂತೇಳಿ ಏನೋ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ವಾರ್ನಿಂಗ್ ಕೊಟ್ಟು ಏನು ಆಗ್ಲಿಕ್ಕಿಲ್ಲ. ಇದು ತಪ್ಪೇ. ಹೌದು, ಕರೆಕ್ಟ್. ಇದರಲ್ಲಿ ವಾರ್ನಿಂಗ್ ಕೊಡುವುದು ಏನುಂಟು ನಿತಿನ್ ರವರೇ? ಈಗ ನಾನು ನಿಮ್ಗೆ ನನ್ನ ಸ್ಕೂಟರ್ ಅನ್ನು ಸಾಗಿಸ್ತೇನೆ, ಸಾಗಿಸಿದ ಕೂಡಲೇ ನೀವು ನನಗೆ ವಾರ್ನಿಂಗ್ ಕೊಟ್ಟು ಬಿಡ್ತೀರಾ? ಹೌದು, ನಮ್ಗೆ ಈಗ ನಾಯಿ ಬೇಕು. ಆ ವ್ಯಕ್ತಿ ಎಲ್ಲಿ ಕೊಂಡೋಗಿ ಹಾಕಿದ್ರೆ ನಮ್ಗೆ ಬೇಕು. ಪೊಲಿಟಿಕಲ್ ಕವರೇಜ್, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಉಂಟು. ಬಾರಿ ಇದರಲ್ಲಿ ಭಯಂಕರ ದೊಡ್ಡ ಗೇಮ್ ಉಂಟು. ಕರೆಕ್ಟ್ ಆಗಿ ಬುದ್ಧಿ ಕಲಿಸಬೇಕಾದ್ರೆ ಟವರ್ ಅವರೇ ತಾವು ಹೇಳಿದ್ದು ಕರೆಕ್ಟ್. ಈಗ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತದೆ ಅಂತ ಕಾಣುತ್ತೆ ಬಹುಶಃ. ನಂಗೆ ಹಾಗಾದ್ರೆ ಮೇಯರ್ ಜೊತೆ ಮಾತಾಡ್ಲೇಬೇಕು. ಈಗ ಮೇಯರ್ ಜೊತೆ ನಮ್ಗೆ ಮಾತಾಡ್ಲೇಬೇಕು. ಮೇಯರ್ ಅವರಿಗೆ ಮತ್ತೆ ಇದು ನಿತಿನ್ ಒಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳಲಿಕ್ಕೆ. ಈಗ ಅವತ್ತು ನಾಯಿ ಸಿಕ್ಕಿತಲ್ಲ, ಇವರು ಇಡೀ ರಾತ್ರಿ ನಾಯಿಯನ್ನು ಗ್ಯಾರೇಜ್ ಅಲ್ಲಿ ಬಿಟ್ಟು ಯಾಕೆ ಹೋದ್ರಂತೆ? ಕರೆಕ್ಟ್, ಅದೇ ಕೇಳು, ಯಾಕೆ ಬಿಟ್ಟು ಹೋದ್ರಂತೆ? ನನ್ನ ಪ್ರಶ್ನೆ ಕೂಡ ಅದೇ. ಎಲ್ಲೋ ಒಂದ್ ಕಡೆ ಏನೋ ಸಮಸ್ಯೆ ಇದೆ. ಯಾಕಂದ್ರೆ ನಾವು ಶರತ್ ರವರು FIR ಮಾಡಿದರೆ ಎಲ್ಲರಿಗೂ ಗುಟ್ಟು ಹೊರಗೆ ಬರ್ತದೆ. ನೀವು ನಿಮ್ಮ ಚಾನೆಲ್ ನಾನು ಮಾತಾಡಿದಲ್ಲಿ ರೆಕಾರ್ಡ್ ಆಗ್ತದೆ ನೋಡಿ. 100% ಇದು ಎಲ್ಲ GM ಇವ್ರದ್ದು ಸೆಟ್ಟಿಂಗ್.
ಓಕೆ, ನಾನು ಪಕ್ಕ ಈಗ ಇವತ್ತು ಸಚಿನ್ ಮೇಯರ್ ಅವರು ಈ ಮನೆ ಮಾಲೀಕರಿದು, ನಗರ ಪಾಲಿಕೆ ಅಧಿಕಾರಿಗಳಿದು, ಮತ್ತೆ ಅವನು ಫೋನ್ ಮಾಡಿದವ, ಇವರು ಎಲ್ಲರಿಗೂ ಕೂಡ ಸೆಟ್ಟಿಂಗ್ ಇದರಲ್ಲಿ 100% ಅಲ್ವಾ? ಓಕೆ, ಹಾಗಾದ್ರೆ ಏನು ಸಮಸ್ಯೆ ಇದೆ ಅಂತ ಹೇಳ್ತೀರಿ? ಎಸ್ ಸರ್, ನೋಡೋಣ. ಈಗ ಷರತ್ತಿಗೆ ನಾನು ಸಪೋರ್ಟ್ ಮಾಡ್ತೇನೆ, ಷರತ್ತು ಮುಂದುವರಿಸಲಿ. ಓಕೆ, ಹೊರಗೆ ತರಬೇಕಾದ್ರೆ ಈ ವಿಚಾರ, ಈ ಸತ್ಯ ಸಂಗತಿ ಷರತ್ತಿನಿಂದಲೇ ಆಗ್ಬೇಕು ಅಲ್ವಾ? ಐ ವಿಲ್ ಚಾಲೆಂಜ್. ಕರೆಕ್ಟ್ 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 ಸರ್, ಕರೆಕ್ಟ್ ಸರ್. ಹಾಗೆ ಬಹಳಷ್ಟು ಸಮಸ್ಯೆ ಇದೆ ಅಂತ ಹೇಳ್ತೀರಿ. ನೋಡೋಣ ಸರ್. ಈಗ ನಾನು ಇನ್ನು ಮುಂದಕ್ಕೆ ಮೇಯರ್ ಅವರು ಕೂಡ ಸುಧೀರ್ ಶೆಟ್ಟಿ ಕಣ್ಣೂರು ಅವ್ರ ಜೊತೆ ಮಾತಾಡಬೇಕು. ಯಾಕಂದ್ರೆ ಜೆರಾಲ್ಡ್ ಅವರು ಹೇಳಿದಾಗೆ ಮತ್ತೆ ನಿಮ್ಗೆ ನಾನು ತುಂಬಾ ಇದು ಧನ್ಯವಾದ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ಎರಡು ಸಾರಿ ಕಾರ್ಯಕ್ರಮ ಮಾಡಿದ್ದು ಸುಲಭದ ವಿಚಾರ ಅಲ್ಲ. ಸಾವಿರಾರು ವಿಚಾರಗಳು ಉಂಟು ತಮಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ. ಹೌದೌದು. ಏನ್ ಗೊತ್ತಾ ಸರ್, ಒಂದೇ ವಿಚಾರ, ಯಾಕಂದ್ರೆ ನಮ್ಮಿಂದ ತಪ್ಪು ಮಾಹಿತಿ ಜನರಿಗೆ ಹೋಗ್ಬಾರ್ದು. ಒಬ್ಬ ವ್ಯಕ್ತಿ ಕರೆ ಮಾಡಿ ಈ ರೀತಿ ಸಿಕ್ಕಿದೆ ಅಂತ ಹೇಳಿದಾಗ ಎಲ್ಲರೂ ಕೂಡ ನಿರಳರಾಗಿದ್ರು. ಅವರ ಭಾವನೆಗಳು, ಆ ಭಾವನೆಗಳಿಗೆ ನಾವು ದ್ರೋಹ ಮಾಡಿದಾಗೆ ಆಗುತ್ತೆ. ನಿಮ್ಗೆ ಕೈ ಜೋಡಿಸಿ ನಿಮ್ಗೆ ಧನ್ಯವಾದ ಹೇಳ್ತೇನೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಲ್ಲ ಏನಿಲ್ಲ, ಆ ನಾಯಿ ಸಿಗ್ಬೇಕು ಅಷ್ಟೇ ನಾವು ಕೇಳ್ತಾ ಇರೋದು. ಈಗ ಸುಧೀರ್ ಶೆಟ್ಟಿ ಕಣ್ಣೂರ್ ಅವ್ರ ಕತೆ ಗೊತ್ತಿಲ್ಲ, ಮೇಯರ್ ಅವ್ರದ್ದು. ನಾವುಗಳು ಕರೆ ಮಾಡ್ತಾ ಇದೀವಿ, ಆದ್ರೆ ಮೇಯರ್ ಅವರು ಕರೆಯನ್ನ ತೆಗಿತಾ ಇಲ್ಲ. ನೋಡಿ, ಇದು ಕತೆ. ನಾಯಿ ಜೀವಂತ ಇಲ್ಲ ನಿತಿನ್, ನೀವು ನೋಡಿ ಸರ್, ಈಗ ನೋಡಿ, ಇದು ನಂಗೆ ಬೇಸರ. ಯಾಕಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರ ಮೇಲೆ ಬಹಳಷ್ಟು ರೆಸ್ಪೆಕ್ಟ್ ಇದೆ. ಬಟ್ ಸ್ಟಿಲ್ ಅವ್ರು ಗೊತ್ತಿಲ್ಲ ಈ ಒಂದು ಪ್ರಕರಣದಲ್ಲಿ ಏನ್ ಮಾಡ್ತಾ ಇದ್ದಾರೆ. ಫೋನ್ ತೆಗಿತಾ ಇಲ್ಲ. ಮೊನ್ನೆಯಿಂದ ನಾವು ಕಾಲ್ ಮಾಡ್ತಾ ಇದೀವಿ. ಮತ್ತೊಂದು ರೀಸನ್ ಕೊಟ್ಟದ್ದು ನಿತಿನ್ ಅವರೇ, ಪ್ಲೀಸ್, ಎಂತ ಗೊತ್ತುಂಟಾ, ನಾವು ಹೊರ ದೇಶದಲ್ಲಿದ್ದೇವೆ, ಬೇರೆಯವರಿಗೆ ನೋಡ್ಲಿಕ್ಕೆ ಕೊಟ್ಟದಂತೇಳಿ ನಾ ಎಲ್ಲ ಸುಳ್ಳು, ಎಲ್ಲ ಸ್ಟೋರಿ. ಚಂದಮಾಮ ಕತೆ ಗೊತ್ತಿದ್ದಾರೆ, ಚಂದಮಾಮ ಕತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲ, ನನ್ಗೀಗ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವ್ರ ಜೊತೆ ಮಾತಾಡ್ಲೇಬೇಕು. ಏನಾಗಿದೆ, ಏನ್ ಕತೆ, ಏನ್ ಎಚ್ಚರಿಕೆ ಕೊಟ್ರು MCC ಆ ಒಂದು ಡ್ರೈವರ್ಗೆ ಅನ್ನುವಂಥದ್ದನ್ನು ಕೇಳಬೇಕು. ಆದ್ರೆ ಅವ್ರು ಫೋನ್ ತೆಗಿತಾ ಇಲ್ಲ. ಇದೇ ಸಮಸ್ಯೆ. ಜನರ ಮುಂದೆ ಇದೆ, ಜನರು ನೋಡ್ತಾ ಇದ್ದಾರೆ. ಎಸ್, ಜನರ ಮುಂದೆ ಇದೆ, ಜನರು ನೋಡ್ತಾ ಇದ್ದಾರೆ ಯಾರು ಸತ್ಯ ಯಾರು ಮಿಥ್ಯ ಅನ್ನುವಂಥದ್ದು, ಏನ್ ಮಾಡ್ತಾ ಇದ್ದಾರೆ, ಏನ್ ಆಟ ಆಡ್ತಾ ಇದ್ದಾರೆ ಅನ್ನೋದು. ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೆರಾಲ್ಡ್ ಅವರವರೇ. ನಮ್ಮ ಟೆಕ್ನಿಕಲ್ ಟೀಮ್ ಜೊತೆಗೆ ಇವರಿಗೂ ಕೂಡ ಆ ಭಾಗದ ಕಾರ್ಪೊರೇಟರ್ ಜಯಶ್ರೀ ಕುಡುವ ಅವ್ರ ಜೊತೆಗೆ ಕೂಡ ನಾನು ಮಾತಾಡಬೇಕು. ಅವರ ಬಳಿಯೂ ಕೂಡ ಕೇಳಬೇಕು ಏನಾಗಿದೆ, ಏನ್ ಕತೆ, ಏನು ಈ ಕೇಸ್ ಏನಾಗಿತ್ತು ಅನ್ನುವಂಥ ಪ್ರಶ್ನೆ. ಜಯಶ್ರೀ ಕುಡುವ ಅವರು ಕಾರ್ಪೊರೇಟರ್ ಜೊತೆಗೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಅವರ ಗಮನಕ್ಕೆ ಬಂದಿದೆ. ಇದು ನಾನಿನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಯಾಕಂದ್ರೆ ಎಸ್, ಜಯಶ್ರೀ ಕುಡುವ ಅವರು ನಮ್ಮ ಜೊತೆ ಇದ್ದಾರೆ, ಡೊಂಗರಕೇರಿ ಆ ವಾರ್ಡಿನ ಕಾರ್ಪೊರೇಟರ್. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸದ್ಯ ತಮ್ಮ ವಾರ್ಡ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ತಮ್ಮ ಗಮನಕ್ಕೆ ಬಂದಿದೆ, ತಮ್ಮಗಳಿಗೆ ಗೊತ್ತಿದೆ ಮೇಡಮ್. ಜೀವಂತ ನಾಯಿಯನ್ನ ಡಂಪಿಂಗ್ ಯಾರ್ಡ್ ಮೇಲೆ ಬಿಸಾಡಿರುವಂಥದ್ದು, ಆ ಒಂದು ವಾಹನದಲ್ಲಿ ಕೊಂಡೋಗಿರುವಂಥದ್ದು. ಏನ್ ಹೇಳ್ತೀರಾ ಮೇಡಮ್ ಈ ಒಂದು ಘಟನೆಯ ಬಗ್ಗೆ? ಫಸ್ಟ್ ರಿಯಾಕ್ಷನ್. ಅದು ಶನಿವಾರ ಬೆಳಿಗ್ಗೆ ಚೌತಿ ದಿನ ಆದದಂತ ಹೇಳಿದ್ದಾರೆ. ನಾವು ಊರಲ್ಲಿ ಇರ್ಲಿಲ್ಲ. ನಮ್ಗೆ ನಿನ್ನೆ ಅಲ್ಲ ಮೊನ್ನೆ ಸಂಜೆ ಗೊತ್ತಾಗಿದೆ. ಅದವರು ಮಾಡಿದ್ದು ತಪ್ಪೇ, ಹಾಗೆ ಮಾಡಬಾರ್ದಿತ್ತು. ಆದ್ರೆ ಪರಿಸರದವರಿಗೆ ತೊಂದರೆ ಕೊಟ್ಟಿದಾರಂತ ಹಾಗೆ ಮಾಡಿದಾರಂತೆ. ಓನರ್ ಮನೆಯಲ್ಲಿ ಇರ್ಲಿಲ್ಲ ಅಂತೆ, PG ನಡೆಸುವವರು ಅದನ್ನು ಮಾಡಿದಾರಂತ ಹೇಳಿದ್ದಾರೆ. ಈಗ ಓನರ್ ಅಲ್ಲ, ಇದು PG ನಡೆಸುವವರು. ಆ ನಾಯಿಯನ್ನ ಮಹಿಳೆ ಆಗಿದ್ರೆ PG ನಡೆಸುವಂತಹ ಮಹಿಳೆ. ಹೌದು, ಹಾಗೆ ಹೇಳಿದ್ದಾರೆ ನಮ್ಮ ಹತ್ರ. ಆ ನಾಯಿಯನ್ನ ಆ ರೀತಿ ಎಳೆದುಕೊಂಡು ಹೋಗಿ ಅಲ್ಲಿ ಹಾಕಿರುವಂತದ್ದು ಆ ವಾಹನಕ್ಕೆ. ಪರಿಸರದವರಲ್ಲಿ ಅವರಿಗೆ ಕಚ್ಚದಂತ ತುಂಬಾ ಕಿರಿಕಿರಿ ಮಾಡಿದ್ರಂತೆ. ನಮ್ಮ ಹತ್ರ ಹಾಗೆ ಹೇಳಿದ್ರು ಅವರು, PG ಅವರು. ಓಕೆ, ಕಚ್ಚಿದ್ದು ಹೌದಂತೆಯಾ? ಕಚ್ಚಲಿಕ್ಕೆ ಹೋಗ್ತದಂತೆ. ಓಕೆ, ಕಚ್ಚಿದ್ದು ಓಡಿಸಿಕೊಂಡು ಬರ್ತದಂತೆ. ಓಕೆ, ಕಚ್ಚಿದ್ದು ಹೌದಾ? ಹೇಳಿದ್ದಾರೆ. ಓಕೆ, ಕಚ್ಚಿದ್ದು ಹೌದಾದ್ರೆ ಅದಕ್ಕೆ ಒಂದು ಪ್ರೂಫ್ ಇರುತ್ತೆ ಮೇಡಮ್, ಯಾರಿಗೆ ಕಚ್ಚಿದೆ ಅಥವಾ ಏನಾಗಿದೆ ಅಂತ ಪ್ರೂಫ್ ಇರುತ್ತೆ. ಜೊತೆಗೆ ಒಂದು ವೇಳೆ ನಂಬರ್ ಬೇಕಾದ್ರೆ ಕೊಡಬಹುದು. ಕರೆಕ್ಟ್ ಕರೆಕ್ಟ್. ಅಂದ್ರೆ ನಾನು ನಿಮ್ಮಲ್ಲಿ ಕೂಡ ಹೇಳ್ತಾ ಇರೋದು, ಯಾಕಂದ್ರೆ ತಾವು ಒಂದು ಅಲ್ಲಿ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದೀರಿ, ಸೊ ದಟ್ಸ್ ವೈ. ಯಾಕಂದ್ರೆ ತಾವು ಅಲ್ಲಿಯ ಪ್ರತಿನಿಧಿ. ಹಾಗಿದ್ದಾಗ ಅಂದ್ರೆ ಯಾರಿಗದು ಕಚ್ಚಿದೆ ಅಂತ ಬಂದಾಗ ಅವರ ಕಾಳಜಿ ಬಗ್ಗೆ ನಾನು ಹೇಳುವುದಾದ್ರೆ, ಅವರನ್ನು ಕೂಡ 10 ದಿನಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ. ಜೊತೆಗೆ ನಾಯಿಯನ್ನು 10 ದಿನಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ, ವೆದರ್ ಇಟ್ ಇಸ್ ರೇಬಿಸ್ ಆರ್ ನಾಟ್, ಅಥವಾ ನಾರ್ಮಲ್ ಇದೆಯಾ. ಜೊತೆಗೆ ಆ ವ್ಯಕ್ತಿಗಳಿಗೂ ಕೂಡ ಇಂಜೆಕ್ಷನ್ ಕೊಡುವಂಥದ್ದು, ಅವರ ಶುಶ್ರೂಷೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಪ್ರೊಸೀಜರ್ ಇರುತ್ತೆ. ವಿದೌಟ್ ಎನಿ ಎವಿಡೆನ್ಸ್ ಕಚ್ಚಿದೆ ಅನ್ನುವಂಥದ್ದು ಒಪ್ಕೊಳ್ಳಿಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗುತ್ತೆ. ಅದೇನೇ ಇರಲಿ ಮೇಡಮ್, ಈಗ ನಾನು ಕೇಳ್ತಾ ಇರುವಂಥದ್ದು ಆ ಭಾಗದಲ್ಲಿ ಆ ಒಂದು MCCಯ ವಾಹನ ಬರುತ್ತಲ್ಲ, ತ್ಯಾಜ್ಯ ವಿಲೇವಾರಿ ವಾಹನ, ಅದರಲ್ಲಿ ನಾಯಿಯನ್ನು ಕೊಂಡೋಗುವಂತ ಇಂಥ ಆಫರ್ಗಳು ಇರುತ್ತಾ? ಜೀವಂತ ನಾಯಿಯನ್ನು ಕೊಂಡೋಗುವಂತ ಆಫರ್ಗಳು ಇಲ್ಲ. ಅದು ಅವರು ನಮ್ಮ ವಾರ್ಡಿದ್ದು ವಾಹನ ಅಲ್ಲ ಇದು ಅವರು ಮನೆಯವರು ಬೇರೆ ವಾರ್ಡಿಂದ ಅಂತ ಹೇಳಿದ್ರೆ ಎಲ್ಲಿ ಕಾರ್ ಸ್ಟ್ರೀಟ್ ಅಥವಾ ಸ್ಟೇಟ್ ಬ್ಯಾಂಕ್ ಪರಿಸರದ ಅಲ್ಲಿದ್ದು ಕರೆಸಿದಾರಂತೆ. ಅಲ್ಲಿ ಅವರಿಗೆ ಡ್ರೈವರಿಗೆ ಹೇಳಿದಾರಂತೆ ನಾಯಿ ಒಂದು ಕೊಂಡೋಗ್ಲಿಕ್ಕೆ ಉಂಟಂತ ಹೇಳಿದಾರಂತೆ. ನಾಯಿ ಹೇಳುವಾಗ ಅವರು ಎಣಿಸಿದ್ರಂತೆ ಇದು ಸತ್ತ ನಾಯಿ ಇರ್ಬಹುದಂತ ಬಂದ್ರಂತೆ. ನೋಡುವಾಗ ಇಲ್ಲಿ ಜೀವಂತ ನಾಯಿ ಅಂತ ಅವರು ಒಪ್ಲಿಲ್ಲ ಅಂತೆ. ಮತ್ತೆ ಡ್ರೈವರಿಗೆ ಹಣ ಕೊಟ್ರಂತೆ. ಆದ್ರೆ ಅವ್ರ ಲೇಬರ್ ಕ್ಲಾಸ್ ಅಲ್ಲ, ಹಣಕ್ಕೆ ಇದು ಆಗಿ
ಕೊಂಡೋಗಿದ್ದಾರೆ. ಆದ್ರೆ ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದೇನೆ ಇದರ ಬಗ್ಗೆ, ಅವರಿಗೆ ನೋಟಿಸ್ ಕೊಡ್ಬೇಕು, ಮತ್ತೆ ಇದು ಆರ್ಡರ್ ಮಾಡ್ಬೇಕು, ಇನ್ನು ಮುಂದೆ ಹಾಗೆ ಮಾಡಬಾರ್ದು, ಅವರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೇನೆ. ಮತ್ತೆ ಮೇಯರ್ ಸಹ ಅದನ್ನೇ ಆರ್ಡರ್ ಮಾಡಿದ್ದಾರೆ, ಅವರಿಗೆ ಕರೆದು ಮೇಯರ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ ಓಕೆ ಕರೆಕ್ಟ್. ಈಗ ಮೇಡಮ್, ಈಗ ನೋಡಿ ಅಲ್ಲಿ ಬೇರೆ ವಾರ್ಡಿನ ಇದು ಏನು ತ್ಯಾಜ್ಯ ವಿಲೇವಾರಿ ವಾಹನ ತಮ್ಮ ವಾರ್ಡಿಗೆ ಬಂದು ಕಸ ಕೊಂಡೋಗುತ್ತೆ, ಹಾಗಾದ್ರೆ ಈ ರೀತಿ ಆಫರ್ಗಳು ಅದು ನಿತ್ಯಕ್ಕೆ ಬರುವುದಿಲ್ಲ, ನಮ್ಮ ವಾರ್ಡಿದ್ದೇ ಕೊಂಡೋಗುದು. ಇದು ನಾಯಿ ಸತ್ತಿದೆ ಅಂತ ಹೇಳಿದಕ್ಕೆ ಇದು ಚೌತಿ ದಿನ ಅಲ್ಲ, ತೊಂದರೆ ಆಗ್ಬಾರ್ದಂತ ಅವ್ರು ಬಂದದಂತ ಹೇಳಿದ್ದಾರೆ, ಅದ್ರಿಂದ ಅಂತೆ. ಓಕೆ, ಈಗ ನಾಯಿ ಸತ್ತದ್ದು ನೋಡಿ ಮೇಡಮ್, ಈಗ MCCಯ ವಾಹನದಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಕೋಳಿ ತ್ಯಾಜ್ಯವನ್ನು ಕೂಡ ಕೊಂಡೋಗುವಂತಿಲ್ಲ. ಸೊ ಹಾಗಿದ್ದಾಗ ಸತ್ತ ನಾಯಿಯನ್ನ ಕೊಂಡೋಗ್ಬೋದಾ? ಅಲ್ಲ, ಸತ್ತ ನಾಯಿ ಹೇಳಿದ್ರೆ ಅದನ್ನು ಕೊಂಡೋಗ್ತಾರೆ, ಬೇರೆನೆ ಅವರು ಕೊಂಡೋಗಿ ಅಲ್ಲಿ ಮತ್ತೆ ಬೇರೆ ವಾಹನದಲ್ಲಿ ಕೊಂಡೋಗಿ ಅದನ್ನು ಅಲ್ಲಿ ಮಣ್ಣು ಮಾಡ್ತಾರೆ ಅವರು, ಪಚ್ಚನಾಡಿಯಲ್ಲಿ ಎಲ್ಲಿಯ ಕೊಂಡೋಗಿ. ಇಲ್ಲ ಮೇಡಮ್, ನೋ ಚಾನ್ಸ್. ಅಂದ್ರೆ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಕೋಳಿ ತ್ಯಾಜ್ಯವನ್ನು ಕೂಡ ಕೊಂಡೋಗ್ಲಿಕ್ಕಿಲ್ಲ, ಅಂತದ್ರಲ್ಲಿ ಸತ್ತ ನಾಯಿಯನ್ನ, ಪ್ರಾಣಿಯ ದೇಹವನ್ನ ಕೊಂಡೋಗ್ಬಹುದು ಅನ್ನೋ ಪ್ರಶ್ನೆ ಕೊಂಡೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಸಿ ಕಸ ಒಣ ಕಸ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ವಾರ್ಗಳೇ ಆಗುತ್ತೆ. ಈ ರೀತಿ ಆಫರ್ಗಳು ಇರುತ್ತೋ ಚಾನ್ಸ್ ಇದೆ ಅಂದ್ರೆ ಹಣ ಕೊಟ್ಟರೆ ಎಲ್ಲವೂ ಕೂಡ ಆಗುತ್ತೆ. ಇದಕ್ಕಿಂತ ಮೊದಲು ನಮ್ಮದು ಕೊಂಡೋಗಿದ್ದಾರೆ, ಸತ್ತ ನಾಯಿಯನ್ನು ಕೊಂಡೋಗಿದ್ದಾರೆ ಅವರು ಅಂತ ಹೇಳಿದ್ರೆ ಇಲ್ಲಿ ವಾಸನೆ ಬರ್ತದಲ್ಲ ನಮ್ಗೆ. ಸಿಟಿ ಏರಿಯಾದಲ್ಲಿ ಎಲ್ಲಿಯೂ ಅದನ್ನು ಇದು ಮಾಡುವಾಗಿಲ್ಲಲ್ಲ, ಇದು ಪ್ಲೇಸ್ ಇರುದಿಲ್ಲಲ್ಲ ಹೂಳ್ಲಿಕ್ಕೆ. ಓಕೆ, ಹಾಗಾದ್ರೆ ಕೊಂಡೋಗ್ತಾರೆ ಸತ್ತ ನಾಯಿಯನ್ನ ವಾಹನ ನಮ್ಮ ಏರಿಯಾದಲ್ಲಿ, ಸಿಟಿ ಏರಿಯಾದಲ್ಲಿ ಕೊಂಡೋಗಿದ್ದಾರೆ. ನಮ್ಗೆ ಎಲ್ಲಿ ಸಹ ಈಗ ಫ್ಲಾಟ್ ಸುತ್ತಮುತ್ತ ಎಲ್ಲ ಇದ್ದದ್ರಿಂದ ನಮ್ಗೆ ಎಲ್ಲಿಯೂ ಪ್ಲೇಸ್ ಇಲ್ಲದಿದೆ. ಪ್ಲೇಸ್ ಇದ್ರೆ ನಮ್ಮ ಹತ್ರ ಅವ್ರು ಹೇಳ್ತಾರೆ ಅಲ್ಲೇ ಮಣ್ಣು ಮಾಡಿ ಹೇಳ್ತಾರೆ. ಓಕೆ, ಈಗ ಸತ್ತದನ್ನ ಮಣ್ಣು ಮಾಡ್ತಾರೆ. ಓಕೆ ಮೇಡಮ್, ಹಾಗಾದ್ರೆ ಈ ನಾಯಿಯನ್ನ ಏನ್ ಮಾಡಿದ್ದಾರೆ ಗೊತ್ತಿದ್ಯಾ? ಅಲ್ಲ, ಈ ನಾಯಿಯನ್ನು ಹಿಡ್ಕೊಂಡೋಗಿದ್ದಾರಂತೆ, ಅದು ಆದ್ರೆ ಅದು ಹಾರಿ ಹೋಗಿದೆ ಅಂತೆ, ಅದು ಬೋಂದೆಲ್ ಹತ್ರ ಎಲ್ಲಿ ಬರುವಾಗ ಅಂತ ಹೇಳಿದ್ದಾರೆ. ಹಾಗೆ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಕೇಳಿದ ಯಾರು ಅವರು ಹೇಳಿದ್ರ ಅಂದ್ರೆ ಬೋಂದಿಲ್ ಹತ್ರ? ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ನಾನು ವಿಚಾರಿಸಿದ್ದು, ಇದು ನಂಗೆ ಗೊತ್ತಾದ ನಂತರ. ಇದು ನಂಗೆ ಗೊತ್ತಾಗುವಾಗ್ಲೇ 3 ದಿನ ಲೇಟ್ ಆಗಿದೆ. ಈಗ ಟಿವಿಯಲ್ಲೆಲ್ಲ ಬಂದ ಮೇಲೆ ಗೊತ್ತಾದ್, ನಮ್ಗೆ ತಿಳಿಸ್ಲಿಲ್ಲ. ಕರೆಕ್ಟ್. ಈಗ ಅದು ಹಾರಿ ಹೋಗಿದೆ ಅಂತ ಹೇಳ್ತಾರೆ ಅವರು ಡ್ರೈವರ್. ಹೌದು. ಹಾಗಾದ್ರೆ ಗಾಡಿಗೆ ಕಟ್ಟಿರ್ಲಿಲ್ವಾ ಅದನ್ನ? ಕಟ್ಟಿರ್ಲಿಲ್ಲ ಇರ್ಬೇಕು, ಹಾರಿ ಹೋಗ್ಬೇಕಾದ್ರೆ ಕಟ್ಟಿರ್ಲಿಲ್ಲ ಮೋಸ್ಟ್ಲಿ. ಅಂದ್ರೆ ಆ ವ್ಯಕ್ತಿ ಏನ್ ಹೇಳಿದ್ರು, ಯಾಕಂದ್ರೆ ಅಲ್ಲಿ ಕಟ್ಟಿದೆ, ಸಂಕಲೆ ಇದೆ, ಚೈನ್ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಅಲ್ಲಿ ಕೂಡ ಆ ಚೈನ್ ಅನ್ನ ಕಟ್ಟು ಹಾಕ್ತಾರೆ. ಎಳ್ದು ತರುವಾಗ ಸಂಕಲೆ ಎಲ್ಲ ಇತ್ತು, ಅಲ್ಲಿ ಎಲ್ಲಿ ಆದ್ರೂ ಹೇಗೆ ಹಾರಿ ಹೋಯ್ತು ಗೊತ್ತಾಗ್ಲಿಲ್ಲ. ನಾನ್ ಸಹ ಅದನ್ನೇ ಕೇಳಿದೆ, ಹೇಗೆ ಹಾರಿ ಹೋಯ್ತು ಅಂತ ಕೇಳಿದಕ್ಕೆ ಮೋಸ್ಟ್ಲಿ ಕಟ್ಟಿರ್ಲಿಲ್ಲ ಇರ್ಬೇಕು ಅಂತ ಹೇಳಿದ್ರು ಹೆಲ್ತ್ ಇನ್ಸ್ಪೆಕ್ಟರ್. ಓಕೆ ಓಕೆ, ಈಗ ಆ ನಾಯಿ ಕಾಣ್ತಾ ಇಲ್ಲ ಮೇಡಮ್, ಮಿಸ್ಸಿಂಗ್. ನಮಗೂ ಕೂಡ ಆ ನಾಯಿ ಸಿಕ್ಕಿತು ಅನ್ನುವಂಥ ಮಾತನ್ನ ಹೇಳಿದ್ರು. ಒಂದೇ ಏನಂತ ಹೇಳಿದ್ರೆ, ಇಲ್ಲಿ ನಂಬಿಕೆಗಳ ಮೇಲೆ ಬೀರುತ್ತೆ, ಇನ್ನೊಂದು ಕಡೆ ಮನುಷ್ಯ ಜೊತೆಗೆ ಈ ಪ್ರಾಣಿಯ ಒಂದು ವಿಚಾರದ ಮೇಲೆ ಬೀಳುತ್ತೆ, ಎಲ್ಲ ವಿಚಾರದ ಬಗ್ಗೆ. ಇದೊಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮೇಡಮ್. ಯಾಕಂದ್ರೆ ಹೇಳಿದ್ರೆ ಮಾಡಿದ್ದು ತಪ್ಪೇ. ಕರೆಕ್ಟ್, ಅದೇ ಅಷ್ಟೇ ಇರುವ ನಾಯಿಯನ್ನವ್ರು ಮಾಡಿದ್ದು ತಪ್ಪೇ. ಕರೆಕ್ಟ್. ನಾವಾದ್ರೂ ಯಾರಿಗಾದ್ರೂ ಹೇಳ್ತಿದ್ರೆ ಅದನ್ನ ಏನಾದ್ರೂ ಮಾಡಬಹುದಿತ್ತಲ್ಲ, ಏನಾದ್ರೂ ತಿಳಿಸಿ ಅದನ್ನ ಮಾಡಬಹುದಿತ್ತು ಅವರು. ತುಂಬಾ ಜನ ಇದ್ದಾರೆ ಮೇಡಮ್, ಶ್ವಾನ ಪ್ರೇಮಿಗಳು ಬಹಳಷ್ಟು ಜನರು ರೆಡಿ ಇದ್ದಾರೆ ಆ ನಾಯಿಯನ್ನ ಅಡಾಪ್ಟ್ ಮಾಡ್ಲಿಕ್ಕೆ. ಆದ್ರೆ ಇವರು ಮಾಡಿರುವಂತಹ ವಿಚಾರ ಬಹಳಷ್ಟು ತಪ್ಪು. ಅದರಲ್ಲೂ ಕೂಡ ಆ ನಾಯಿ ಹೋಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಕೊನೆಯ ತನಕ ಕೂಡ ತನ್ನ ಹೋರಾಟ ಮಾಡಿತ್ತು, ಮಾಲೀಕರ ಜೊತೆ ನಾನು ಇರ್ಬೇಕು ಅನ್ನೋ ನಿಟ್ಟಿನಲ್ಲಿ. ಅದು ಬೀದಿ ನಾಯಿ, ಇದು ನಮ್ಗೆ ತೊಂದ್ರೆ ತುಂಬಾ ಉಂಟು ನಮ್ಮ ವಾರ್ಡ್ ಅಲ್ಲಿ. ಬೀದಿ ನಾಯಿ ಇದ್ದು ಅದಂತ ಹೇಳಿದ್ರೆ ಓಡಿಸ್ಕೊಂಡು ಬರ್ತದೆ. ಹೌದು, ನಮ್ಮ ವಾರ್ಡ್ ಅಲ್ಲಿ ಅಂತಲ್ಲ, ಎಲ್ಲರದು ಒಂದು ಸಮಸ್ಯೆ ಉಂಟಿದು. ಆದ್ರೆ ಏನು ಮಾಡುವಾಗಿಲ್ಲಲ್ಲ, ಅದನ್ನು ಸಾಕ್ಲಿಕ್ಕೆ ಅಲ್ಲಿ ಪ್ಲೇಸ್ ಎಲ್ಲ ಇಲ್ಲಲ್ಲ. ಸ್ಟೆರಿಲೈಸ್ ಮಾಡಿ ಪುನಃ ಅದೇ ಪ್ಲೇಸಿಗೆ ತಂದು ಬಿಡ್ತಾ ಇದ್ದಾರೆ. ಅದು ಮಾಡ್ತಾ ಇದೀರಿ ಅಲ್ವಾ ಹಾಗಾದ್ರೆ? ಅದನ್ನು ನಾವು ಈಗ ತಿಳಿಸಿದಾಗೆ ಮಾಡ್ತಾರೆ, ಕೊಂಡೋಗಿ ಸ್ಟೆರಿಲೈಸ್ ಮಾಡಿ ಪುನಃ ತಂದು ಬಿಡ್ತಾರೆ. ಆದ್ರೆ ನಾಯಿಗೆ ಫುಡ್ ಹಾಕುವವರೆಲ್ಲ ಇದು ಹಾಕಿದ್ರಿಂದ ಅಲ್ಲಿ ಪರಿಸರದವರು ನಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಾರೆ, ನಾಯಿಗೆ ಫುಡ್ ಹಾಕಿದ್ರಿಂದ ಹೀಗೆ ಆಗಿದೆ. ಅದಕ್ಕೆ ನಾವ್ ಹೇಳುದು, ಅದು ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಣಿ ದಯಾ ಸಂಘದವರು ಇದ್ದಾರಲ್ಲ ಅಂತ ಹೇಳಿದೆವು. ಓಕೆ ಓಕೆ ಓಕೆ, ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು ಧನ್ಯವಾದಗಳು. ಎಸ್, ಜಯಶ್ರೀ ಕುಡು ಅವರು, ಇದು ಕಾರ್ಪೊರೇಟರ್. ಅಂದ್ರೆ ಅವರಿಗೂ ಕೂಡ ಬಹಳಷ್ಟು ತಡವಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಸೊ ಹಾಗಾಗಿ ಅವರಿಗೂ ಕೂಡ ಗೊತ್ತಿಲ್ಲದು ಕೂಡ ಈ ಒಂದು ಕೆಲಸಗಳು ಆಗುತ್ತೆ. ಸೊ ಆಗಿದ್ದಾಗ ಅವರನ್ನು ನಾವು ಯಾವತ್ತೂ ಕೂಡ ಬ್ಲೇಮ್ ಮಾಡಲಿಕ್ಕೆ ಆಗಲ್ಲ. ಅವರು ಕೂಡ ಹೇಳುವಂಥದ್ದು ಇಷ್ಟೇ, ತಪ್ಪು ಅನ್ನುವಂಥದ್ದು. ಜೊತೆಗೆ ನನಗೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವ್ರ ಜೊತೆ ಮಾತಾಡಲೇಬೇಕು ಈ ಒಂದು ವಿಚಾರದ ಬಗ್ಗೆ. ಯಾಕೆಂದರೆ ಏನು ಕ್ರಮ ತೆಗೆದುಕೊಂಡ್ರು ಆ ಒಂದು MCC ತ್ಯಾಜ್ಯ ವಿಲೇವಾರಿ ವಾಹನದ ಡ್ರೈವರ್ಗೆ, ಯಾಕಂದರೆ ಹಣ ತೆಗೆದುಕೊಂಡು ಅವರು ಈ ರೀತಿ ಜೀವಂತ ನಾಯಿಯನ್ನು ಕೊಂಡೋಗ್ತಾರೆ ಅಂತ ಬಂದಾಗ ಎಸ್ ಅವರ ಬಳಿ ಕೇಳಬೇಕು ಏನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರದ ಬಗ್ಗೆ. ಸೊ ಜೊತೆಗೆ ನಾನು
ಒನ್ಸ್ ಅಗೇನ್ ನಾವು ಕಾಲ್ ಮಾಡ್ತಾ ಇದೀವಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರವ್ರಿಗೆ, ಬಟ್ ಕಾಲ್ ಇನ್ನೂ ಕೂಡ ತೆಗಿತಾ ಇಲ್ಲ. ಅಂದರೆ ಬಹಳಷ್ಟು ಬಿಸಿ ಇದ್ದಾರೆ, ಏನು ಬಿಸಿ ಅಂತ ಗೊತ್ತಿಲ್ಲ. ಪ್ರತಿ ಬಾರಿ ಕೂಡ ಜಯಶ್ರೀ ಕುಡುವ ಅವರು ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಆ ಭಾಗದ ಕಾರ್ಪೊರೇಟರ್ ಅವರು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿದ್ದಾರೆ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಗೊತ್ತಿಲ್ಲ ಅನ್ನೋ ವಿಚಾರವನ್ನು ಅವರು ಹೇಳಿದ್ದಾರೆ. ಜೊತೆಗೆ ಮೇಯರ್ ಅವರು ಕಾಲ್ ತೆಗಿತಾ ಇಲ್ಲ. ಜನತೆಯ ಮುಂದೆ ನಾವು ಸತ್ಯವನ್ನು ಹೇಳಬೇಕಾಗುತ್ತೆ. ಸೊ ಹಾಗಿದ್ದಾಗ ಎಸ್, ಮೇಯರ್ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಮತ್ತೊಂದು ಕರೆ ಇದೆ. ನಮಸ್ತೆ ಸರ್. ಹಲೋ, ಸಾಯಿನಾಥ್ ಅವರು ಬೋಳೂರಿಂದ. ನಮಸ್ತೆ ಸರ್. ಸಾಯಿನಾಥ್ ಅವರೇ ಮಾತಾಡಿ ಸರ್. ನಮಸ್ತೆ, ಏನ್ ಹೇಳ್ತೀರಾ ಸರ್? ಕಾರ್ಪೊರೇಟರ್ ಹೇಳಿದ್ರು ಸತ್ತ ನಾಯಿ ಕೊಂಡೋಗ್ಲಿಕ್ಕೆ ಅಂತ ಬಂದದಂತ ಹೇಳಿದ್ರು. ಈ ಗಾಡಿ ತಂದವರು ಸತ್ತಿದಾರ 3 ಜನ? ಕರೆಕ್ಟ್. ಅಲ್ಲ, ಇವರು ಸತ್ತಿದ್ದಾರೆ ಕೇಳುದು ನಾನು. ಅವರಿಗೆ ಕೇಳುದು, ಇವರು ಸತ್ತಿದ್ದಾರೆ, ಇವರು ಜೀವಂತ ನಾಯಿ ನೋಡುವಾಗ ಇವರು ಹೇಳ್ಬೇಕಿತ್ತಲ್ಲ ಅವರ ಹತ್ರ. ಹೀಗೆ ಬೇಡ, ಇಲ್ಲ ನಮ್ಗೆ ಅದು ಸತ್ತ ನಾಯಿ ಅಂತ ಹೇಳಿ ನೀವು ಕಂಪ್ಲೇಂಟ್ ಮಾಡಿದಕ್ಕೆ ನಾವು ಬಂದದ್ದು. ನೀವು ಜೀವಂತ ನಾಯಿ ಕೊಡುದಾದ್ರೆ ನಾವು ಕೊಂಡೋಗುದಿಲ್ಲ ಅಂತ. ಹಣ ಎಂತದ್ದು ಸ್ವಾಮಿ? ಹಣ ಕೊಟ್ರಂತಲ್ಲ ಸರ್, ಹಣ ಕೊಟ್ರಂತಲ್ವಾ? ಹಣ ಎಂತ? ಹಣ ಬಿಟ್ಟು ಸರ್, ಹಣ ಇವರಿಗೆ ಹಣ ಮುಖ್ಯವಾ ಅಲ್ಲ ಒಂದು ಪ್ರಾಣಿದು ಜೀವ ಮುಖ್ಯವಾ? ಇಲ್ಲ, ಅದು ಹಣ ಕೊಟ್ಟಾಗ ಎಲ್ಲವೂ ಕೂಡ ಡೀಲ್ ಆಗುತ್ತಲ್ಲ ಸರ್. ಹಣ ಕೊಟ್ಟಾಗ ಜೀವ ಇರುವಂತ ವ್ಯಕ್ತಿಯನ್ನೇ ಸಾಯಿಸಿ ಹೋಗ್ತಾರೆ ಸರ್. ಅಂತದ್ರಲ್ಲಿ ಈ ನಾಯಿಯನ್ನ ಕೊಂಡೋಗುವಂತ ದೊಡ್ಡ ವಿಷಯ ಆಗುತ್ತಾ? ಏನ್ ಹೇಳ್ತೀರಿ? ಆ ರೀತಿ ಆಗುತ್ತೆ ಅಲ್ಲ, ಅದೇ ಹೇಳುದು ಸರ್. ಒಂದು ಸಾಕಿದ್ ಇವರು ಈಗ ಪಿಜಿದು ಇವರು ಹೇಳ್ತಾರಲ್ಲ, ಪಿಜಿದು ನಾಯಿ ಅದು ಈಗ ತೊಂದರೆ ಮಾಡ್ತದೆ ಅಂತ ಹೇಳಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಟ್ರೆ ಅದಷ್ಟಕ್ಕೆ ಇರುದಿಲ್ಲ. ಇಷ್ಟು ಸಮಯ ಇರ್ಲಿಲ್ವಾ? ಇವರು ಪಿಜಿ ಮಾಡಿದ್ದು ಇವತ್ತಿನ್ನೆಯಾ? ಹೌದು, ವ್ಯವಸ್ಥೆ ಏನ್ ಸರ್? ಒಬ್ಬ ಶ್ವಾನ ಪ್ರೇಮಿಗಳಿಗೆ ಫೋನ್ ಮಾಡಿದ್ರೆ ಅವರು ನೋಡ್ಕೊಳ್ತಾ ಇದ್ರು ಈ ನಾಯಿಯನ್ನ. ತುಂಬಾ ಜನ ಇದಾರೆ ಆ ರೀತಿ ಪ್ರಾಣಿ ಪ್ರಿಯರು, ನಾಯಿಯನ್ನ ನೋಡ್ಕೊಳ್ತಾರೆ. ಅಲ್ಲ, ಯಾರಲ್ಲ ಸರ್, ನಾವು ಇದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ದಾರಿಯಲ್ಲಿ ಬರುವಾಗ ಒಂದು ನಾಯಿಗೆ ತಲೆಗೆ ತಾಗಿತ್ತು, ಅದರಲ್ಲಿ ಹುಳಾಗಿದೆ. ಅದನ್ನು ಹಿಡಿಲಿಕ್ಕೆ ನಾನು ಇಲ್ಲಿ ಬಿಜೆ ಕೆಳಗೆ ಮುಂಚೆ ಒಂದು ಡಾಕ್ಟರ್ ಇದ್ರು, ಅಲ್ಲಿ ಹೋಗಿ ಅಮಲಿದ್ದು ಪದಾರ್ಥ ತಂದು ಬರುವಾಗ ಒಂದು ಕಟ್ಟ ಸುಕ್ಕ ತಂದು ಚೈನು ಬೆಲ್ಟ್ ಎಲ್ಲ ತಂದು ಅದಕ್ಕೆ ನಾನು ಮದ್ದು ಮಾಡಿ ಅದು ಈಗ ಸತ್ತಿತ್ತು ಸದ್ಯಕ್ಕೆ. ಆದ್ರೆ ನಾನು 4-5 ವರ್ಷ ನಂತರ ಹೋದ್ರೆ ಅದು ಬಾಲ ಅಲ್ಲಾಡಿಸಿ ನಾನು ನೋಡ್ತೇನೆ. ಕರೆಕ್ಟ್ ಕರೆಕ್ಟ್. ಎಸ್ ಸರ್, ಎಸ್ ಸರ್. ಈಗ ನಮ್ಗೆ ಗೊತ್ತುಂಟು ಸ್ವಾಮಿ, ನಾಯಿದಂತಲ್ಲ, ಮೂಕ ಪ್ರಾಣಿ ಪ್ರತಿಯೊಂದು ಅದಕ್ಕೆ ವಿಷಯ ಗೊತ್ತಿಲ್ಲ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ನಮ್ಮ ಮಾನವೀಯತೆ ಅಂತ ಹೇಳಿದ್ರೆ ನಾವು ಮನುಷ್ಯರು, ನಮ್ಗೆ ತಿಳುವಳಿಕೆ ದೇವರೆಲ್ಲ ಕೊಟ್ಟಿದ್ದಾರೆ. ನಾವು ಅದನ್ನು ಚಂದದಿಂದ ಪಾಲನೆ ಮಾಡ್ತೀವಿ, ಅದೇ ನಮ್ಮ ಒಂದು ಧರ್ಮ ಅಲ್ವಾ? ಕರೆಕ್ಟ್. ಬಹಳಷ್ಟು ಬೇಸರ ಆಗಿದೆ ತಮಗೂ ಕೂಡ ಈ ಒಂದು ಪ್ರಕರಣದಲ್ಲಿ. ಅಂದ್ರೆ ನಂಗೆ ಮೊನ್ನೆ ನಾನು ನಿಮ್ಮ ಹತ್ರ ಮಾತಾಡಿದ್ದೆ, ಅಂದ್ರೆ ತುಂಬಾ ಬೇಸರ ಅಂತ ಹೇಳಿದ್ರೆ ಒಂದು ಮೂಕ ಪ್ರಾಣಿ. ಯಾಕೆಂತ ಹೇಳಿದ್ರೆ ನನ್ನ ಸಣ್ಣ ಪ್ರಾಯದಲ್ಲಿ ನಾವು ಒಂದು ಮನೆಯಲ್ಲಿ ನಾಯಿ ಸಾಕಿದ್ರೆ ನಮ್ಗೆ ಅದು ಧೈರ್ಯಕ್ಕೆ ಕಾವಲುಗಾರ. ಅದು ನಮ್ಮನೆ ನಂಬಿರುತ್ತೆ ಆ ನಾಯಿ ಪಾಪ. ಹೌದಪ್ಪ. ಯಾಕೆಂತ ಹೇಳಿದ್ರೆ ಒಂದು ನಮ್ಮನ್ನು ನಂಬ್ತದೆ, ಆದ್ರೆ ನಾವು ಮಲಗಿದ್ರೆ ಯಾರಾದ್ರೂ ಬಂದ್ರೆ ಒಂದು ಬೊಗಳ್ತದೆ, ಆಗ ನಮ್ಗೆ ಎಚ್ಚರಿಕೆ ಆಗ್ತದೆ. ಹೌದು ಹೌದು ಹೌದು. ಎಸ್ ಸರ್, ಎಸ್ ಸರ್. ಅಷ್ಟು ಒಂದು ಪ್ರೀತಿ ಇಟ್ಟ ನಾನು ಯಾವುದೇ ಪ್ರಾಣಿ ಆಗ್ಲಿ, ಇದು ನಾಯಿ ಅಂತಲ್ಲ, ಎಲ್ಲ ಪ್ರಾಣಿ ಸಹ. ಆದ್ರೆ ನಮ್ಗೆ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದಕ್ಕೆ ಬಾಯಿ ಬರುದಿಲ್ಲ, ತಪ್ಪಿ ಹೋಗ್ತದೆ. ತಪ್ಪಿ ಹೋಗ್ಲಿಕ್ಕೆ ಮನುಷ್ಯರು ಅದಕ್ಕಿಂತ ಜಾಸ್ತಿ ತಪ್ಪಿ ಹೋಗ್ತಾರೆ. ಅದನ್ನು ನಾವು ಸುಧಾರಿಸ್ಬೇಕು. ಯಾವ ಕಾರಣ ಆಯ್ತು ಅಂತ ಹೇಳುದು, ಅದನ್ನು ನಮ್ಗೆ ದೇವರು ಬುದ್ಧಿ ಕೊಟ್ಟಿದ್ದಾರಲ್ಲ. ಕರೆಕ್ಟ್ ಕರೆಕ್ಟ್. ಅದೇ ಮಾನವೀಯತೆ ಇಲ್ಲದ ಮನುಷ್ಯ ಈ ರೀತಿ ಸ್ವಾರ್ಥದಿಂದ ಈ ರೀತಿ ಮಾಡಿಬಿಟ್ಟಿದ್ದಾರೆ ಸರ್. ಎಸ್, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಎಸ್ ಸರ್, ಇದು ಸಾಯಿನಾಥ್ ಬೋಳೂರವರು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಇನ್ನೊಬ್ಬರು ಒಲ್ಪಡ್ದೆ ಸರ್. ಯತಿನ್ ಬೆಂಗ್ರೆ. ನಮಸ್ತೆ ಯತಿನ್ ಸರ್. ಪಾತಿಲ್ಲ ಸರ್. ಸರ್ ಏನ್ಲ ನಿಮ್ಮಲ್ಲ ನಾಯಿ ಪ್ರೀ? ಎಸ್ ಸರ್. ಏನ್ಲ ಇಲ್ಲಡೊಂಜಿ 15-20 ವರ್ಷ ಲೆಬಡಿ ನಾಯಿನ್ ಸಾಕುಂತಂದ್ಲೆ. ಎಸ್ ಸರ್. ನಾಯಿ ಪನ್ನಗ ಸಾಂಕುನಕ್ಲೆ ಕೊಂಜಿ ವಿಚಾರ ಎಂಜಿನ ಗೊತ್ತಲ್ಲ ಸರ್. ಎನ್ನ ಇಲ್ಲಡೊಂಜಿ ಮಲ್ಲ ನಾಯಿ ಕಂತನ ನನಂಜಿ ಬರಿತಾಯಿ ನನಂಜಿ ಮಲ್ಲ ನಾಯಿ ಕಂತ ಅವು ಕಾಂಪಿಟೇಷನ್ ಅವರೇ ಬಲ್ಲಿ ಸರ್. ಕರೆಕ್ಟ್ ಕರೆಕ್ಟ್, ನಿಜ ಸರ್. ಅಂದೆ ನಾಯಿ ಸಾಂಕುನ್ ಬನ್ನಗ ಎಂಜಿನ ಗೊತ್ತಲ್ಲ ಸರ್. ಜೋಕ್ಲೆ ಎದ್ದು ಮಲ್ಲ ಪ್ರೀತಿ ಅವು ಅವೇನು ಎಂಚ ಮೇಂಟೆನೆನ್ಸ್ ಮಾಡ್ಕೊಂಡು ನಾಯಿ ಸಾಂಕಿನಾಗ ಮಾತ್ರ ಗೊತ್ತು ಸರ್. ಓಕೆ, ನಿಜ. ಎಸ್ ಸರ್. ಇವ್ರು ನಾಯ್ದ ಕತ್ತೆ ದಾದ ಪನ್ಪಡ್ ಸರ್. ಅವು ಈತ ಬದುಕುದುಪ್ಪೋದ ಅದ ಕತ್ತೆ ದಾದ ಪನ್ಪರ್ ಇತ್ತೆ ತಿಕ್ಕದಿನ ಪನ್ಪೇರ್ ಇತ್ತೆ ತಿಕ್ಕ ಜೀವನ್ ಪೇರ್ ಇಂಚಪುರ ಆದಡ್ ಅವೇನ್ ಕೊನೊಂದು ಗಾಡಿಗೆ ಬಾಡ್ದೆ ದಾದ ಪನ್ಪಡ್ ಸರ್. ಇತ್ತ ವಿಷಯದ ಗೊತ್ತಿಲ್ಲ ಸರ್. ಮುರಲ್ಲ ಕೋಡೆ ನಾ ಮೊದಲನೇ ಕಾರ್ಯಕ್ರಮ ಒಂದು ರಡ್ಡನೇ ಕಾರ್ಯಕ್ರಮ ಸರ್. ಎಸ್ ಸರ್. ಅದೇ ಹಲೋ ರಡ್ಡನೇ ಕಾರ್ಯಕ್ರಮ ಅಂದ್ ಸರ್. ಕರೆಕ್ಟ್. ದಯಪಡ ನಾಯಿ ತಿಕ್ಕದಿತ್ತ ಮನ್ನ ಖುಷಿಟ್ ಇತ್ತ ಬಟ್ ಇತ್ತತು ನಾಗ ನಾಯಿ ಇಜ್ಜಿ ಪನ್ಪಂಚನ ಪಾತೆರ. ಎಸ್ ಸರ್. ಪನ್ನ ದಾಯಕ ಬಂದ್ಬೇಕತ್ತಲ್ಲ ಸರ್. ಎಂಕ್ಲ ಅಮ್ಮನ ಇಲ್ಲಡೊಂಜಿ ಇಂಜನೆ ಲೇಪಡಿ ನಾಯಿ ಇತ್ತು ಸರ್. ಹಲೋ ಮಾತಾಡಿ ಸರ್. ಪಾತಲ್ಲಿ ಸರ್. ಇಂಚನೆ ಲೇಬಡಿ ನಾಯಿ ಇತ್ತು ಸರ್. ಅಪ್ಪ ಎಂಕ್ಲ ಇಲ್ಲಡವಲ್ಲ ಒಂದು ದೈವದ ದರ್ಶನ ನೇಮಪುರ ಕೋಲ ನೇಮ ಅನ್ನಗ ಎಂಕ್ಲ ಒಂದು ಫ್ರೆಂಡ್ನ ಇಲ್ಲಡ ಬುಡ್ದು ಬರ್ತೀನಿ ರಡ್ದಿನ ಮತ್ತೆ. ಓಕೆ. ரெண்டு தினம் எட்டுண்டது ಬೇತಾಕ್ಲಿಲ್ಲ ಬುರ್ದು ಎಂಗ್ಲ ಕೋಲ ನೇಮ ದೈವದ ಪೂರ ಕೆಲಸ ಬತ್ತು ಎಂಗ್ಲ ಇಲ್ಲ ಕಂತದು ಕಟ್ಟಿಬೇಕವು ಎಂಚಿನಲ್ಲ ಕೇನಿಜಿ
ಅದಕ್ಕೆ ಇಂಜಿನ ಡಾಕ್ಟರ್ ನಾಯ್ಕ ಅಂಚಿನ ಖರ್ಚು ಬರೋ 2,000 3,000 ಕದ ಅವಕ್ಕೇನಿಜ್ಜಿ ಆಯ್ತು ಮನಸ್ಸು ಮಸ್ತ್ ಬೇಜಾರನ್ ಇನ್ನೊಂದು ಬೇತ ಜಾಗ ಹಿಡ್ಕೊಂಡು 2 ದಿನ ಪಾಡಿ ಇರತ್ತ ಅಂದಪ್ಪ ನಾವು ಒಂದು ಎಮೋಷನಲಿ ಭಾವನಾತ್ಮಕ ಜೀವಿ ಕೆಲವು ನಾಯಿ ತಿನ್ಪನಲ್ಲೇ ಬಿಡ್ಕೊಂಡು ಬದುಕುನೇ ಗೊತ್ತೇನೆ ಸರ್ ಐಕ್ ಡೈಲಿ ಕ್ಯಾಂಡ ಬಿಸ್ಕಿಟ್ ಬರೋಡು ವಾರಗೊರನ ಹೊರ ಮೀಪವಾಡು ಕುಜಾಲ್ಪುರ ಬಚ್ಚೋಡು ಅವು ನಾಯಿ ಸಾಂಕು ನಾಯಿಗೆ ಮಾತ್ರ ಗೊತ್ತು ಸರ್ ಕಾಂಪಿಟೇಷನ್ ಅದು ಎನ್ನಿಲ್ಲದ ನಾಯಿ ಇಂದು ನನ್ನವರಿಗೆ ಬರೀತಾ ಹಿಡ್ದು ಮಲ್ಲ ನಾಯಿ ಕನ್ಪಿನ ಅಂಚಿನ ಮನೋಭಾವದ ಕ್ಲುಪ್ಪರ ನಾಯಿ ಕಂತಿ ಪಕ್ಕ ನಮ್ಮ ಜೋಕ್ಲೇಟ್ ಜಾಸ್ತಿ ಸಾಂಕೊಡ್ ಸರ್ ಬಂದ್ರೆ ಕರೆ ಮಾಡಿ ಸರ್ ಥ್ಯಾಂಕ್ ಯು ಸರ್ ಸೊಲ್ಮೇಲು ಓಕೆ ಜೊತೆಗೆ ನಾನು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವ್ರ ಜೊತೆ ಮಾತಾಡಬೇಕು ಕರೆನ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಟೆಕ್ನಿಕಲ್ ಟೀಮ್ ಆದರೆ ಬ್ಯುಸಿ ಬರ್ತಾ ಇದೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಕಾಲನ್ನು ತೆಗಿತಾ ಇಲ್ಲ ಪಿಕ್ ಮಾಡ್ತಾ ಇಲ್ಲ ಆದರೆ ಇತರರ ಜೊತೆ ಮಾತಾಡ್ತಿದ್ದಾರೆ ಆದರೆ ನಮ್ಮ ಕಾಲ್ ರಿಸೀವ್ ಆಗ್ತಾ ಇಲ್ಲ ಬ್ಯುಸಿ ಬರ್ತಾ ಇದೆ ದಯಮಾಡಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಕಾಲನ್ನು ತೆಗೆದುಕೊಳ್ಬೇಕಾಗಿ ವಿನಂತಿ ಯಾಕಂದರೆ ತಮ್ಮಗಳ ಮೇಲೆ ಭಾಳಷ್ಟು ಗೌರವ ಇದೆ ಭಾಳಷ್ಟು ವರ್ಷಗಳಿಂದ ನಿಂತಿದ್ದಂತಹ ಫೋನ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ರಿ ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ರಿ ಜೊತೆಗೆ ತಮ್ಮಗಳ ಮೇಲೆ ಗೌರವ ಇದೆ ಸೊ ಹಾಗಿದ್ದಾಗ ದಯಮಾಡಿ ಕಾಲನ್ನು ತೆಗಿತೀರಿ ಈ ಒಂದು ಸಮಸ್ಯೆಯ ಬಗ್ಗೆ ತಾವುಗಳು ಉತ್ತರವನ್ನು ಕೊಡ್ತೀರಿ ಜನತೆ ಕೇಳ್ತಾ ಇದ್ದಾರೆ ಸೊ ಹಾಗಿದ್ದಾಗ ಭಾಳಷ್ಟು ಕರೆಗಳು ಬರ್ತಾ ಇದೆ ಇನ್ನು ಮುಂದಕ್ಕೆ ನಾನು ಅನಿಮಲ್ ಕೇರ್ ಟ್ರಸ್ಟ್ ಇದರ ಸುಮಾ ನಾಯಕ್ ಮೇಡಮ್ ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು ಯಾಕಂದರೆ ಈ ಒಂದು ನಾಯಿ ಮಿಸ್ಸಿಂಗ್ ಆದಾಗ ಅವರು ಒಂದು ಪೋಸ್ಟರನ್ನು ಕೂಡ ಹಾಕ್ತಾರೆ ಆ ಪೋಸ್ಟರನ್ನು ಪ್ಲೇ ಮಾಡಿ ಬಿಫೋರ್ ದಟ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರಲ್ಲಿಂದ ಸರ್ ಸೂಲ್ಗೆರೆ ಬರ್ತಾರೆ ಮಾಬಲ್ರಿ ಬಂದಿದ್ದೆ ಓ ಸರ್ ಯಾನ ಕೃಷ್ಣಾಪುರ ಹುಡುಗ ಪಾತ್ರ ಕೃಷ್ಣಾಪುರ ಹುಡುಗ ಸರ್ ನಮಸ್ಕಾರ ಪಾತ್ರಲಿ ಸರ್ ನಮಸ್ಕಾರ ಎಂದು ಮಲ್ತ ತಪ್ಪತ್ತ ಇಂಡಿಯನ್ ಆರ್ಮಿ ಸೋಲ್ಜರ್ ನೋಟಿಗೆ ನಾಯಿ ಇತ್ತು ಎಂಕ್ಲ ಉಗ್ರವಾದಿಗಳು ಬಂದಾಗ ಒಂಜಿ ಉಗ್ರವಾದಿ ಪತ್ರ ನಾಯಿನ ಮುರಣಿ ರೇಷ್ಮೆ ಸೈತ ಪಾಯಲು ಎಂಕ್ಲ ಕಣ್ಣೀರ್ ಜೀವನಿತ ಅದೇ ಕರೆಕ್ಟ್ ಸರ್ ನಿಜ ಈ ಸೈನಿಕ ಆದ ಸೋಲ್ಜರ್ ದೇಶ ಕಾಪಾಡ ನಾಗರಿಕನೊಟ್ಟಿಗೆ ಈ ಎಂಕಲ ನಾಯಿ ರಡ್ಡು ನಾಯಿಲುಲ್ಲ ಕರೆಕ್ಟ್ ಅನ್ನತ ನಿಜ ಸರ್ ಸಾಕು ನಾಯಿ ಬಣ ಇಂಚ ಬರ್ತಾನ 5 ನಿಮಿಷ ಪಾತ್ರ ಜಾಸ್ತಿ ಪಾತ್ರ ಐಕ್ ಪೂರ ಭೂಕಂಪ ವಾಸನ ಗೊತ್ತಾಪುಂಡು ಗೊತ್ತಾಪುಂಡು ಎನ್ನೊಟ್ಟಿಗೆ ಲೀಲಾವಂತ ನಾಯಿ ಇತ್ತು ಯಾನ್ ಪಂಪುನೇರ ಪಲ್ಲೆ ಸರ್ ಒಂಜಿ ನಾಯಿ ಬಣ್ಣ ಇಂಚ ನಾಯ ನಾರಾಯಣಿ ಒಂಜಿ ಭೂಕಂಪ ಅನಗ ಒಂಜಿ ಪೂರ ಪರಿಪುಣಿಗೆ ಓಕೆ ಸರ್ ನಾಯಿ ಸಾಂಕನೆ ಬಿಟ್ಕೊಳ್ಳಿ ನಾಯಿ ಉಂಡಿತ್ತಲ್ಲ ಗೊತ್ತಾಗ್ರಿ ಸರ್ ಈರು ಸೋಲ್ಜರ್ ಅದು ಕಟುಕರಿ ಮೆಗ್ಲಿ ಒಲ್ತರ್ಲಿ ಆ ಮೂಜಿ ರಸ್ತಾಗ್ಲಿ ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್ ಇತ್ತೆ ಈರು ಸೋಲ್ಜರ್ ಆದ ವರ್ಕ್ ಮಾಡ್ದಾರೆ ಇರೇ ಗೊತ್ತು ನಾಯಿದ ಬೇಲೆ ಯಾನ್ ಮಾಡ್ತಿ ಇಲ್ಲಿ ಯಾನ್ ಸೈನಿಕ ಆತ ಪಾಚರ್ನೆ ಬಾರ್ಡರ್ ಉಂಡದ ಸೈನಿ ನೈಲ ಪಣ್ಣು ಈ ಬಾರ್ಡರ್ BSF ಉಲ್ಲ ಎಂಕಲ್ ನೋಟಿಗಲ್ಲ ಇತ್ತ ಅವು ಎಂಚ ಮಂಡ ಅವು ತಿಂದ್ರೆ ಬದುಕ ನಾಯಿಲತ್ತಿ ಮೆಗ್ಲಿ ತಿಂದ್ರೆ ಒಂಜಿ ನಾಯಿಗೆ ಬದುಕು ಈ ನಾಯಿಗೆ ಪುಚ್ಚ ಇತ್ತ ಈರಡ ಪನ್ಪೆ ಎಂಚ ಗೊತ್ತು ನಮ್ಮ ಮೇಲೆ ಪಲ್ಲೆ ಸರ್ ಪನ್ಪೆನ್ ಇಷ್ಟೇನು ಕರ್ನಾಟಕ ಬ್ಯಾಂಕ್ ಗಣ್ಯ ಓಕೆ ರಿಟೈರ್ಡ್ ಆಗಿರುವ ಅಡ್ಯಾರ ಬೋನಸ್ ಹಾಕೇಳಿ ಪಲ್ಲೆ ಸರ್ 5 ದಿವಸ ವಾಪಸ್ ಮುಲ್ಪ ಇಡೆ ಪಾಪ ಅದು ಪುತ್ತಿಗೆ ಅಕ್ಕೆಲ್ಲ ಗಾಡಿ ತುಯಿ ಬಟ್ಟಿಗೆ 7 ಬರ್ಪ 10 ರೂಪಾಯಿ ಬಿಸ್ಕೆಟ್ ಬರ್ತಾ ಹೋಗ್ಪೇನೆ 5 ಬುಕ್ಕ 5 ಅಡ್ಯಾರ ಗಾಂಡು ಒಂದು ಆಂಡು ಇಲ್ಲ ಕಾಂಡೆ ದೀಪ ಅಪ್ಪ ಈ ನೀನೇ ನಕ್ಕೆರೆ ಕಕ್ಕಲಿ ಬರ್ತದೆ 5 10 14 ನೀನೆ ಕರೆಕ್ಟ್ ಎಸ್ ಸರ್ CMS ಬಂದು ಪುಚ್ಚ ಇತ್ತು ಎಲ್ಲ ಅಪ್ಪ ಸಹಿತನ ಏರು ಸಹಿತನ ಗೊತ್ತಿದ್ದಿ ಆ ಪುಚ್ಚನು ಇಟ್ಟೆಲ್ಲ ನುಪ್ಪು ಪತ್ತಂಗ್ ಹೋಗೋದಿಲ್ಲ ಇಟ್ಟೆಲ್ಲ ನುಪ್ಪು ಪತ್ತಂಗ್ ಗೊತ್ತಾ ಇದು ಮಲ್ಲೆ ಆತಂದ್ರೆ ಅವು ಕುഞ്ഞിದ್ದೀನಿ ಪೂರ್ಣ ಕುഞ്ഞിನ ನುಪ್ಪು ಪಡೋದಿಲ್ಲ ಪ್ರಾಣಿ ಒಂಜಿ ಮಾಡ್ಬೇಕು ಪ್ರಾಣಿ ಉಂಡ ಮನುಷ್ಯರ್ದು ಪ್ರಾಣಿಗಳು ಅವು ಏಪಳ ಒಂಜಿ ತುಂಡು ರೊಟ್ಟಿ ಪಾಡ್ಲೆ ಆ ಪುತ್ತಿಗೆ ಬಣ್ಣ ಒಂಜಿ 10 ರೂಪಾಯಿ ಬಿಸ್ಕೆಟ್ ಬಣ್ಣ 15 ನಾಯಿಲಿ ಬಲ್ಕೊಂಬರ್ಕು ಗಾಡಿ ಬಿಟ್ಟಿ ಕರೆಕ್ಟ್ ಎಸ್ ಸರ್ ಅವನ್ನ ಕಾರ್ ಮೂಸುದು ಅವನ ಸೆಕೆಂಡ್ ಕೊಡುದು
ಅಂದ್ ಸೊಲ್ಮೇಲೆ ಸರ್ ಸೊಲ್ಮೇಲೆ ಈರೊಂಜಿ ಯೋಧೆ ಆದ ಈರೊಂಜಿ ಸೈನಿಕ ಆದ ಇಂಕ್ಲೆಗೆ ಕಾಲ್ ಮಲ್ತದ ಪಂಡ ನಾಯ್ದ ಮಹತ್ವದ ಒಂದು ನಮ್ಮ ಬಾರ್ಡರ್ ಇಡ್ಲ ಈ ನಮ್ಮ ದೇಶದ ರಕ್ಷಣದ ವಿಚಾರ ಇಡ್ಲ ಇದೇ ಪಣ ಇರಿಗಾಯ್ತ ವ್ಯಾಲ್ಯೂ ಗೊತ್ತಿ ಜನ ಕ್ಲಿಂಚ ಮನುಷ್ಯತ್ವ ಜನ ರಕ್ಕ ಸೇರ್ಲಕ ಬಿಹೇವ್ ಮಲ್ಪೇರು ಸೊ ಐಕ ಬಾರ್ಡರ್ ಸಪೋರ್ಟ್ ಕೊರ್ಪ ನಾಟ್ ಓನ್ಲಿ ಆ ಇಲ್ಲದ ಮಾಲಿಕೇರು ಆಯ್ತಾ ಪಿ ಜಿ ನಡಪನಕ್ಲು ಮಾತ್ರ ಅತ್ತು ಈ MCC ದಟ್ ಡ್ರೈವರ್ಸ್ ಅಂತ ಕಾಸು ದೆತೊನ್ನ ಪನ್ನಾಗ ಇಂಚಿನ ಬಿಹೇವಿಯರ್ ದೆತೊನ್ವೆ ಪನ್ನಾಗ ಬಾರಿ ದುರಂತ ಸಂಗತಿ. ಎಸ್ ಕುಡೊಂಜಿ ಕಾಲರ್ ಇಲ್ಲ. ಹಲೋ ಸರ್ ನಮಸ್ಕಾರ. ಹಲೋ ನಮಸ್ತೆ. ನಮಸ್ತೆ ಮೇಡಮ್ ನಮಸ್ತೆ. ಜಯಂತಿ ದಾಮೋದರ್ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಪಾತ್ರಲ್ಲ ಮೇಡಮ್ ದಾದ ಪಂಪರ ಒಂದು ಇತ್ತೆ ನಾಯಿನ ಒಂಜಿ ಇಲ್ಲದ ಬಾಲೆನು ಇಂಚ ನಮ್ಮ ಸಾಂಕ್ವನ ಅಂಚೆನೆ ಸಾಂಕ್ವ ಕರೆಕ್ಟ್ ಅಂದೆ ನಾಯಿನ ನಿಜವಾದ ಒಂಜಿ ಇಲ್ಲಾಡ ಕಂಡದು ಪೊಂಡ ಇಂಚಿನಲ್ಲ ಸೈತಿಂದ ಸೈತಿನಾಗಲೇನು ಪೂರ ನಿಜವಾದ ಅರಮನೆ ಇರ್ತಕ್ಕೆ ನಾಯಿ ಪತ್ತಲು ಅಂದಪ್ಪ ಅಂದೆ ಪೊಲೀಸ್ ತಗಲು ತಾಂಕಿನ ನಾಯಿ ನಿಜವಾದ ಅಂಡಲ ಅಂದೆ ಅಂದೆ ಕರೆಕ್ಟ್ ಒಂದು ಕೊರ್ಪು ನಾವು ನಿಜ ಮೇಡಮ್ ಇತ್ತೆ ಜಯಂತಿ ಮೇಡಮ್ ಇತ್ತೆ ಈ ನಾಯಿ ನಿಕಲ್ ಅಲ್ಪನೆ ಪನಾಗ ಇರ್ನ ಊರು ವಾಮಂಜೂರತೆ ಒಂದು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಅಲ್ಪ ಈ ನಾಯಿನ ಬುಡ್ತಿರ್ಪಂಚಿನ ಸುದ್ದಿ ವಾಮಂಜೂರದ ಅಲ್ಪ ಸತ್ಯ ಬಂತ ಅವನೇ ಪನ್ನಿಯರಿ ಅಲ್ಲ ಫೋನ್ ಮಾಡ್ತೀನಿ ಕೆಲವೇರು ಉಂಡತೆ ನಾಯಿಲೇನು ತಾಂಕುನು ಬೊಕ್ಕ ಬುಡ್ದು ಹುಡ್ತೀನಿ ಇತ್ತೆ ಎನ್ನ ಇಲ್ಲಡ್ಲ ಉಂಡು ನಿಜವಾದಿ ಅಂತ ತಾಂಕದಿನ ನಾಯಿ ತಾವು ಬೈದಿನ ನಾಯಿ ಸತ್ಯ ಉಂಡು ಇತ್ತೆ ಬತ್ತರಡಲ್ಲ ಉಂಡೆನ್ನ ಇತ್ತೆ ಉಪ್ಪು ಬಾರ್ದು ಬರ್ತೀನಿ ಅವನು ಬಾಲ್ಯದ ಲೆಕ್ಕ ತಾಂಕು ಇರತ್ತೆ ಬೊಕ್ಕ ಅವನ ಹಾಕಲು ಬುಡ್ರೆ ಬಲ್ಲಿ ಅದೇ ಕರೆಕ್ಟ್ 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 ದಾಯ ಗೊತ್ತಲ್ಲಿ ಇತ್ತೆ ಕಾರ್ಪೊರೇಷನ್ ಹಾಕಲು ಕೊನೋ ಪೇರ್ ಮನ್ಪುನು ಕೆಲವೇರೆ ಗುಂಡತಿ ಅವು ಅನ್ಯಾಯ ಮಲ್ಪುನ ಹಾಕಲು ಕೊನ ಒಂದೇ ಸಾಧ್ಯ ಎಲ್ಲ ಇತ್ತು ಕರೆಕ್ಟ್ ಕಾರ್ಪೊರೇಷನ್ ಹಾಕಲು ಲಂಚನೆ ಗೊತ್ತಲ್ಲಿ ಈ ಬೊಗ್ಗಿ ತಾಂಕು ರೈತ ಬೊಕ್ಕ ಅವನು ಬುಡ್ದು ಬುಡಿಯೇರಿ ಕಿನ್ನಿ ಆಂಡ್ ಬಂದು ಕಿನ್ನಿಗಿ ಇನ್ನು ಬಂದು ಬುಡ್ದು ಬುಡಿಯೇರಿ ಮಗಲ್ ಪೇತಂಡ ಯಾನ ಅವನು ಬಾಲೆನ್ ಒಂದ್ ಹಾಕ್ವೇನೆ ಕರೆಕ್ಟ್ 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 ನಿಜ ನಿಜ ಮಗಲೇ ಬೆದ್ದಿಯಲ್ಲ ಯಾನ್ ಬಾಲೆನ್ ಒಂದ್ ಹಾಕ್ವೇನೆ ಅಂದಪ್ಪ ಬೊಗ್ಗಿನ ತಾಂಕ್ವೇರು ಕಿನ್ನಿ ಅನ್ನಕ ಕೊಂದು ಬುಡಿಯೇರು ಕರೆಕ್ಟ್ 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 ಹೌದಲ್ಲ ಒಂಜಿ ಚೂರು ಮುಟ್ಟು ಅಗ್ಗಿಂಡ ಎಂಚನಲ್ಲ ಮಲ್ತಂಡ ಕೊಂದು ಬುಡಿಯೇರು ನಾಯಿ ತಾಂಕೊನಕುಲ್ಲ ಆಲೋಚನೆ ಮಲ್ಪೋಡು ಕರೆಕ್ಟ್ ನಿಜ ಮೇಡಮ್ ಇತ್ತೆ ಇತ್ತೆ ಎನ್ನ ಕಂಡನಿ ಉಂಟತಿ ಆರೇಗ ನಾಯಿ ಪುಚ್ಚ ಬಂಡ ಅರ್ನ ಪಂಚ ಪ್ರಾಣ ಜೋಕುಲೆಂದ್ರೆ ಚೆನ್ನಾಗ್ತೀರಿ ಅನ್ ಪನ್ಪು ನಾವು ನಾಯಿ ತಾಂಕುನಕುಲ್ಲ ಅಂತ ಆಲೋಚನೆ ಮಲ್ಪೋಡು ಅವನು ಕೊಂದು ಬುಡುಪುನು ಕಾರ್ಪೊರೇಷನ್ ದಾಖಲೆಗೆ ಐಟು ದೂರಿ ಅರ್ಲ ಆಪುಜಿ ನಮಕ್ ಓಕೆ ಅತ್ತು ಮೇಡಮ್ ಇತ್ತೆ ಕಾರ್ಪೊರೇಷನ್ ದೂರ ಆಪುಜಿನ್ ದೂರೋಡೆ ದಯಪನ್ನಾಗ ಮಕ್ಕಳು ಮಲ್ದಿನ ತಪ್ಪ ಇಟ್ರೆ ಅಡ್ಡೆ ಪಾತ್ರೆನೇ ಇಜ್ಜಿ ದಯಪನ್ನಾಗ ಕಾಸು ಕೊರ್ಪೇರ್ ಬಂದು ಸೀದಾ ಪತಂ ಪೋಪೇರ ಅವ್ಯಾನ ಓದ್ತನ್ರ ರೆಡಿ ಇಜ್ಜಿ ಕಾರ್ಪೊರೇಷನ್ ದಕ್ಕಲು ಅಕ್ಲಿಯಪ್ಪ ನಾಯಿ ಪತ್ತರ ಶುರು ಮಲ್ತೇರು ಪನ್ಮಂಚಿನ ಪ್ರಶ್ನೆ ನೇರವಾದ ಅನ್ಕೇನು ಕಾಟು ನಾಯಿಲು ಅತ್ತು ಅಂದ ಐಕ್ ಮುನ್ಸಿಪಾಲಿಟಿ ಬೇತನೆ ಒಂದು ಉಂಡ ಕಜವ್ ಕೊನಪುನ ಗಾಡಿ ಇಜ್ಜಿ ಕಜವ್ ಕೊನಪುನ ಗಾಡಿ ಇಟ್ಟು ನಾಯಿ ಕೊನಪುನ ಇಂಗ್ಲೆ ಗೊತ್ತುಜಿ ಸಂಚಾದುಪ್ನಾಗ ಅವೇನೇ ಪನ್ಪಿನಿ ಇಂಕುಲ್ ಮೇಡಮ್ ಇತ್ತೆ ವಿಷಯ ಪನ್ನಾಗ ಐತೆ ತುಲೆ ಆ ನಾಯಿ ಇತ್ತೆ ವಾಮಂಜೂರ್ದ ಅಲ್ಪ ಉಪ್ಪು ಬನ್ನಾಗ ವಿಷಯ ಉಪ್ಪು ಪನ್ಪಿನಿ ನಾಗೇಶ್ ಮಳಲಿ ಬನ್ನ ಕಾಲ್ ಮಂದಿನ ಚೆನ್ನ ಅವಳು ಬೇತೆ ಬೇತೆ ಅವಳು ಮಿನಿ ಬೇತದೆಲ್ಲ ಸಮಸ್ಯೆ ಉಂಡ ಪನ್ನಾಗ ಬೇತೆ ನಾಯಿ ಬತ್ತದ ಕಿರಿಕಿರಿ ಕೊರ್ಪುನಂಚಿನ ಆತರ ಬೇತ ಪ್ರಾಣಿ ಪುರ ಬರ್ಪುನಂಚಿನ ಮಂಗಳ ಜ್ಯೋತಿ ಸ್ವಲ್ಪ ರಾತ್ರಿದ ಪೊಟ್ಟುಗು ಪಂಡ ಇತ್ತಿನ ಪೂರ ಕಂತ ಬಿಡ್ಪು ನಾಯಿ ನಾವುಲೆ ಓಕೆ ಪಚ್ಚನಾಡಿಗೆ ಬಿಡ್ತೀನಿ ರಾತ್ರಿದ ಪೊರ್ತು ಬೀರುಂಡತಿ ಬೈಕ್ ಮಾತ ನಿಜವಾದಲ ಬರಿಯರ್ಲ ಸಾಧ್ಯ ಇತ್ತು ಅಂಚ ನಾಯಿದ ಉಪದ್ರಲ ಉಂಡು ಕರೆಕ್ಟ್ ಕರೆಕ್ಟ್ ಅತೆ ಅಂಡ ಹೆಚ್ಚಿನ ಕುಲು ಎಂಚಿನ ಗೊತ್ತನೆ ನಾಯಿದ ಮಿತ್ತ ಆತು ಮೋಕೆತ್ತಿನ ಕುಲು ಕೆಲವೇರ್ಕೊಂಡು ಆಯ್ತು ತಿನರ್ಲ ಪಾಡೊಂದುಲ್ಲೆ ತಿನರ್ಲ ಪಾಡುವೇರ ಅಂಡ ಅಕಲ್ನ ಕಜಾವುದ ಲಾರಿದ ನಾಯಿನ ಕೊನ ತಪ್ಪು ಬಂದ ಅವೇ ಪಂಪಿನಿ ಕಜಾವುದ ಗಾಡಿ ಕಾರ್ಪೊರೇಷನ್ ದಕ್ಕಲು ಬರೋಂತೇರಿ ಎಂಚ ಗೊತ್ತುಂಡೆ ಈ ನಾಯಿಗೊಂಜಿ ನೆತ್ತ ಲೆಕ್ಕ ದಕ್ಕದು ಇಂಜೆಕ್ಷನ್ ಅವು ಗೊತ್ತಂಡ ಅವು ಸಂತಾನಾರಣ ಚಿಕಿತ್ಸೆ ಎಸ್ ಅವು ಗೊತ್ತಂಡ ಮೇಡಮ್ ಓಕೆ ಥ್ಯಾಂಕ್ ಯು ಎಸ್ ಎಸ್ ಥ್ಯಾಂಕ್ ಯು ಸೊಲ್ಮೇಲು ಯಾನು ಒಂಜಿ ನಾಯಿ ತಾಂಕುನ ಅಕಲೆಗಳೆನ್ನ ದಾದೆ ಗೊತ್ತನೆ ಮನವಿ ನಾಯಿ ತಾಂಕದು ನಿಜವಾದ ಅಕಲು ಒಕ್ಕೊಂಜಿ ಕೊಟ್ಟುಕೊಂಡು ಬುಡಿಯರೆ ಬಲ್ಲಿ ಓಕೆ ಓಕೆ ಎಸ್ ಎಸ್ ಕರೆಕ್ಟ್ ಮೇಡಮ್ ಕರೆಕ್ಟ್ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಅವನು ಪನ್ಪಿನಿ ಆತೆ ಎಸ್ ಥ್ಯಾಂಕ್ ಯು ಮೇಡಮ್ ಜಯಂತಿ ಮೇಡಮ್ ಥ್ಯಾಂಕ್ ಯು ಸೊಲ್ಮೇಲು ಅದ್ರ ಜೊತೆಗೆ ನಾನು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿಗೆ ಎಸ್ ಕರೆಯನ್ನು ಮಾಡಿ ಅವರ ಗಮನಕ್ಕೆ ಈ ಒಂದು ವಿಚಾರ ಬಂದಿದೆ, ಜೊತೆಗೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಆ ಡ್ರೈವರ್ನ ವಿಚಾರವಾಗಿ ಜನರು ನೋಡ್ತಾ ಇದ್ದಾರೆ. ನಾವು ನಿರಂತರವಾಗಿ ಕರೆಗಳನ್ನು ಮಾಡ್ತಾ ಇದ್ದೀವಿ. ಕಳೆದ ಎಪಿಸೋಡ್ನಲ್ಲೂ ಕೂಡ ಎಷ್ಟು ಕರೆಗಳನ್ನು ಮಾಡಿದ್ದೀವಿ ಅನ್ನೋದು ನಮ್ಮ ಜನತೆಗೆ ಗೊತ್ತಿದೆ, ಮಂಗಳೂರಿನ ಜನತೆಗೆ. ಸೊ ಹಾಗಿದ್ದಾಗ
ಈಗಲೂ ಕೂಡ ಕರೆಯನ್ನು ಮಾಡ್ತಾ ಇದ್ದೀವಿ, ಆದರೂ ಕೂಡ ಅವರು ತೆಗಿತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೋಡಿದಾಗ ಪ್ರತಿಯೊಂದು ಮೂಕ ಪ್ರಾಣಿಗೂ ಕೂಡ, ಜೀವಕ್ಕೂ ಕೂಡ ನಮ್ಮ ಭೂಮಿ ಮೇಲೆ ಬದುಕುವ ಹಕ್ಕಿದೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ, ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಯಾಕಂದರೆ ಜೀವಂತವಾಗಿರುವಂತಹ ನಾಯಿಯನ್ನು ಈ ರೀತಿ ತ್ಯಾಜ್ಯ ವಾಹನದಲ್ಲಿ ತೆಗೆದುಕೊಂಡು ಹೋಗಬಹುದಾ, ಅಥವಾ ಆ ರೀತಿ ಹಣಕ್ಕೋಸ್ಕರ ಕೊಂಡೋದಂತಹ ವ್ಯಕ್ತಿಗೆ ಏನು ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ, ಜೊತೆಗೆ ಆತ ಎಲ್ಲಿ ಬಿಟ್ಟು ಹೋಗಿದ್ದಾನೆ ಅನ್ನುವಂಥ ಪ್ರಶ್ನೆ. ನಿಜವಾಗ್ಲೂ ಕೂಡ ಆ ನಾಯಿ ಬದುಕಿದೆಯಾ ಅಥವಾ ನಾಯಿಯನ್ನು ಏನಾದರೂ ಮಾಡಿದ್ದಾರಾ ಅನ್ನುವಂತಹ ಒಂದು ವಿಚಾರ. ಎಸ್, ನಾವು ಕರೆಯನ್ನು ಮಾಡ್ತಾ ಇದ್ವಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿಗೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿಗೆ ಕರೆಯನ್ನು ಮಾಡ್ತಾ ಇದ್ವಿ. ಆದರೆ ನಮ್ಮ ಟೆಕ್ನಿಕಲ್ ಟೀಮ್ ಬಹಳಷ್ಟು ಕರೆಗಳನ್ನು ಮಾಡಿದರೂ ಕೂಡ ಮೇಯರ್ ಅವರು ಕರೆಯನ್ನು ತೆಗೆದುಕೊಳ್ತಾ ಇಲ್ಲ, ಕರೆಯನ್ನು ರಿಸೀವ್ ಮಾಡ್ತಾ ಇಲ್ಲ. ಕರೆ ಬ್ಯುಸಿ ಇತ್ತಲ್ವಾ? ಓಕೆ, ಇತರರ ಜೊತೆ ಮಾತಾಡ್ತಾರೆ, ನಡುವಲ್ಲಿ ಬ್ಯುಸಿ ಬರುತ್ತೆ, ಇತರರ ಜೊತೆ ಮಾತಾಡ್ತಾರೆ, ಆದರೆ ನಮ್ಮ ಕುಡ್ಲ ವಾಹಿನಿಯ ಕಾಲ್ಗೆ ಮಾತಾಡ್ತಾ ಇಲ್ಲ. ಕರೆ ಮಾಡಿದ್ವಿ ಆದರೆ ಮಾತಾಡ್ತಾ ಇಲ್ಲ, ಬ್ಯುಸಿ ಬರುತ್ತೆ, ಆದರೆ ನಾವು ಮಾತಾಡಿದಾಗ ಮಾತಾಡ್ತಾ ಇಲ್ಲ. ನಮಗೆ ವಿಚಾರ ಬೇಕಿದ್ದದಿಷ್ಟೇ, ಆ ನಾಯಿ ಎಲ್ಲಿ ಹೋಗಿದೆ ಅನ್ನುವಂಥ ಪ್ರಶ್ನೆ, ಆ ನಾಯಿಯನ್ನು ಡ್ರೈವರ್ ಏನು ಮಾಡಿದ ಅನ್ನುವಂತಹ ಪ್ರಶ್ನೆ. ಕೆಲವರು ಹೇಳುವ ಪ್ರಕಾರ ಆ ನಾಯಿಯನ್ನು ಕೊಂದಿರಬಹುದು, ಕೊಂದಿದ್ದಾರೆ ಅನ್ನುವಂತಹ ವಿಚಾರ. ಅಥವಾ ಈ ನಾಗೇಶ್ ಅನ್ನುವಂಥವ್ರು ಕರೆ ಮಾಡಿದವರು ಆ ಡ್ರೈವರ್ ಹೇಳಿದಂತಹ ರೀತಿಯಲ್ಲಿ ಮಾತಾಡಿದನ್ನೋಂಥ ವಿಚಾರ. ಸೊ ಹಾಗಿದ್ದಾಗ ನಾಯಿ ಎಲ್ಲಿ ಹೋಗಿದೆ, ಇವರು ಆ ನಾಯಿಯನ್ನು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಎಲ್ಲಿ ಬಿಟ್ಟು ಬಂದರು ಅನ್ನುವಂತಹ ಉತ್ತರ ಅಷ್ಟೇ ಬೇಕಾಗಿತ್ತು ನಮ್ಮಗಳಿಗೆ. ಜೊತೆಗೆ ಈ ರೀತಿ ಜೀವಂತವಾಗಿ ನಾಯಿಯನ್ನು ಕೊಂಡೋಗ್ತಾರೆ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಅಂತ ಬಂದಾಗ ಇಂತಹ ಒಂದು ಆಫರ್ಗಳು ತಮ್ಮಲ್ಲಿ ಇದೆಯಾ, ಅಥವಾ ಹಣಕ್ಕೋಸ್ಕರ ಈ ರೀತಿ ಕೊಂಡೋದಂತಹ ಡ್ರೈವರ್ ಮೇಲೆ ಏನು ಕ್ರಮವನ್ನು ತಾವುಗಳು ತೆಗೆದುಕೊಂಡಿದ್ದೀರಿ ಅನ್ನುವಂತಹ ಪ್ರಶ್ನೆ ಕೇಳಬೇಕಾಗಿತ್ತು. ಬಹಳಷ್ಟು ಪ್ರಶ್ನೆ ಕೇಳಬೇಕಾಗಿತ್ತು. ಆದರೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಕಾಲನ್ನು ತೆಗಿತಾ ಇಲ್ಲ. ತಮ್ಮಗಳ ಮೇಲೆ ಸರ್ ಬಹಳಷ್ಟು ಗೌರವ ಇದೆ, ಯಾಕೆಂದರೆ ಬಹಳಷ್ಟು ವರ್ಷಗಳ ಬಳಿಕ ಫೋನ್ ಇನ್ ಕಾರ್ಯಕ್ರಮ ಮೇಯರ್ ಆಗಿ ಪ್ರಾರಂಭ ಮಾಡಿದವರು ತಾವು. ನೇರವಾಗಿ ಬಹಳಷ್ಟು ಸಮಸ್ಯೆಗಳಿಗೆ ನೇರವಾಗಿ ತಾವುಗಳು ಸೊಲ್ಯೂಷನನ್ನು ಹುಡುಕಿ ಕೊಡ್ತೀರಾ, ಜೊತೆಗೆ ಮಾಡಿದ್ದೀರಾ ಕೂಡ ಹೌದು. ಜೊತೆಗೆ ಬಹಳಷ್ಟು ನಾವು ವಿಚಾರ ಬಗ್ಗೆ ಹೇಳಿದಾಗ, ಅಂದರೆ ಕೆಲವು ಕಟ್ಟಡಗಳ ಕೆಳಗಡೆ ನೀರನ್ನು ನಿಂತಾಗ ಅಲ್ಲಿ ಮಲೇರಿಯಾ ಸೊಳ್ಳೆ ಅಥವಾ ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ, ಆ ನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಬಂದಾಗ ಆನ್ ದಿ ಸ್ಪಾಟಿಗೆ ಹೋಗಿ ತಾವುಗಳು ಅದರ ಬಗ್ಗೆ ಸರಿಯಾಗಿರುವಂತಹ ಕ್ರಮವನ್ನು ತೆಗೆದುಕೊಂಡಿರುವಂತಹ ಮೇಯರ್. ಸೊ ದ್ಯಾಟ್ಸ್ ವೈ ನಿಮ್ಮ ಮೇಲೆ ಗೌರವ ಇದೆ. ಆದರೆ ಈ ಒಂದು ವಿಚಾರದಲ್ಲಿಯೂ ಕೂಡ ತಾವುಗಳು ಸರಿಯಾಗಿರುವಂಥ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಪ್ರತಿಯೊಂದು ಮೂಕ ಪ್ರಾಣಿಗೂ ಕೂಡ ನಮ್ಮ ಭೂಮಿ ಮೇಲೆ ಮನುಷ್ಯನ ರೀತಿಯಲ್ಲಿ ಬದುಕುವಂಥ ಹಕ್ಕಿದೆ. ಸೊ ಹಾಗಿದ್ದಾಗ ಆ ಹಕ್ಕನ್ನು ಕಸಿದುಕೊಳ್ಳುವಂತಹ ಯಾವುದೇ ಹಕ್ಕು ನಮ್ಮಗಳಿಗೆ ಇಲ್ಲ. ಸೊ ಹಾಗಿದ್ದಾಗ ಏನು ಕ್ರಮವನ್ನು ತೆಗೆದುಕೊಳ್ತೀರಿ ಆ ಡ್ರೈವರ್ಗಳ ಮೇಲೆ, ಜೊತೆಗೆ ಆ ಒಂದು ಮನೆಯವರ ವಿಚಾರವಾಗಿಯೂ ಕೂಡ ಆ ರೀತಿ ಮಾಡಿದ್ದಾರೆ ಅಂತ ಬಂದಾಗ, ಅಥವಾ ನಮಗೆ ಅಲ್ಟಿಮೇಟ್ಲಿ ಬೇಕಿರುವಂಥ ನಾಯಿ ಸಿಗಬೇಕಪ್ಪ, ನಾಯಿ ಸಿಕ್ಕರೆ ಬೇರೆ ಏನು ಪ್ರಾಬ್ಲಮ್ಗಳಿಲ್ಲ ನಮ್ಗಳಿಗೆ, ನಾವು ಅಷ್ಟೇ ಹೇಳ್ತಾ ಇರೋದು. ಯಾಕಂದರೆ ಮೊನ್ನೆ ಕೂಡ ನಾವು ಈ ವಿಚಾರವನ್ನು ಬಿಟ್ಬಿಟ್ಟಿದ್ವಿ, ಯಾಕಂದರೆ ನಾಗೇಶ್ ಮಳಲಿ ಅವರು ನಮಗೆ ನಾಯಿ ಸಿಕ್ಕಿದೆ ಅಂತ ಹೇಳಿದಾಗ. ಆದರೆ ಒನ್ಸ್ ಅಗೇನ್ ಆ ನಾಯಿ ಸಿಗಲಿಲ್ಲ ಅಂತ ಬಂದಾಗ, ಎಸ್, ಪ್ರತಿಯೊಂದು ನಾಯಿ ಅಥವಾ ಪ್ರತಿಯೊಂದು ಜೀವ ಕೂಡ ಬದುಕುವಂಥ ಹಕ್ಕಿದೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಜೊತೆಗೆ ಅನಿಮಲ್ ಕೇರ್ನ ಸುಮಾ ನಾಯಕ್ ಮೇಡಮ್ ಅವರಿಗೂ ಕೂಡ ನಾನು ಕರೆ ಮಾಡಬೇಕಾಗಿತ್ತು, ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಅನಿಮಲ್ ಕೇರ್ ಟ್ರಸ್ಟ್ನ ಸುಮಾ ನಾಯಕ್ ಮೇಡಮ್ ಅವರು ಜೊತೆಗೆ ಅವರಿಗೆ ಕರೆಯನ್ನು ಮಾಡ್ತಾ ಇದ್ವಿ, ಆದರೆ ಅವರ ಕರೆ ಸ್ವಿಚ್ ಆಫ್ ಇದೆ. ಸುಮಾ ನಾಯಕ್ ಅವರೊಂದು ಪೋಸ್ಟರ್ನ ಹಾಕಿದ್ದಾರೆ, ಯಾಕಂದರೆ ಬ್ರೌನಿ ಸ್ಟಿಲ್ ಮಿಸ್ಸಿಂಗ್ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಯಾರಾದರೂ ಈ ನಾಯಿಯನ್ನು ಕಂಡು ಬಂದಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಸುಮಾ ನಾಯಕ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ನಂಬರನ್ನು ಡಿಸ್ಪ್ಲೇ ಮಾಡಿದ್ದೀವಿ, 8867021053. ಎಸ್, ತದನಂತರ ಮತ್ತೊಂದು ನಂಬರ್ ಇದೆ 9900404971. ಇಫ್ ಯು ಫೈಂಡ್ ಹರ್, ಒಂದು ವೇಳೆ ಬ್ರೌನಿ ತಾವುಗಳು ಗಮನಿಸಿದರೆ ಈ ನಂಬರ್ಗೆ ಕರೆ ಮಾಡಿ. ಇದು ಅನಿಮಲ್ ಕೇರ್ ಟ್ರಸ್ಟ್ನ ಸುಮಾ ನಾಯಕ್ ಅವರು ಹೊರಡಿಸಿದಂಥ ಒಂದು ನೋಟಿಸ್ ಇದು. ಯಾರಾದರೂ ನಾಯಿಯನ್ನು ಗಮನಿಸಿದರೆ ನಮ್ಮ ಕುಡ್ಲವಾಹಿನಿಗೆ ಕರೆ ಮಾಡಿ ಹೇಳಿ, ಅಥವಾ ಅನಿಮಲ್ ಕೇರ್ ಟ್ರಸ್ಟ್ ಸುಮಾ ನಾಯಕ್ ಮೇಡಮ್ ಅವ್ರಿಗೆ ಕೂಡ ಕರೆ ಮಾಡಬೇಕಾಗಿತ್ತು. ಕರೆ ಮಾಡಿದ್ವಿ, ಬಟ್ ಅವರ ನಂಬರ್ ಸ್ವಿಚ್ ಆಫ್ ಇದೆ. ಸೊ ಎನಿವೆ, ಕೊನೆಯದಾಗಿ ನಮ್ಮ ವಿನಂತಿ ಇಷ್ಟೇ, ನಮಗೆ ಹೇಗೆ ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ರೀತಿ ಪ್ರತಿಯೊಂದು ಜೀವಗಳಿಗೆ ಕೂಡ ಬದುಕಲಿಕ್ಕೆ ಹಕ್ಕಿದೆ. ಜೊತೆಗೆ ನಾಯಿ ಅಂತ ಬಂದಾಗ ಭಾಳಷ್ಟು ಭಾವನಾತ್ಮಕವಾಗಿ ಮಾಲೀಕನ ಜೊತೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಭಾಳಷ್ಟು ನಾಯಿಗಳು ಈ ಮಾಲೀಕರು ನಾಯಿಯನ್ನು ಬಿಟ್ಟು ಹೋದ ಮೇಲೆ ಅದು ಭಾವನಾತ್ಮಕವಾಗಿ ನೊಂದು ತಿನ್ನುವುದನ್ನೇ ಬಿಡುತ್ತೆ, ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿಗೆ ಬರುತ್ತೆ. ಸೊ ಯಾರಾದರೂ ಪ್ರೀತಿ ತೋರಿಸ್ತಾರಂತ ಇದ್ದಾಗ ಮಾತ್ರ ಅದು ಬದುಕುತ್ತೆ. ಸೊ ಹಾಗಿದ್ದಾಗ ಇದನ್ನು ಯಾವುದೋ ಒಂದು ಜಾಗಕ್ಕೆ ಹೋಗಿ ಬಿಟ್ಟಾಗ, ಹೊಸದಾಗಿರುವಂಥ ಜಾಗಕ್ಕೆ ಹೋಗಿ ಬಿಟ್ಟಾಗ, ಅಲ್ಲೂ ಕೂಡ ಬಿಟ್ಟಾಗ ಅಲ್ಲಿ ಆ ಚೈನನ್ನು ಹಾಕಿ ಹೋದಂತಹ ನಾಗೇಶ್ ಮಳಲಿ ಅವರು ಇತರ ನಾಯಿಗಳು ಬಂದು ಅಟ್ಯಾಕ್ ಮಾಡಿದರೆ ಆ ಒಂದು ಟೆರಿಟರಿಗೆ, ಅಥವಾ ಇತರ ಪ್ರಾಣಿಗಳು ಬಂದಿದ್ದರೆ ಭಾಳಷ್ಟು ಕಷ್ಟ. ಒಂದು ಮುಗ್ಧ ಪ್ರಾಣಿಯ ಜೀವವನ್ನು ಬಲಿ ತೆಗೆದುಕೊಂಡಿರುವಂತಹ ಪಾಪ ಆ ಮಾಲೀಕರಿಗೆ, ಜೊತೆಗೆ PG ನಡೆಸುವವರಿಗೆ. ಮಾಲೀಕರಿಗೆ ಬರಲ್ಲ, ಮಾಲೀಕರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. PG ನಡೆಸುವವರಿಗೆ, ಯಾರು ಆ ನಾಯಿಯನ್ನು ಕೊಂಡೋಗಿ ಅಲ್ಲಿ ಹಾಕಿದ್ದಾರೆ
ಸೊ ಅವರಿಗೆ ತಟ್ಟುತ್ತೆ, ಜೊತೆಗೆ ಆ ಡ್ರೈವರ್ಗೆ ತಟ್ಟುತ್ತೆ, ಜೊತೆಗೆ ಅಲ್ಲಿ ಬಿಟ್ಟು ಹೋದಂಥ ವ್ಯಕ್ತಿಗಳು ಕೂಡ ತಟ್ಟುತ್ತೆ. ಸೊ ಎನಿವೆ ಆ ನಾಯಿ ಸಿಗಬೇಕಪ್ಪ, ಮುಗ್ಧ ಪ್ರಾಣಿ ಸಿಗಬೇಕು, ಅದು ಬದುಕಬೇಕು ಅಂತ ಹೇಳ್ತಾ ಯಾರಾದರೂ ಅದನ್ನು ಗಮನಿಸಿದರೆ ದಯಮಾಡಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೇ ಅಸಹಾಯಕರಾಗಿ ನಮ್ಮ ಕೈಯಿಂದ ಮಾಡಲಿಕ್ಕೆ ಆಗಿರುವಂಥದ್ದು. ಅವರನ್ನು, ನಾಗೇಶ್ ಮಳಲಿ ಅವರನ್ನು ನಾವುಗಳು ನಂಬಿದ್ವಿ, ಆದರೆ ಅವರುಗಳು ಬೇಜವಾಬ್ದಾರಿತನವನ್ನು ತೋರಿದ್ರು. ಎನಿವೆ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.